ದುಡಿದು ಸೇವೆ ಸಲ್ಲಿಸಿ ಅದೆಷ್ಟೋ ರಾಜ್ಯ ರಾಷ್ಟ್ರ ಮಟ್ಟದ ಕೆಲಸಗಳನ್ನು ಬಹಳ ಹೃದಯಪೂರ್ವಕವಾಗಿ ಮಾಡಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿ ನಮ್ಮನ್ನೆಲ್ಲ ಬೆಳೆಸಿದಂಥ ಹಿರಿಯರಿಗೆ ಶಿರವಾಗಿ ವಂದಿಸುತ್ತಾ ಇವತ್ತು ನಮ್ಮ ವೇಳಾಪಟ್ಟಿಯಂತೆ ದಿಕ್ಸೂಚಿ ಭಾಷಣ ಅಂತೇಳಿ ಒಂದು 15 ನಿಮಿಷ ಕಿಶೋರ್ ಸರ್ ನಿನ್ನೆ ರಾತ್ರಿ ಹೇಳಿದ್ದು. ಅವರಿಗೆ ಹಲವಾರು ವಿಚಾರಗಳನ್ನ ಮಂಡಿಸಲಿಕ್ಕೆ ಇದೆ, ಆದರೆ ಸಮಯ ಅವಕಾಶ ಇರುವಂಥದ್ದು ಕೇವಲ 15 ನಿಮಿಷ ಮಾತ್ರ. ನಮಗೆ ಒಂದು ದಿಕ್ಸೂಚಿ ಭಾಷಣ ಆಗಾಗ ಬೇಕು. ಯಾಕೆ ಅಂತಂದ್ರೆ ಒಂದು ಕತ್ತಿಯನ್ನು ಸರಿಯಾಗಿ ಚಾಲನೆ ಮಾಡದಿದ್ರೆ ಕತ್ತಿ ಹೇಗೆ ಆಗ್ತದೆ ಅಂತ ನಮಗೆ ಗೊತ್ತಿದೆ. ನಾವು ಕೂಡ ಅಪ್ಡೇಟ್ ಆಗ್ಬೇಕು, ಪ್ರತಿದಿನ ಅಪ್ಡೇಟ್ ಆಗ್ಬೇಕು. ಅದೇ ರೀತಿಯಲ್ಲಿ ಅಪ್ಡೇಟ್ ಆಗ್ಲಿಕ್ಕೆ ಯಾರನ್ನು ಕರಿಬೇಕು, ಒಬ್ಬ ವ್ಯಕ್ತಿಯನ್ನು ಕರಿಬೇಕು ಅಂತ ಹೇಳಿ ನಮಗೆ ಮನಸ್ಸಿಗೆ ಬಂದದ್ದು ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಶಾರೀರಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು. ತಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಚಾರ್ಜ್ ಆಗಿ ಕೂಡ ಕುಲಪತಿಗಳಾಗಿ ಕೂಡ ಕೆಲಸ ನಿರ್ವಹಿಸಿದ ಮಾನ್ಯ ಕಿಶೋರ್ ಕುಮಾರ್ ಸಿ ಕೆ. ಅದು ಮಾತ್ರ ಅಲ್ಲದೆ ಅವರ ಬಗ್ಗೆ ಒಂದು 2 ಮಾತು, ತುಂಬಾ ಮಾತಾಡ್ಲಿಕ್ಕಿಲ್ಲ. ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ವಿದ್ಯಾರ್ಥಿಗಳನ್ನ ಕೊಂಡೊಯ್ದಂತ ಕೀರ್ತಿ ಸಲ್ತದೆ ಯಾರಿಗೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಅವರಿಗೆ. ಅಂತಹ ಬಹುಮುಖ ಪ್ರತಿಭಾನ್ವಿತ ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಅವರು ಇವತ್ತು ನಮಗೆ ದಿಕ್ಸೂಚಿ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಒಂದು ಒಳ್ಳೆಯ ವಿಶ್ವವಿದ್ಯಾಲಯದಲ್ಲಿ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತುಳುನಾಡಿನ ಒಂದು ವಿಶ್ವವಿದ್ಯಾಲಯ, ಅದರ ಶಾರೀರಿಕ ಶಿಕ್ಷಣ ವಿಭಾಗದಲ್ಲಿ ನಿರ್ದೇಶಕರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಇವರು ಹಲವಾರು ಸಂಶೋಧನಾ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕೊಟ್ಟಂತ ಕೀರ್ತಿಗೆ ಪಾತ್ರರಾದವರು ಕಿಶೋರ್ ಕುಮಾರ್ ಸಿ ಕೆ. ಅದು ಮಾತ್ರ ಅಲ್ಲದೆ ಇಂತಹ ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ನಲ್ಲಿ ಹಲವಾರು ವೆಬಿನಾರ್ಗಳನ್ನ ಮಾಡಿ ಹೀಗೂ ಮಾಡಬಹುದು ಅಂತೇಳಿ ವಿಶ್ವವಿದ್ಯಾಲಯದಲ್ಲಿ ತೋರಿಸಿಕೊಟ್ಟಂತ ಒಬ್ಬರೇ ವ್ಯಕ್ತಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ. ಅದು ಮಾತ್ರ ಅಲ್ಲದೆ ಒಂದು ರಾಜ್ಯ ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಿ ಅವರಿಗೆ ಸರಿಯಾದ ಶಿಕ್ಷಣ, ದೈಹಿಕ ಶಿಕ್ಷಣ ಸಿಗಬೇಕು ಅಂತೇಳಿ ಅಲ್ಲಲ್ಲಿ ಕ್ಯಾಂಪ್ಗಳನ್ನು ಮಾಡುವ ಮುಖೇನ ತರಬೇತಿ ಕೂಡ ಧನ ಸಹಾಯ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಕಳಿಸಿಕೊಟ್ಟಂತಹ ಒಬ್ಬ ಏಕಮಾತ್ರ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ. ಅದು ಮಾತ್ರ ಅಲ್ಲದೆ ಒಂದು ಒಳ್ಳೆಯ ವಿಶ್ವವಿದ್ಯಾಲಯ, ಎಲ್ಲಿ ಕರೆದ್ರು ಕೂಡ ಡಾಕ್ಟರ್ ಕಿಶೋರ್ ಕುಮಾರ್ ಸಮಯ ಇದ್ರೆ ಖಂಡಿತ ಪ್ರೀತಿಯಿಂದ ಬರ್ತಾರೆ. ಅವರಿಗೆ ದೊಡ್ಡಸ್ತಿಕೆ ಇಲ್ಲ, ಯಾವುದೇ ನೇರ ನುಡಿ ವ್ಯಕ್ತಿ. ಅವರಿಗೆ ಯಾರಾದ್ರೂ ಅವರೇ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಅವ್ರಿಗಾದ್ರೆ ಮಾತ್ರ ಹೋಗೋದು, ಇವ್ರಿಗಾದ್ರೆ ಅಂತ ಅಲ್ಲ. ನೀವು ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ಕೂಡ ಕರೆದು ಸರ್ ನಮ್ಮ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬರ್ಬೇಕು ಅಂತ ಹೇಳಿದ್ರೆ VC ಆಗಿದ್ದಾಗ ಬಂದವರು, ಈಗ ಬಿಡಿ, ಅವರು ಚಾರ್ಜ್ VC ಆದಾಗ ಖಂಡಿತ ಬರ್ತೇನೆ ಅಂತ ಹೇಳಿ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೋದಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಅವರು. ಅವರ ನಿಮ್ಮೆಲ್ಲರ ಕರತಾಳದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಮಾನ್ಯ ನಮ್ಮ ವಿಷ್ಣುನಾರಾಯಣ ಹೆಬ್ಬಾರ್ ಸರ್, ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ. ಅವರಿಗೆ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ಶ್ರೀಮತಿ ಲಿಲಿ ಪಾಯಸ್ ಅವರಿಗೆ ವಿನಂತಿ. ಇದೀಗ ವೇದಿಕೆ ನಮ್ಮ ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಅವರಿಗೆ. ನಮಸ್ಕಾರ. ಈ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ ಬಯಸ್ತೇನೆ. ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಡುಗೆಯನ್ನು ಅವರು ಹೇಳಿದ್ರು. ಖಂಡಿತವಾಗಿಯೂ ಅದು ನನ್ನ ಕೊಡುಗೆ ಅಲ್ಲ, ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಡುಗೆ. ನಾನು ಅಲ್ಲಿ ಒಂದು ವ್ಯಕ್ತಿಯಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅಷ್ಟೇ. ಸೊ ಅದರೆಲ್ಲ ಕ್ರೆಡಿಟ್ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ದೈಹಿಕ ಶಿಕ್ಷಣ ವಿಭಾಗ ಮತ್ತು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಅದು ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಎಲ್ಲ ಮಟ್ಟದಲ್ಲಿ ಕೂಡ ಕ್ರೀಡಾ ಕ್ಷೇತ್ರವನ್ನು ಬೆಳೆಸಿದ ನನ್ನ ವೃತ್ತಿ ಬಾಂಧವರಿಗೆ ಅದು ಸಲ್ಲುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಾಗಮ್ಮ ಅವರು ಹೇಳಿದ್ರು ದಿಕ್ಸೂಚಿ ಭಾಷಣ ಮಾಡಬೇಕು ಅಂತ. ದಿಕ್ಸೂಚಿ ಅಂದ್ರೆ ನಾವೀಗ ಕಂಪಾಸ್ ಅಂತ ಹೇಳ್ತೇವೆ. ನಾವು ಕೋರ್ಟ್ ಎಲ್ಲ ರೆಡಿ ಮಾಡಲಿಕ್ಕೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತೆಲ್ಲ ಡೈರೆಕ್ಷನ್ಸ್ ಎಲ್ಲ ನೋಡಿ ನಾವು ನಮ್ಮ ಕೆಲಸಗಳನ್ನು ಮಾಡ್ತೇವೆ. ಸೊ ಹಾಗೆ ದೈಹಿಕ ಶಿಕ್ಷಣಕ್ಕೆ ಇದು ನಾರ್ತ್ ಆದ್ರೂ ಅಷ್ಟೇ, ವೆಸ್ಟ್ ಆದ್ರೂ ಅಷ್ಟೇ, ಈಸ್ಟ್ ಆದ್ರೂ ಅಷ್ಟೇ, ಸೌತ್ ಆದ್ರೂ ಅಷ್ಟೇ. ಸೊ ನಾವು ಎಲ್ಲ ದಿಕ್ಕುಗಳನ್ನು ಕೂಡ ಸಮಾನವಾಗಿ ತೆಗೆದುಕೊಂಡು ಕಾರ್ಯನಿರ್ವಹಿಸುವವರು ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳಷ್ಟು ಸಾಮರ್ಥ್ಯವನ್ನು ಹೊಂದಿದವರು ಅಂತ
ನಿನ್ನೆ ತಾನೇ ಮತ್ತೆ ನಾವು ಪ್ರೂವ್ ಮಾಡಿದ್ದೇವೆ. ನೆನ್ನೆಲ್ಲ ಸರ್ಕ್ಯುಲರ್ ಎಲ್ಲ ಬಂದಿತ್ತು ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲ ಅಂತ. ನಾನು ಹಾಗೆ ನೆನೆಸ್ಕೊಂಡಿದ್ದೆ, ಖಂಡಿತವಾಗಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಕಷ್ಟ ಇದೆ ಅಂತ. ಸರ್ಕ್ಯುಲರ್ ಎಲ್ಲ ನೋಡಿದಾಗ ಹಾಗೆ ಅನಿಸ್ತು. ಆದರೆ ನಮ್ಮ ಡಿ ಸಿ ಅವರು ಕೂಡ ಒಳ್ಳೆಯ ಕ್ರೀಡಾಪಟು, ಒಳ್ಳೆಯ ಟೆನ್ನಿಸ್ ಆಟಗಾರರು, ಮತ್ತು ಈಗಾಗಲೇ ಕ್ರೀಡೆಯನ್ನು ದಕ್ಷಿಣ ಕನ್ನಡದಲ್ಲಿ ಬೆಳೆಸುವ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಮತ್ತು ಒಲವನ್ನು ಹೊಂದಿದವರು ಅವರು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಬಲಿಷ್ಠ ಮತ್ತು ಬಹಳ ಸಾಮರ್ಥ್ಯವುಳ್ಳ ನಮ್ಮ ಮಿತ್ರರಿಂದ ಇಂದು ಈ ಕಾರ್ಯಕ್ರಮ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಾಧ್ಯತೆ ಕೂಡ ಕ್ರೀಡೆಯ ಬಗ್ಗೆ ನಮ್ಮ ಡಿ ಸಿ ಅವರಿಗಿಂತ ಪ್ರೀತಿ ಒಲವೇ ಮುಖ್ಯ ಕಾರಣವಾಗಿತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಹಾಗೆ ನಾವೆಲ್ಲರೂ ಕೂಡ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇವೆ. ಬಹಳಷ್ಟು ಹಿರಿಯರು ವೇದಿಕೆಯ ಮುಂದೆ ಆಸೀನರಾಗಿದ್ದಾರೆ. ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿ ಕ್ರೀಡಾ ಕ್ಷೇತ್ರವನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಸಿದಂಥ ಹಿರಿಯರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ. ಹಾಗೆ ಎಲ್ಲ ಕಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಒಂದು ಅನುಭವದ ಮೇರೆಗೆ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲರೂ ಕೂಡ BPEd MPEd ಅಲ್ಲಿ ಓದಿದವರು. ದೈಹಿಕ ಶಿಕ್ಷಣ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯ ಪೂರಕವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೇಶದ ಒಂದು ಒಳ್ಳೆಯ ಪ್ರಜೆಯನ್ನು, ದೇಶದ ಒಂದು ಒಳ್ಳೆಯ ನಾಗರಿಕನಾಗಿ ಬೆಳೆಸುವ ಒಂದು ಎಲ್ಲ ವ್ಯವಸ್ಥೆಗಳು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಇದೆ ಅಂತ ನಾವೆಲ್ಲ ಓದಿದ್ದೇವೆ ಮತ್ತು ತಿಳ್ಕೊಂಡಿದ್ದೇವೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುವಾಗ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಾವು ನಿರ್ವಹಿಸಬೇಕಾಗ್ತದೆ ಮತ್ತು ಅದರ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗ್ತದೆ. ಈ ಕೆಲಸ ಕಾರ್ಯಗಳನ್ನು ಮಾಡುವ ಸಮಯದಲ್ಲಿ ಅಥವಾ ನಿರ್ವಹಿಸುವ ಸಮಯದಲ್ಲಿ ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗೆ ಬಹಳಷ್ಟು ವ್ಯವಸ್ಥೆಗಳು ಕೆಲವು ಸಮಯದಲ್ಲಿ ಸರಿಯಾಗಿ ಪೂರಕವಾಗಿ ಇರ್ತದೆ, ಕೆಲವು ಸಮಯದಲ್ಲಿ ಅದು ಪೂರಕವಾದ ವ್ಯವಸ್ಥೆಯಿಂದ ಕೂಡಿರುವುದಿಲ್ಲ. ಇವೆಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ನಾವು ಕಾರ್ಯ ನಿರ್ವಹಿಸ್ತಾ ಇದ್ದೇವೆ. ಈಗಾಗಲೇ ನಾವು ನೋಡಿದಾಗೆ ಹಲವಾರು ಸಂಸ್ಥೆಗಳಲ್ಲಿ ಕೆಲವು ಸಂಸ್ಥೆಗಳು 3ನೇ ಮಹಡಿಯಲ್ಲಿ 4ನೇ ಮಹಡಿಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತವೆ. ಕೆಲವು ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿವೆ, ಆದರೆ ದೈಹಿಕ ಶಿಕ್ಷಣ ಶಿಕ್ಷಕರು ಇರುವುದಿಲ್ಲ. ಇನ್ನು ಕೆಲವು ಸಂಸ್ಥೆಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯವಸ್ಥೆ ಇದೆ, ಅದನ್ನು ಸುವ್ಯವಸ್ಥಿತವಾಗಿ ಉಪಯೋಗಿಸಿಕೊಂಡು ನಮ್ಮ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇರ್ತೇವೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಮುಂದಿಟ್ಟು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ನಮ್ಮ ದೈಹಿಕ ಶಿಕ್ಷಣ ಈ ಮಾನವತಾವಾದ ಅಂತ ನಾವು ಏನ್ ಹೇಳ್ತೇವೆ, ಹ್ಯುಮ್ಯಾನಿಸಮ್ ಅಂತ ಏನ್ ಹೇಳ್ತೇವೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಮತ್ತು ನಾವು ಎಷ್ಟರ ಮಟ್ಟಿಗೆ ನಿರ್ವಹಿಸ್ತಾ ಇದ್ದೇವೆ ಅಂತ ನಾವು ಸ್ವಲ್ಪ ಅದರ ಬಗ್ಗೆ ಅವಲೋಕಿಸಿದಾಗ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಹ್ಯುಮ್ಯಾನಿಸಮ್ ಅಂತ ಏನ್ ಹೇಳ್ತೇವೆ, ಇದು ನಮ್ಮ ದೈಹಿಕ ಶಿಕ್ಷಣಕ್ಕೆ, ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ, ಕ್ರೀಡಾ ಕ್ಷೇತ್ರಕ್ಕೆ ಬಹಳಷ್ಟು ಹತ್ತಿರವಾದ ಒಂದು ಸಂಬಂಧವನ್ನು ಹೊಂದಿದಂತ ಒಂದು ವಿಷಯ. ಅದನ್ನು ಕ್ಷೇತ್ರ ಅಂತ ಹೇಳಿದ್ರು ತೊಂದರೆ ಇಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು, ಮಾನವತಾವಾದಿಗಳು. ಮನುಷ್ಯತ್ವವನ್ನು ಬೆಳೆಸಿ ಉಳಿಸಿ ನಾವು ಕಾರ್ಯವನ್ನು ನಿರ್ವಹಿಸುವಂತ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಾಗ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಅನುಭವಿಸಿದಂತೆ ಎಲ್ಲ ಕ್ರೀಡಾಪಟುಗಳು ಅಥವಾ ಏನು ಟ್ಯಾಲೆಂಟೆಡ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ನಾವು ಏನು ನೋಡ್ತೇವೆ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಅಥವಾ ಇನ್ನು ಹೈಯರ್ ಲೆವೆಲಲ್ಲಿ, ಇದೆಲ್ಲ ಆರಂಭವಾಗುವುದು ಪ್ರೈಮರಿ ಶಾಲೆಯಿಂದ ಮತ್ತು ಹೈಸ್ಕೂಲಿಂದ. ಸೊ ಪ್ರೈಮರಿ ಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ರೂಪಿಸಿದಂಥ
ತಯಾರಿಸಿದಂಥ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ತಮ್ಮ ಸಾಧನೆ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಇಷ್ಟು ವರ್ಷಗಳಲ್ಲಿ ಕೂಡ ನಾನು ಕಂಡುಕೊಂಡಂತೆ ನಮ್ಮ ಹೈಸ್ಕೂಲ್ ಮಟ್ಟದಲ್ಲಿ ಅಥವಾ ಪ್ರೈಮರಿ ಮಟ್ಟದಲ್ಲಿ ನಾವೊಂದು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತಂದ್ರೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೇವೆ ನಾವು. ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಹೇಗೆ ಮಾಡಬೇಕು ಅಂತ. ಈ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಫುಟ್ಬಾಲ್ ಪ್ಲೇಯರ್ ಕಬಡ್ಡಿಗೆ ಹೋಗ್ತಾನೆ, ಕಬಡ್ಡಿ ಪ್ಲೇಯರ್ ವೆಯ್ಟ್ ಲಿಫ್ಟಿಂಗ್ ಮಾಡ್ಲಿಕ್ಕೆ ಹೋಗ್ತಾನೆ, ವೆಯ್ಟ್ ಲಿಫ್ಟರ್ ಕ್ರಿಕೆಟಿಗೆ ಹೋಗ್ತಾನೆ, ಅಥವಾ ವಾಲಿಬಾಲ್ ಅಲ್ಲಿ ಇರುವಂತ ಟ್ಯಾಲೆಂಟ್ ಇರುವ ಆಟಗಾರ ಹ್ಯಾಂಡ್ ಬಾಲಿಗೆ ಹೋಗ್ತಾನೆ. ಈ ತರ ವ್ಯವಸ್ಥೆಗಳಾಗ್ತದೆ. ಸೊ ಇದು ನಾನು ಮುಖ್ಯವಾಗಿ ಒಂದು ಕಂಡುಕೊಂಡ ಒಂದು ತೊಡಕು ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಬಗ್ಗೆ. ಇಷ್ಟರವರೆಗೆ ಕೂಡ ಒಂದು ಸರಿಯಾದ ಕ್ರೈಟೀರಿಯಾ, ನಾರ್ಮ್ಸ್ ಅಂತ ಏನು ಹೇಳ್ತೇವೆ, ನಾವು ಅದನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೊಂದು ಕ್ರೂಡ್ ಮೆಥಡ್ ಅನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದೇವೆ. ಹೈಟ್ ಇದ್ರೆ ಅವನನ್ನು ವಾಲಿಬಾಲ್ ಕಳಿಸ್ತೇವೆ, ಇಲ್ಲಾಂದ್ರೆ ಬಾಸ್ಕೆಟ್ ಬಾಲ್ ಕಳಿಸ್ತೇವೆ. ಸ್ವಲ್ಪ ಸ್ಟೌಟ್ ಆಗಿದ್ದು, ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ರೆ ಅವನಿಗೆ ಕಬಡ್ಡಿ ಆಡು ಅಂತ ಹೇಳ್ತೇವೆ ನಾವು, ಇಲ್ಲಾಂದ್ರೆ ವೆಯ್ಟ್ ಲಿಫ್ಟಿಂಗ್ ಮಾಡು ಅಂತ ಹೇಳ್ತೇವೆ. ಸೊ ಈ ತರ ಆಯ್ಕೆಗಳಾಗುವ ಸಂದರ್ಭಗಳನ್ನೇ ನಾವು ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವೇನು ಹೇಳ್ತೇವೆ, ಸೈಂಟಿಫಿಕ್ ಆಗಿ ನಾವು ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ನಾರ್ಮ್ಸ್ ಇಲ್ಲ, ಸೈಂಟಿಫಿಕ್ ಕ್ರೈಟೀರಿಯಾಸ್ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಎಡಪಡಿ ತಯಾರವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಾನು ಈ ಸಂಘಟನೆಯ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ವೈಜ್ಞಾನಿಕವಾದ ಒಂದು ನಾರ್ಮ್ಸ್ ಏನು ಹೇಳ್ತೇವೆ ನಾವು, ಅದನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇವಾಗಲೂ ಕೂಡ ನಾನು ಹೇಳಿದಾಗೆ ನಾವೊಂದು ಕ್ರೂಡ್ ಮೆಥಡ್ ಅನ್ನು ಉಪಯೋಗಿಸಿಕೊಂಡು ಸೆಲೆಕ್ಷನ್ಸ್ ಮಾಡ್ತಾ ಇದ್ದೇವೆ. ಇದರಿಂದ ನಮಗೆ ಸರಿಯಾದ ಕ್ರೀಡಾಪಟುವನ್ನು ಬೆಳೆಸಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಹೆಚ್ಚಾಗಿ ನಮ್ಮ ಕಾಲೇಜಲ್ಲಿ ಒಂದು ಟೀಮ್ ಮಾಡಬೇಕು ಅಂತಂದಾಗ ಆ ಟೀಮಿಗೆ ಆಟಗಾರರನ್ನು ಆಯ್ಕೆ ಮಾಡ್ತೇವೆ. ಸೊ ಅದೊಂದು ಟೀಮ್ ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ಅವನು ಸೂಕ್ತವಾದ ಹುಡುಗನ, ಅವನು ಅದಕ್ಕೆ ಸೂಕ್ತವಾಗಿದ್ದಾನ, ಅದನ್ನು ನಾವು ತಿಳ್ಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ. ಸೊ ತುಂಬ ಸಲ ಆಟೋಮೆಟಿಕ್ ಆಗಿ ಅವನ ಕೆಲವು ಟೈಮ್ ಗೇಮನ್ನು ಸಿಲೆಕ್ಟ್ ಮಾಡಿ ಬಿಡ್ತಾನೆ ಅವನೇ. ಅದರಲ್ಲೂ ಮುಂದೆ ಹೋದ ಉದಾಹರಣೆಗಳು ಕೂಡ ಇದೆ. ಸೊ ಅಂಥದ್ದು ಆಗಬಾರ್ದು. ನಮ್ಮ ಹೈಸ್ಕೂಲ್ ಮಟ್ಟದಲ್ಲಿ, ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಒಂದು ಒಳ್ಳೆಯ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಒಂದು ಒಳ್ಳೆಯ ಕ್ರೈಟೀರಿಯಾ, ಒಂದು ನಾರ್ಮ್ಸ್ ನಾವು ಡೆವಲಪ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಕೂಡ ಈ ಸಂದರ್ಭದಲ್ಲಿ. ಅದಕ್ಕೆ ಬೇಕಾದ ಸಂಶೋಧನೆಗಳನ್ನು ಮಾಡಬೇಕಾಗ್ತದೆ. ಈಗಾಗಲೇ ಕೆಲವು ಸಂಶೋಧನೆಗಳಾಗಿವೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಒಂದೆರಡು ಸಂಶೋಧನೆಗಳಾಗಿವೆ. ಸೊ ಕೆಲವು ಈವೆಂಟ್ಸ್ಗೆ ಸಿಲೆಕ್ಟ್ ಮಾಡಬೇಕಾದ್ರೆ ಕೆಲವು ಫಿಟ್ನೆಸ್ ಕಾಂಪನೆಂಟ್ಸ್ ಯಾವ ರೀತಿ ಇರಬೇಕು, ಎಷ್ಟರ ಮಟ್ಟಿಗೆ ಇರಬೇಕು, ಅವನು ಅಥ್ಲೀಟ್ ಆಗಬೇಕಾದ್ರೆ ಅವನಲ್ಲಿ ಯಾವ ರೀತಿಯ ಫಿಟ್ನೆಸ್ ಕಾಂಪನೆಂಟ್ಸ್ ಇರಬೇಕು, ಸೊ ಅದನ್ನು ತಿಳ್ಕೊಳ್ಳುವ ಸಂಶೋಧನೆಗಳು ಈ ಒಂದು ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಸೊ ಇದೊಂದು ಪ್ರಮುಖವಾದ ಒಂದು ವಿಷಯ. ನಾವೆಲ್ಲರೂ ಕೂಡ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಹಾಗೆ ಮುಂದೆ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಆಲೋಚನೆಗಳಿದ್ರೆ ದಯವಿಟ್ಟು ಇದರ ಬಗ್ಗೆ ಒಂದು ಮುಖ್ಯ, ನೀವು ಇದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ತಮ್ಮ ಸಂಶೋಧನೆಯನ್ನು ಮಾಡಿಕೊಂಡು ಹೋಗುವುದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಷಯ, ನಾನು ಹ್ಯುಮ್ಯಾನಿಸಮ್ ಬಗ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕ್ರೀಡಾ ಕ್ಷೇತ್ರ ಅಥವಾ ಯಾವುದೇ ಕ್ರೀಡೆ ಬೆಳಿಬೇಕಾದ್ರೆ ಹ್ಯುಮ್ಯಾನಿಸಮ್ ಇದರ ರೋಲ್ ಏನು ಅಂತ ಹೇಳಿದಾಗ, ಈ ಕ್ರೀಡಾಕೂಟಗಳು ನಡೆಯುವಾಗ ಸ್ಪರ್ಧೆಗಳ ಸಂದರ್ಭದಲ್ಲಿ ಅಫಿಷಿಯೇಟಿಂಗ್ ಬಗ್ಗೆ ನಾವು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವೆಲ್ಲರೂ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದರಿಂದ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಗೆಲುವು ಸೋಲು ಮುಖ್ಯ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ.
ಈಗ ಏನಾಗ್ತಾ ಇದೆ ಅಂತಂದ್ರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮೊದಲೇ ವಿನ್ನರ್ಸ್ ಅನ್ನು ಡಿಸೈಡ್ ಮಾಡುವಂತ ಅಥವಾ ರನ್ನರ್ಸ್ ಅನ್ನು ಡಿಸೈಡ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ನಮಗೆ ಕೂಡ ಅನುಭವ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ಹೋದಾಗ ಕೆಲವು ಸಂದರ್ಭದಲ್ಲಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಮ್ದು ಫೈನಲ್ಗೆ ಹೋಗುವ ತಂಡ ಆದ್ರೂ ಕೂಡ ಅವರು ಹೇಳ್ತಾರೆ, ಸರ್ ನಮಗೆ 4th ಪ್ಲೇಸ್ ನಿಮಗೆ ಅಂತ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ ಪ್ಲೇಸ್ ಇವರಿಗೆ, ಸೆಕೆಂಡ್ ಪ್ಲೇಸ್ ಇವರಿಗೆ, 3rd ಪ್ಲೇಸ್ ಇವರಿಗೆ ಅಂತ. ಸೊ ಈ ರೀತಿ ನಾವು ನಮ್ಮ ಪ್ರೊಫೆಷನ್ ಅಲ್ಲಿ ನಾವು ಮುಂದುವರಿಸ್ಕೊಂಡು ಹೋದ್ರೆ ನಮ್ಮ ಕ್ರೀಡಾ ಕ್ಷೇತ್ರ ಎಲ್ಲಿಗೆ ತಲುಪಬಹುದು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇದು ಕಾಲೇಜ್ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಹೈಸ್ಕೂಲ್ ಮಟ್ಟದಲ್ಲಿ ಆಗಿರ್ಬೋದು, ಪ್ರೈಮರಿ ಮಟ್ಟದಲ್ಲಿ ಆಗಿರ್ಬೋದು. ಒಂದ್ಸಲ ನಾವು ಆ ಥರ ಮಾಡಿ ಗೆದ್ದು ಅದರಿಂದ ಸಾಧನೆ ಮಾಡ್ಲಿಕ್ಕೆ ಏನಿಲ್ಲ. ಆದರೆ ನಮ್ಮ ಪ್ರೊಫೆಷನ್ ಏನಿದೆ, ನಮ್ಮ ವೃತ್ತಿ ಇದೆ ಏನಿದೆ, ಅದು ಅದರ ಎಕ್ಸಿಸ್ಟೆನ್ಸ್ಗೆ ಬಹಳಷ್ಟು ತೊಂದರೆಗಳಾಗ್ತದೆ. ಸೊ ದಯವಿಟ್ಟು ಅಫಿಷಿಯೇಟಿಂಗ್ ವಿಷಯದಲ್ಲಿ ಯಾರು ಕಾಂಪ್ರಮೈಸ್ ಮಾಡೋದು ಬೇಡ. ಸೊ ಅಲ್ಲಿ ಅಫಿಷಿಯೇಟಿಂಗ್ ಮಾಡುವಾಗ ಆದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಿ ಯಾರು ನಿಜವಾಗ್ಲೂ ವಿನ್ ಆಗಬೇಕು ಅವ್ರು ವಿನ್ ಆಗಲಿ, ನಾವು ಅವರಿಗೆ ಎನ್ಕರೇಜ್ ಮಾಡುವ, ಸಪೋರ್ಟ್ ಮಾಡುವ. ಸೊ ನಮ್ಮ ಕಾಲೇಜಿಗೆ ಒಂದು ಸಲಕ್ಕೆ ಒಂದು ಪ್ರೈಸ್ ತಂದುಬಿಟ್ಟು ನೆಕ್ಸ್ಟ್ ಇಯರ್ ಕೇಳಿದ್ರೆ ಇಲ್ಲ ನಾವು ಫಸ್ಟ್ ರೌಂಡಲ್ಲಿ ಹೋಯ್ತು ಅಂತಂದ್ರೆ ಅವಾಗಲೇ ಗೊತ್ತಾಗ್ತದೆ ಪರಿಸ್ಥಿತಿ ಏನಾಗಿತ್ತು ಅಂತ. ಸೊ ಈ ಥರ ವ್ಯವಸ್ಥೆಯಲ್ಲಿ ನಾವು ಯಾವಾಗಲೂ ಕಾರ್ಯನಿರ್ವಹಿಸುವುದು ಬೇಡ ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಎಲ್ಲರಲ್ಲೂ ಕೂಡ. ಸೊ ಇದಕ್ಕೆ ನಾವು ಅವಕಾಶ ಮಾಡಿಕೊಡೋದೇ ಬೇಡ. ಸೊ ನಾವು ಅದನ್ನು ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಎಲ್ಲ ಕ್ರೀಡೆಗಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಬಹಳಷ್ಟು ಮಕ್ಕಳಿಗೆ ನಾವು ಸಹಾಯ ಮಾಡಿದಾಗೆ ಆಗ್ತದೆ. ಅದು ನಾಳೆ ನಮ್ಮ ಅಣ್ಣನೇ ತಮ್ಮನ ತಂಗಿನೇ ಇರ್ಬೋದು. ಸೊ ಆ ಥರದ ವ್ಯವಸ್ಥೆಯಲ್ಲಿ ನಾವು ಕಾರ್ಯನಿರ್ವಹಿಸೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ. ಅದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನೋವಾಗ್ತದೆ ಮತ್ತು ಅದರಿಂದ ತೊಂದರೆ, ಕ್ರೀಡಾಪಟುಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಎಷ್ಟೋ ವಿದ್ಯಾರ್ಥಿಗಳು ತೊಂದರೆ ಆದಾಗ ಆ ಕ್ಷೇತ್ರವನ್ನೇ, ಆಟವನ್ನೇ ಬಿಟ್ಟು ಹೋದ ಉದಾಹರಣೆಗಳು ಕೂಡ ಇವೆ. ಸೊ ಅಂತ ವ್ಯವಸ್ಥೆಗೆ ನಾವು ಒಂದು ಕಡಿವಾಣವನ್ನು ಹಾಕಬೇಕಾಗಿದೆ. ಸೊ ಹಾಗೆ ಇನ್ನೊಂದು ವಿಷಯ ಸಿಲೆಕ್ಷನ್ ಬಗ್ಗೆ. ಕ್ರೀಡಾಪಟುಗಳ ಆಯ್ಕೆ ಸಮಯದಲ್ಲಿ ಈಗ ಹೈಸ್ಕೂಲಲ್ಲಿ ಏನಂತ ಹೇಳಿದ್ರೆ ವಿನ್ನರ್ಸ್ಗೆ ಇಷ್ಟು, ರನ್ನರ್ಸ್ಗೆ ಇಷ್ಟು ಅಂತ ಕೋಟಾ ಸಿಸ್ಟಮ್ ಇದೆ. ಇದು ನಿಮ್ಗೆ ಎಷ್ಟು ಸೂಕ್ತ ಅಂತ ಅನಿಸ್ತದೆ ಅಂತ ಗೊತ್ತಿಲ್ಲ. ನನಗಂತೂ ಖಂಡಿತ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತಲೇ ನಾನು ಹೇಳ್ತೇನೆ ಯಾವಾಗಲೂ ಕೂಡ. ಸೊ ವಿನ್ನರ್ಸ್ ಆಗೋ ಕೆಲವು ಟೈಮಲ್ಲಿ 1-2 ಒಳ್ಳೆ ಪ್ಲೇಯರ್ಸ್ ಇದ್ರು ಕೂಡ ವಿನ್ ಆದ್ರೆ ಅಲ್ಲಿ 4 ಜನರಿಗೆ ಉಳಿದವರಿಗೆ ಅವಕಾಶ ಆಗ್ತದೆ. ಬಟ್ ಉಳಿದ 2 ಪ್ಲೇಯರ್ಸ್ ಇನ್ನೂ ಬೆಟರ್ ಪ್ಲೇಯರ್ಸ್ ಬೇರೆ ಇದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೋದ್ರು ಕೂಡ ಅವರಿಗೆ ಅವಕಾಶ ಸಿಗುದಿಲ್ಲ ತಂಡದಲ್ಲಿ. ಸೊ ಇಂಥ ವ್ಯವಸ್ಥೆ ಬಗ್ಗೆ ತಾವೆಲ್ಲರೂ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ವಿನ್ನರ್ಸ್ಗೆ ಇಷ್ಟು ಕೊಡೋದು, ರನ್ನರ್ಸ್ಗೆ ಇಷ್ಟು ಕೊಡೋದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಕ್ವಾರ್ಟರ್ ಫೈನಲ್ ಲೂಸರ್ಸ್ಗೆ ಇಷ್ಟು ಕೊಡೋದು ಅಂತ ಎಲ್ಲ ಇದೆ. ಈ ಸಿಸ್ಟಮ್ ಬಹಳ ಹಿಂದೆಯಿಂದ ನಾವು ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ, ಅಳವಡಿಸ್ಕೊಂಡಿದ್ದೇವೆ. ಸೊ ಅದ್ರ ಬಗ್ಗೆ ಕೂಡ ತಾವು ಸ್ವಲ್ಪ ಆಲೋಚನೆ ಮಾಡೋದು ಬಹಳ ಒಳ್ಳೆಯದು. ಯಾಕೆಂದ್ರೆ ಬಹಳಷ್ಟು ಬದಲಾವಣೆಗಳು ಬೇಕಾಗಿದೆ. ಸೊ ಹಿಂದೆ ಈ ರೀತಿ ಇತ್ತು, ಬಟ್ ಇವಾಗ ಏನು ಮಾಡಬೇಕು, ಈಗಿನ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಬದಲಾವಣೆಗಳು ಮಾಡಿದಾಗ ಕೆಲವು ಸಲ ಅದರಿಂದ ತೊಂದರೆಗಳು ಆಗ್ತದೆ. ತೊಂದರೆಗಳನ್ನು ನಿವಾರಿಸಿಕೊಂಡು ಅದು ಎಷ್ಟು ಸರಿ ಎಷ್ಟು ತಪ್ಪನ್ನು ತಿದ್ದಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಬಹಳ ಒಳ್ಳೆಯದು. ಸೊ ಈ ಒಂದು ಸಿಸ್ಟಮ್ ಬಗ್ಗೆ ಕೂಡ ತಾವು ಯೋಚನೆ ಮಾಡಬೇಕಾಗ್ತದೆ. ಸೊ ಹಾಗೆ ಈ ತ್ಯಾಗಮ್ಮ ಅವ್ರಿಗೆ ತುಂಬ ಸಲ ಬರ್ತಾ ಇದ್ರು ಈ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಟೈಮಲ್ಲಿ. ಈಗಲೂ ಕೂಡ ಈಗ ನ್ಯಾಷನಲ್ಸ್, ಸ್ಟೇಟ್ ಎಲ್ಲ ಹೈಸ್ಕೂಲ್ ಮಟ್ಟದಲ್ಲಿ ಏನಾಗ್ತದೆ, ನಮ್ಮಲ್ಲಿ ಯಾವಾಗ ಕ್ರೀಡಾ ಕಾರ್ಯಕ್ರಮಗಳು ನಡೆದಾಗ ಮಳೆಗಾಲದಲ್ಲೇ ಇರೋದು ನಾವು. ಎಷ್ಟೋ ಸಲ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೆ. ಈ ಖೋಖೋ ಎಲ್ಲ ಮ್ಯಾಚಸ್ ಎಲ್ಲ ಗದ್ದೆ ಆಗಿರ್ತದೆ, ಕೆಸರು ಗದ್ದೆ ಆಗಿದೆ. ಅಂತ ಒಂದು ಸ್ಥಳದಲ್ಲಿ ನಮ್ಮ ಪಂದ್ಯಾಟಗಳು ನಡೀತೇವೆ ಮಳೆಗಾಲದಲ್ಲಿ. ಸೊ ಇದರ ಬಗ್ಗೆ ಯಾಕೆ ನಾವು ಫೈಟ್ ಮಾಡಬಾರ್ದು ಅಂತ ನಾನು ಕೆಲವು ಸಲ ಹೇಳಿದ್ದೇನೆ. ನೀವು ಸಿಲೆಕ್ಷನ್ ಟ್ರಯಲ್ಸ್ ಮಾಡ್ಬೋದಲ್ಲ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನಿದೆ ಈಗ ಸಿಸ್ಟಮ್ ಏನಿದೆ, ಕ್ವಾರ್ಟರ್ ಸಿಸ್ಟಮ್ 4, 3, 2 ಈ ತರ ಎಲ್ಲ ಇರೋದನ್ನು ಬದಲಾಯಿಸಿ ನೀವು ಸಿಲೆಕ್ಷನ್ ಟ್ರಯಲ್ಸ್ ಮಾಡಿ ಥ್ರೂಔಟ್ ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾ ಹೋಗಿ. ಇಲ್ಲಾಂದ್ರೆ ಏನಾಗ್ತದೆ, ಅಕ್ಟೋಬರ್ ಆಗುವಾಗ, ನವೆಂಬರ್ಗೆ ಆಗುವಾಗ ಎಲ್ಲ ಕ್ರೀಡಾ ಕಾರ್ಯಕ್ರಮಗಳು ಮುಗೀತದೆ.
ಆಮೇಲೆ ಕ್ರೀಡಾ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಸಿಗೋದು ಬಹಳ ಕಷ್ಟ. 10th ಸ್ಟ್ಯಾಂಡರ್ಡ್ ಬಿಟ್ಟು ಬಿಡಿ ಬೇಕಾದ್ರೆ, ಉಳಿದವರು ಅಪ್ ಟು 9th ಸ್ಟ್ಯಾಂಡರ್ಡ್ ವರೆಗೆ ಇದ್ದಾರೆ, ಅವರಿಗೂ ಸರಿಯಾಗಿ ಕ್ರೀಡಾ ಕಾರ್ಯಕ್ರಮಗಳು ಸಿಗುವುದಿಲ್ಲ. ಈ ಒಂದು ವ್ಯವಸ್ಥೆಯ ಬಗ್ಗೆ ಕೂಡ ನಾವು ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕಾಗ್ತದೆ. ಈ ಮಳೆಯಲ್ಲಿ ಆಟ ಆಡಿಸ್ಬಿಟ್ಟು ವಾಲಿಬಾಲ್, ನಾನು ತುಂಬ ಸಲ ಹೋಗಿದ್ದೆ, ಕೆಲವು ಪ್ರೋಗ್ರಾಮ್ ಇನಾಗ್ರೇಷನ್ ಕ್ಲೋಸ್ ಈ ಥರ ಎಲ್ಲ ಹೋದಾಗ ನೋಡಿದ್ದೇನೆ. ಅಲ್ಲಿ ಆಡೋದು ನೋಡಿ ಯಾರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ವಾಲಿಬಾಲ್ ಪ್ಲೇಯರ್ ಒಳ್ಳೆ ಸ್ಕಿಲ್ ಇದ್ರೂ ಕೂಡ ಅವನಿಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಟೈಮಲ್ಲಿ ಅವ್ನು ಸ್ವಲ್ಪ ಸ್ಟ್ರಾಂಗ್ ಇದ್ದವನು, ಸ್ವಲ್ಪ ಶಕ್ತಿ ಸಾಮರ್ಥ್ಯ ಇದ್ದವನು, ಅವನು ಸ್ಕಿಲ್ ಎಲ್ಲಿ ಆದ್ರೂ ಒಳ್ಳೆ ಪರ್ಫಾರ್ಮ್ ಮಾಡ್ತಾನೆ, ಅವನೇ ಲಾಸ್ಟ್ಗೆ ಸೆಲೆಕ್ಷನ್ ಆಗುವ ಸಂದರ್ಭಗಳನ್ನು ಕೂಡ ನಾನು ನೋಡಿದ್ದೇನೆ. ಸೊ ಅದಕ್ಕೆ ದಯವಿಟ್ಟು ಅಂಥದಕ್ಕೆ ಅವಕಾಶ ಮಾಡಬೇಡಿ. ಅದು ನಮ್ಮ ಕ್ರೀಡೆಯ ಬೆಳವಣಿಗೆಗೆ ಪೂರಕವಾದ ವ್ಯವಸ್ಥೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ನಾನು ಹೇಳಿದಾಗೆ ಸೆಲೆಕ್ಷನ್ ಬಗ್ಗೆ ಹೇಳಿದೆ, ಈ ಕ್ರೀಡಾ ಕಾರ್ಯಕ್ರಮ ನಡೆಸುವ ಸಮಯದ ಬಗ್ಗೆ ಹೇಳಿದೆ. ಸೊ ಹಾಗೆ ಈಗಾಗಲೇ ಶಾಲಾ ಮಟ್ಟದಲ್ಲಿ ಸಬ್ಜೆಕ್ಟ್ ಇಂಟ್ರಡ್ಯೂಸ್ ಆಗಿದೆ. ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ಕಂಪಲ್ಸರಿ ಸಬ್ಜೆಕ್ಟ್ ಇಂಟ್ರಡ್ಯೂಸ್ ಆಗಿದೆ. ಇದು ಇಂಟ್ರಡ್ಯೂಸ್ ಮಾಡಿ ಇವಾಗ ಒಂದು 4-5 ವರ್ಷಗಳು ಕಳೆಯಿತು. ಇದರ ಆಗು ಹೋಗುಗಳ ಬಗ್ಗೆ ಎಷ್ಟು ಸಂಶೋಧನೆಗಳಾಗಿದೆ ಅಂತ ಗೊತ್ತಿಲ್ಲ ನನಗೆ. ಸಂಶೋಧನೆಗಳಂತೂ ಖಂಡಿತ ಆಗಲಿಲ್ಲ. ಸೊ ಇವ್ಯಾಲ್ಯೂಯೇಷನ್ ಆದರೂ ಎಷ್ಟು ಸಲ ಆಗಿದೆ ಅಂತ ಗೊತ್ತಿಲ್ಲ. ಸೊ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ನಮ್ಮ ವರ್ಕಿಂಗ್ ಅವರ್ಸ್ ಕೂಡ 10 to 4 ಅಂತ ಆದರೆ, ಅಥವಾ 3 o'clock ಅಂತಾದರೆ, ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡುವ ಸಮಯ ಆಗಿರ್ಬೋದು, ಅದು ಯಾವಾಗಲೂ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ತೊಂದರೆ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ನೀವು ಡೇ ಟೈಮಲ್ಲಿ ಕೂಡ ಕ್ಲಾಸನ್ನು ಮಾಡಬೇಕಾಗ್ತದೆ, ಪುನಃ ಬೆಳಿಗ್ಗೆ ಮತ್ತು ಸಾಯಂಕಾಲ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಇದು ಸ್ವಲ್ಪ ಕಷ್ಟದ ಕೆಲಸ ಕೂಡ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬರೇ ಫಿಸಿಕಲ್ ಎಜುಕೇಶನ್ ಟೀಚರ್ ಇರ್ತಾರೆ ಅಥವಾ ಡೈರೆಕ್ಟರ್ ಇರ್ತಾರೆ. ಸೊ ಅವರಿಗೆ ಎರಡನ್ನು ಕೂಡ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಸೊ ಹಾಗಿರುವಾಗ ಇಬ್ರು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅಂತ ಬೇಕೇ ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಎಲ್ಲ ಥಿಯರಿ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊರತು ಪ್ರಾಕ್ಟಿಕಲ್ಸ್ ಬಗ್ಗೆ, ನಾವು ದೈಹಿಕ ಶಿಕ್ಷಣದಲ್ಲಿ ಗ್ರೌಂಡಲ್ಲೇ ಇರಬೇಕಾದವರು, ಗ್ರೌಂಡಲ್ಲೇ ಕೆಲಸ ಮಾಡುವಂಥದ್ದು ನಮ್ಮ ಮುಖ್ಯ ಕೆಲಸ ಕೂಡ. ಅಲ್ಲೇ ನಮ್ಮ ಕೆಲಸ ಕಾರ್ಯಗಳು ಕೂಡ ನಡೆಯುವಂಥದ್ದು. ಸೊ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಈ ಸಬ್ಜೆಕ್ಟ್ ಅನ್ನು ಈಗ ಇಂಟ್ರಡ್ಯೂಸ್ ಮಾಡಿ ಅದರಿಂದ ಏನು ಸಾಧನೆ ಮಾಡಿದ್ದೇವೆ ಮತ್ತು ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅದರ ಬಗ್ಗೆ ಒಂದು ಡಿಟೇಲ್ ಆಗಿ ಒಂದು ಅಧ್ಯಯನ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಒಂದು ಸೆಮಿಸ್ಟರಿಗೆ ನಮ್ಮ ಗೌರವಾನ್ವಿತ ಕುಲಪತಿಗಳ ನೇತೃತ್ವದಲ್ಲಿ ಒಂದು ಸೆಮಿಸ್ಟರ್ಗೆ ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ಇಂಟ್ರಡ್ಯೂಸ್ ಮಾಡಿದೆ, ಒಂದೇ ಸೆಮಿಸ್ಟರ್. ಸೊ ಅದರಿಂದ ಜಸ್ಟ್ ಒಂದು ಅವೇರ್ನೆಸ್ ಕೊಡೋ ಬಗ್ಗೆ ಮತ್ತೆ ಕೆಲವು ಆಕ್ಟಿವಿಟೀಸ್ ಅನ್ನು ಹೇಳ್ಕೊಡೋ ಬಗ್ಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ, ಶಾಲಾ ಮಟ್ಟದಲ್ಲಿ ಈಗ ಒಂದು ಶಾಲೆಯಲ್ಲಿ ನಾವು 10 ಟೀಮು 15 ಟೀಮು 20 ಟೀಮ್ ಮಾಡ್ತೇವೆ. ಸೊ 20 ಟೀಮಲ್ಲಿ ತುಂಬಾ ಸಲ ವಿದ್ಯಾರ್ಥಿಗಳು ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ವಾಲಿಬಾಲ್ ಆಡಿದವನೇ ಬಾಸ್ಕೆಟ್ಬಾಲ್ ಆಡ್ತಾನೆ, ಇಲ್ಲಾಂದ್ರೆ ಕಬಡ್ಡಿ ಆಡಿದವನೇ ಇನ್ನೊಂದು ಇವೆಂಟ್ ಅಲ್ಲಿ ಇರ್ತಾನೆ. ಈ ರೀತಿ ಆದಾಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿರ್ತಾರೆ ಸ್ಕೂಲಲ್ಲಿ, ಅವರಲ್ಲಿ ಎಷ್ಟು % ವಿದ್ಯಾರ್ಥಿಗಳಿಗೆ ನಾವು ಈ ಕ್ರೀಡೆಯಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ ನಾವು ಸ್ವಲ್ಪ ಒಂದು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ನಮ್ಮ ಸಂಸ್ಥೆಗಳಲ್ಲಿ ನಾವು ನೋಡ್ಬೇಕಾಗ್ತದೆ. ಒಂದು 1,000 ಮಕ್ಕಳಿದ್ರೆ ಅಥವಾ 600 ಮಕ್ಕಳು ಒಂದು ಸ್ಕೂಲಲ್ಲಿ ಇದ್ರೆ, ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಹಾರ್ಡ್ಲಿ ಒಂದು 100 ಮಕ್ಕಳು. ಮತ್ತೆ ಉಳಿದ 400 ಮಕ್ಕಳಿಗೆ ಇಂಟರ್ ಕ್ಲಾಸಸ್ ಮ್ಯಾಚ್ ಆಡೋ ಒಂದು ಅವಕಾಶ ಸಿಗ್ತದೆ ಹೊರತು ಪೂರ್ಣವಾಗಿ ಅವರಿಗೆ ದೈಹಿಕ ಶಿಕ್ಷಣ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು ಸಿಗುವುದಿಲ್ಲ, ಅವಕಾಶದಿಂದ ವಂಚಿತರಾಗ್ತಾರೆ. ಸೊ ಆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಎಲ್ಲರಿಗೂ ಕೂಡ ಒಂದು ದೈಹಿಕ ಶಿಕ್ಷಣ ಅದೇ ಕ್ರೀಡೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗುವಂತೆ ಮಾಡಬೇಕಾಗ್ತದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ, ಈ ಕೋವಿಡ್ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಹೊಂದುವ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ.
ಈಗ ಒಂದು 30-40 ವರ್ಷ ಆದಮೇಲೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಒಂದಲ್ಲ ಒಂದು ಆರೋಗ್ಯದ ತೊಂದರೆಗಳು ಕಾಣಿಸ್ತಾ ಇರ್ತವೆ. ಡಾಕ್ಟರ್ ಹೇಳ್ತಾರೆ ನೀವು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಬ್ಯಾಡ್ಮಿಂಟನ್ ಆಡಬೇಕು, ವಾಲಿಬಾಲ್ ಆಡಬೇಕು ಅಥವಾ ಫುಟ್ಬಾಲ್ ಏನೋ ಆಡಬೇಕು ಅಂತ ಹೇಳ್ತಾರೆ. ತುಂಬ ಸಲ ನಾವು ಹೈಸ್ಕೂಲ್ ಮಟ್ಟದಲ್ಲಿ ಕಲಿತೇ ಇರುವುದಿಲ್ಲ, ನಮಗೆ ಕಲೀಲಿಕ್ಕೆ ಅವಕಾಶಗಳು ಸಿಕ್ಕಿರುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಈ 40-45 ವರ್ಷ ಆದಾಗ ಬರೀ ವಾಕ್ ಮಾಡುವಂಥದ್ದು ವ್ಯವಸ್ಥೆಗೆ ನಾವು ತೊಡಗಿಸ್ಕೊಳ್ತೇವೆ. ಬರೀ ವಾಕ್ ಮಾಡೋದು ಕೂಡ ಬಹಳಷ್ಟು ಕಷ್ಟದ ಕೆಲಸ. ಸೊ ಅದರಿಂದ ಕೂಡ ನಾವು ಎಲ್ಲ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಬೇಕಾದ ಪೂರ್ಣ ಫಿಟ್ನೆಸ್ ಅನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅದರಿಂದ ನನ್ನ ಮನವಿ ಏನಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಶಾಲೆಯಿಂದ ಹೊರಗಡೆ ಬರುವಾಗ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವನು ಆ ಸ್ಕಿಲ್ ಅನ್ನು ಕಲ್ತಿರ್ಬೇಕು ಅಥವಾ ಕ್ರೀಡೆಯಲ್ಲಿ ಅವನು ತೊಡಗಿಸಿಕೊಂಡಿರ್ಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕೂಡ. ಸೊ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು, ಆ ಸಂಸ್ಥೆ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಾರೆ. ಸೊ ಈ ಒಂದು ಆಲೋಚನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಹೀಗೆ ಈ ಒಂದು ಕೆಲವು ವಿಷಯಗಳ ಬಗ್ಗೆ ನಾನು ಈ ಸಂದರ್ಭದಲ್ಲಿ ವಿಷಯಗಳನ್ನು ತಮ್ಮ ಮುಂದಿಟ್ಟಿದ್ದೇನೆ. ಇದು ನನ್ನ ಅನುಭವದ ಮೇಲೆ ನಾನು ಹೇಳಿದಂತ ಮಾತು. ತಾವುಗಳು ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅದನ್ನು ನೀವೇ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಮುಂದಿನ ದಿನದಲ್ಲಿ ಅದು ಸರಿಯಾಗಿದ್ರೆ ಅಳವಡಿಸಲಿಕ್ಕೆ ಪ್ರಯತ್ನವನ್ನು ಎಲ್ಲರೂ ಮಾಡುವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸುವರ್ಣ ಮಹೋತ್ಸವ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಆ ಮೂಲಕ ಅನೇಕ ಕ್ರೀಡಾಪಟುಗಳ ಒಂದು ಉಗಮಕ್ಕೆ ನಾವು ಕಾರಣ ಬೇಕು ಎನ್ನುವ ಒಂದು ಮಹತ್ವದ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭ ನಮನಗಳನ್ನು ಹಾರೈಸುತ್ತಾ ಈ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾಗಿರುವಂಥ PSC ಎಡಪಡಿತಾಯ ಸರ್ ಅವರು, ಹಾಗೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೊಹಮ್ಮದ್ ಮೋಹನ್ ಇವರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಡ್ತಿದ್ದೇವೆ. ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ ಮಂಗಳೂರು ದಕ್ಷಿಣ ಸುವರ್ಣ ಮಹೋತ್ಸವ ಸಂಭ್ರಮ ಹಾಗೂ ಕ್ರೀಡಾ ಸಂಗಮ 2021 ಈ ಒಂದು ಸುವರ್ಣ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ದಿವಸದ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸಾಗಲಿ, ನಮಗೆಲ್ಲರೂ ಕೂಡ ನಾವು ನಂಬಿರುವಂಥ ಎಲ್ಲ ದೇವರುಗಳು ನಮ್ಮನ್ನೆಲ್ಲ ಆಶೀರ್ವದಿಸಲಿ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ದೇವರ ಪ್ರಾರ್ಥನೆಯನ್ನು ಮಾಡಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೇನೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಾದಂಥ ಜಯಶ್ರೀ ಹಾಗೂ ಬಳಗದವರು. ಪ್ರಾರ್ಥಿಸಿದಂತಹ
ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಬಹುದಿನದ ಕನಸು ನನಸಾಗುವ ಒಂದು ಶುಭಗಳಿಗೆ ನಮ್ಮನ್ನು ಕಾಯ್ತಾ ಇದೆ. ಇದಕ್ಕಾಗಿ ನಾವು ಪಟ್ಟಂತ ಶ್ರಮ, ಏಳು ಬೀಳುಗಳು, ಎಡರು ತೊಡರುಗಳು ಇವೆಲ್ಲಿಸಿ ನಮ್ಮ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನ ಕಾರ್ಯಕ್ರಮಕ್ಕಾಗಿ ಹಗಲಿರುಳು ತಮ್ಮನ್ನ ತೊಡಗಿಸಿಕೊಂಡ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತ್ಯಾಗಂ ಹರೇಕಳ ಇವರು, ತುಂಬ ಸಭಾಂಗಣದಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ವೃತ್ತಿ ಬಾಂಧವರು, ಎಲ್ಲಿಂದ ಪ್ರಾರಂಭ ಮಾಡೋದು ಅಂತೇಳಿ ಅರ್ಥ ಆಗಲಿಲ್ಲ ನನಗೆ. ಮಾತ್ರ 10 ನಿಮಿಷ ತಗೊಳ್ತೇನೆ. ಕೇವಲ ಪ್ರಸ್ತಾಪ ಮತ್ತು ಕಾರ್ಯಕ್ರಮದ ಅವಲೋಕನ ಮತ್ತೆ ಸ್ವಾಗತ. ಬಂಧುಗಳೇ, ಇದೊಂದು ಕ್ರೀಡಾ ಸಂಗಮ ಅಂತ ಒಂದು ಒಳ್ಳೆಯ ಹೆಸರನ್ನ ಇಟ್ಟಿದ್ದೇವೆ. ನಿನ್ನೆ ತನಕ ಹೃದಯದಲ್ಲಿ ನಮಗೆ ತಾಳ್ಮೆ ಶಕ್ತಿ ಜಾಸ್ತಿ ಇದ್ದ ಕಾರಣ ಏನೋ ಹೃದಯಾಘಾತದಿಂದ ನಾವು ಹಿಂದೆ ಬಿದ್ದಿದ್ದೇವೆ. ಇಲ್ಲಾಂದ್ರೆ ಸುಮಾರು ಒಂದು 6 ಮಂದಿ ಅಲ್ಲೇ ಹೃದಯಾಘಾತ. ಯಾಕೆಂದರೆ ಆ ರೀತಿಯ ಆದೇಶಗಳು, ಕಾರ್ಯಕ್ರಮ ಆಗ್ತದೆ ಏನೋ ಗೊತ್ತಿಲ್ಲ. ಸುಮಾರು 4 ಲಕ್ಷದ ಬಜೆಟಿನ ಕಾರ್ಯಕ್ರಮ, ಎಲ್ಲವೂ ಸಿದ್ಧತೆ, ಕೇವಲ 2 ಬಾಕಿ ಇತ್ತು, ಮೊಮೆಂಟುಗಳು ಮತ್ತು ವೇದಿಕೆ ಬ್ಯಾನರ್. ಅದನ್ನು ಮಾಡಬೇಕು ಅಂತೇಳಿ ಇಲ್ಲ ಅಂತಾರೆ, ಅದು 10,000 ರೂಪಾಯಿ ಲಾಕ್ಸ್ ಆಗ್ತದೆ ಅಂತ ನಾವು ರಾತ್ರಿ 6 ಗಂಟೆ ನಂತರ ಮಾಡಿಸಿದ್ವಿ. ಹಾಗಾಗಿ ಮೊಮೆಂಟ್ ಕೂಡ ಇನ್ನು ಕೆಲವು ಮೊಮೆಂಟ್ಗಳು ಬರ್ತಾ ಇದೆ, ಒಂದೊಂದು ಸ್ಟೆಪ್ ಕಳಿಸ್ತಾ ಇದ್ದಾರೆ. ಇದೆಲ್ಲ ಈ ಕಾರ್ಯಕ್ರಮ ಎಲ್ಲಿಯೂ ಗೊತ್ತಾಗಲಿಲ್ಲ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಮಯ ಪ್ರಜ್ಞೆಯೊಂದಿಗೆ ಎಲ್ಲವೂ ಸುಸಾಂಗವಾಗಿ ನಡೀತಾ ಇದೆ. ಇನ್ನೇನು 2 ಅತಿಥಿಗಳು ನಮ್ಮೊತ್ತಿಗೆ ಪ್ರಮುಖವಾದ ಅತಿಥಿಗಳು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಬಂಧುಗಳೇ, ನಮಗೆ ನಮ್ಮ ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಒಂದು ಮಾತಿದೆ. ನಮ್ಮ 1969ರಲ್ಲಿ ಸಂಘ ಪ್ರಾರಂಭ ಆಗಿ ಅದೆಷ್ಟೋ ದೈಹಿಕ ಶಿಕ್ಷಣ ಶಿಕ್ಷಕರು ಇವತ್ತು ಹಿರಿಯರ ಮುಖಗಳನ್ನು ನೋಡೋದು ಬಹಳ ಆಸೆ ಆಗ್ತದೆ. ಅಂತಹ ಹಿರಿಯರು, ಮಾರ್ಗದರ್ಶಕರು, ಆಗ ಇರುವಂತಹ ಸಂಬಂಧಗಳು ನಾನು ಬಂದು 2003ರಲ್ಲಿ ದೈಹಿಕ ಶಿಕ್ಷಕರಾಗಿ ಸೇರುವಾಗ ಆ ಹಿರಿಮುಖಗಳು ಇದ್ದುಕೊಂಡು ಅವರು ಮಾತಾಡೋ ರೀತಿ, ಹೆಗಲ ಮೇಲೆ ಕೈ ಹಾಕಿ ಮಾತಾಡುವಂಥದ್ದು. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ನಿವೃತ್ತರು NS ಸಂಘಟನೆಯವರೆಲ್ಲ ಇಲ್ಲಿದ್ದಾರೆ. ಎಂಥ ಒಂದು ವ್ಯಕ್ತಿತ್ವದವರು, ಯಾವ ರೀತಿ ನಮ್ಮ ಹತ್ರ ಗೋಪಾಲರು ಇದ್ದಾರೆ. ಅಂತಹ ಹಿರಿಯರು ನಮಗೆ ಅಂತಹ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ನಮ್ಮನ್ನು ಅವಳ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿ ನಮಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟವರು. ದೊಡ್ಡ ಹಿರಿಯ ದೈಹಿಕ ಶಿಕ್ಷಕರು, ನಮಗೆಲ್ಲ ಮಾರ್ಗದರ್ಶಕರು. ಎಲ್ಲೂ ಬೈಯುವ ಮುಖ ಇಲ್ಲ, ಮುಖವನ್ನ ಒಂಥರ ಕೋಪಿಷ್ಟ ಮಾಡುವಂಥದ್ದು ಅಂತ ಮುಖಗಳು ಇಲ್ಲ. ನಮ್ಮನ್ನೆಲ್ಲ ಪ್ರೀತಿಯಿಂದ ನಾವು ಆವಾಗ BP ಎಲ್ಲ ಮಾಡಿ ಬಂದ ಮುಖಗಳು, ಮಾಡಿ ಏನಾದರೂ ಸಾಧನೆ ಮಾಡಿ ಅಂತೇಳಿ ನಮಗೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಿರುವಂತಹ ಅಂತಹ ಮುಖಗಳನ್ನ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ನಾವೊಂದು ಒಳ್ಳೆಯ ಒಂದು ಸಂಗಮದಲ್ಲಿ ನಾವೆಲ್ಲ ಏನೋ ಸ್ವಲ್ಪ ಊಟ ಎಲ್ಲ ಮಾಡಿ, ದೊಡ್ಡ ಸನ್ಮಾನ ಏನಿಲ್ಲ, ನಮ್ಮ ಪ್ರೀತಿಯ ಸನ್ಮಾನ, ಸಣ್ಣ ಸನ್ಮಾನ, ವೇದಿಕೆಯಲ್ಲಿ ದೊಡ್ಡ ಗೌರವಾನ್ವಿತ ವ್ಯಕ್ತಿಗಳ ಮಧ್ಯದಲ್ಲಿ ನಡೆಯುವಂತ ಈ ಒಂದು ಸನ್ಮಾನ ನಮಗೆ ಬಹಳ ಪ್ರೀತಿ. ಏನಪ್ಪ ಅಂತಂದ್ರೆ ಈಗಿನ ಯುವಕರು ಮತ್ತು ಮಾರ್ಗದರ್ಶಕರು ಒಟ್ಟಿಗೆ ಸೇರಿ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವಂಥದ್ದು. ಇದು ಈ ಕೊರೋನಾ ಪೀರಿಯಡ್ ಅಲ್ಲಿ ಆಯ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇದೆ ಅಲ್ಲ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಬಂದಿರುವಂತ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾದಂತಹ ಎಲ್ಲ ದೈಹಿಕ ಶಿಕ್ಷಕರಿಗೆ ನನ್ನ ಹೃದಯಾಂತರಾಳದ ನಮನಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ದೈಹಿಕ ಶಿಕ್ಷಣ ಎನ್ನುವಂಥದ್ದು ಈಗಾಗಲೇ ನಮ್ಮ ಕಿಶೋರ್ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಮಾತಾಡೋದು ಬೇಡ. ನಾವು ನಡೆದು ಬಂದ ದಾರಿ, ನಮ್ಮ ದೈಹಿಕ ಶಿಕ್ಷಕರು ಏನು ಬೇಕಾದ್ರೂ ಮಾಡ್ಯಾರು, ಶಿಸ್ತುಬದ್ಧವಾಗಿ ಮಾಡ್ತಾರೆ, ಸಮಯ ಪ್ರಜ್ಞೆಯೊಂದಿಗೆ ಮಾಡ್ತಾರೆ. ಯಾವುದೇ ಒಂದು ಕೆಲಸವನ್ನು ಕೊಟ್ಟರೆ ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಕೊರೋನಾ ಸಮಯದಲ್ಲಿ ಯಾರೂ ಬರಲಿಲ್ಲ. ಅವಾಗ ಏರ್ಪೋರ್ಟ್ಗೆ ಬರಬೇಕು, ನೋಡಲ್ ಆಗಿ ಕೆಲಸ ಮಾಡಬೇಕು ಅಂತೇಳಿ DC ಅವರು ಆರ್ಡರ್ ಮಾಡಿದ್ರು. ಯಾರು ಬರದ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಓಡಿಕೊಂಡು ಬಂದದ್ದು ದೈಹಿಕ ಶಿಕ್ಷಕರು. ಏರ್ಪೋರ್ಟಲ್ಲಿ ನಾವು ಮಾಡ್ತೇವೆ ಅಂತೇಳಿ ಒಂದು ಮಹಿಳೆಯಾಗಿ ಓಡಿ ಬಂದ ನಿಲಿಪಾಯಸ ಆಗಿರ್ಬೋದು, ಗಂಡಸರಲ್ಲಿ ಪುರುಷರಲ್ಲಿ ಅದೆಷ್ಟೋ ತುಂಬ ಮಂದಿ, ಸುಮಾರು ಮಂಗಳೂರು ಸಿಟಿಯಲ್ಲಿ ಇರುವಂಥ ಎಲ್ಲ ದೈಹಿಕ ಶಿಕ್ಷಕರು ಹೆಂಡತಿ ಮಕ್ಕಳು, ಸಣ್ಣ 3 ತಿಂಗಳ ಮಗು ಕೂಸನ್ನಿಟ್ಟುಕೊಂಡು ಕೂಡ ನಾವು ಏರ್ಪೋರ್ಟಲ್ಲಿ, ನೋಡಲ್ಗಳಲ್ಲಿ, ತಲಪಾಡಿ ಗೇಟ್ಗಳಲ್ಲಿ ಕೆಲಸ ಮಾಡಿ ನಮ್ಮ ಶಿಕ್ಷಣದ ಮಹತ್ವವನ್ನು ಎತ್ತಿಟ್ಟಿದ್ದೇವೆ. ಹಾಗಾಗಿ ಇವತ್ತು ದೈಹಿಕ ಶಿಕ್ಷಕರಿಗೆ ಮಹತ್ವದ ಪಾತ್ರ ಇದೆ. ನಮಗೆ ಆದೇಶ ಆಗಬೇಕಾದ್ರೆ DC ಅವರದ್ದು ಹೇಳಿದರು, ನೀವು ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ರು. ರೂಪಾ ಅವರು ADC ಅವರು ಹೇಳಿದರು, ನೀವು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿ, ನಿಮಗೇನಪ್ಪ ನಾವು ರೂಲ್ಸ್ ಹೇಳೋದು ಮಾಡಿ ನೋಡಿ. ಎಂತ ಒಂದು ಮಾತು ನೋಡಿ. ಇದಕ್ಕಿಂತ ದೊಡ್ಡ ನಮಗೆ ಆ ಸೌಭಾಗ್ಯ ಆಗಲಿ, ನಮಗೆ ಕಿರೀಟ ಯಾಕೆ ಬೇಕು, ಎಂಥದ್ದು ಬೇಡ. ಅದರ ಮಧ್ಯೆ ಈ HMship ಅದು ಇದು ಎಲ್ಲವೂ ನಮಗೆ ಶೂನ್ಯ. ಆ ದೃಷ್ಟಿಯಲ್ಲಿ ದೈಹಿಕ ಶಿಕ್ಷಕರಿಗೆ ಬಹಳ ದೊಡ್ಡ ಹೆಸರಿದೆ. ಆ ಹೆಸರನ್ನು ಉಳಿಸಿ ಬೆಳೆಸುವಂಥದ್ದು ಬಹಳ ಪ್ರಮುಖ ಪಾತ್ರ. ಅದು ಈ ಹೊಂದಾಣಿಕೆ ಸಂಬಂಧಗಳು. ಈ ಸಂಬಂಧ ಗಟ್ಟಿಯಾಗಲಿಲ್ಲ. ಈಗ ಗಟ್ಟಿಯಾಗಲಿಕ್ಕೆ ಕೆಲವು ವಿಚಾರಗಳು ನಮಗೆಲ್ಲ ಗೊತ್ತಿದೆ, ನಾವು ಅದರ ಬಗ್ಗೆ ಎಲ್ಲ ಬೇಡ. ಇವತ್ತು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಬಹಳ ಹೃದಯದಿಂದ ಎಲ್ಲರನ್ನ ನಾವು
ತಾಲೂಕು ಹೋಗಿ ಅವರನ್ನ ಪ್ರೀತಿಯಿಂದ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬರಬೇಕು. ನಾವು ನಮ್ಮ ಸಂಘಟನೆಯನ್ನು ಬೆಳೆಸಬೇಕು. ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಬರಬೇಕು. ಶಿಕ್ಷಕರು ಯಾರು ಬೇರೆ ಯಾರಿಲ್ಲ, ನಾವೆಲ್ಲರೂ ಒಂದೇ. ತುಳುನಾಡಿನಲ್ಲಿ ಒಂದು ಮಾತಿದೆ, ಕೋಳ ಆಗ್ಬೇಕು ಅಂತಂದ್ರೆ ಅಪ್ಪ ಇರಲೇಬೇಕು, ಇಲ್ಲಾಂದ್ರೆ ಪರಿಪೂರ್ಣ ಆಗುದಿಲ್ಲ. ಮಕ್ಕಳು ಮಾಡ್ಬೋದು, ದೊಡ್ಡ ದೊಡ್ಡ ಹಣ ಇಟ್ಕೊಂಡು ನಾವು ಕೋಳ ಮಾಡ್ಬೋದು, ದೈವ ಒಪ್ಪುವುದಿಲ್ಲ. ದೈವ ಕರೆದು ನಿನ್ನ ಅಪ್ಪನನ್ನೇ, ನೀನು ತಂದೆ ಬಾ, ನೀನು ಮುಂದೆ ನಡೆಸಿ, ನೀನು ಕೋಳ ನಡೆಸಬೇಕು, ಇಲ್ಲಾಂದ್ರೆ ಪರಿಪೂರ್ಣ ಆಗುದಿಲ್ಲ ಅಂತ ದೈವ ಹೇಳ್ತದೆ. ದೈವಕ್ಕಿಂತ ದೊಡ್ಡ ಯಾರಿಲ್ಲ ಶಕ್ತಿ. ಅಂತ ಒಂದು ಶಕ್ತಿಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಇವತ್ತು ಎಲ್ಲ ಅತಿಥಿಗಳು ಬಂದಿದ್ದಾರೆ, ದೈಹಿಕ ಶಿಕ್ಷಕರು ಬಂದಿದ್ದಾರೆ. ಹಿರಿಯರ ಹೆಸರುಗಳನ್ನು ನಾವು ಹೇಳಿಕ್ಕೆ ಹೋದ್ರೆ ಒಬ್ಬರನ್ನು ಹೇಳಿದ್ರೆ ಒಬ್ಬರನ್ನು ಬಿಡ್ತೇನೆ ಅಂತೇಳಿ ಸತ್ಯ ಹೇಳ್ತೇನೆ. ನನಗೆ ಅಂತ ಒಂದು ಇವತ್ತು ಜೀವನದ ಶೆಟ್ಟರು ಆಗಿರ್ಬೋದು, ತಾರನಾಥ ರೈಗಳೊಬ್ಬರು, ರಾಧಾಕೃಷ್ಣರಾಗಿರ್ಬೋದು, ಚಂದ್ರಶೇಖರ್ ತೋಳರಾಗಿರ್ಬೋದು, ರಾಧಾಕೃಷ್ಣ ಶೆಟ್ಟಿಯವರಾಗಿರ್ಬೋದು, ಇವರೆಲ್ಲ ಸುಂದರ ಪೂಜಾರಾಗಿರ್ಬೋದು, ಗಂಗಾಧರನಾಗಿರ್ಬೋದು, ಇವರೆಲ್ಲ ನಮ್ಮನ್ನು ಬೆಳೆಸಿದವರು, ಕಟ್ಟಿ ಬೆಳೆಸಿದವರು. ನಮಗೆ ಆಪತ್ಕಾಲದಲ್ಲಿ ಇರುವಾಗ ನಮಗೆಲ್ಲ ಬೆಳೆಸಿದಂಥ ಹಿರಿಯರು. ಅಂಥ ಮಾರ್ಗದರ್ಶಕರನ್ನು ನಾವು ಇವತ್ತು ಒಂದೇ ವೇದಿಕೆಯಲ್ಲಿ ಕುಳ್ಳರಿಸಿ ಅವರಿಗೆ ಒಂದು ಹಾರ ಹಾಕಿ, ನಮಗೆ ಹಿಂದೆ ನಿಂತು ಒಂದು ಫೋಟೋ ತೆಗೆದು ಒಂದು ಒಳ್ಳೆ ಸಂಚಿಕೆಯಲ್ಲಿ ಅವರ ಫೋಟೋಗಳನ್ನು ಹಾಕಿ, ಪ್ರತಿ ಶಾಲೆ, ಜಿಲ್ಲೆಯ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಪುಸ್ತಕ ಇರಬೇಕು, ಹೊತ್ತಗೆ ಇರಬೇಕು ಅಂತೇಳಿ ಬಹಳ ದಿನಗಳ ಕನಸು ಸುವರ್ಣ ಸಂಚಿಕೆ ಕ್ರೀಡಾ ಬೆಳಕು ಅಂತೇಳಿ ನಾವು ಮಾಡಿದ್ದೇವೆ. ಅದರಲ್ಲಿ ತುಂಬ ಮಂದಿ ಫೋಟೋಗಳು, ಶಾಲೆಯ ನಮ್ಮ ಹಿರಿಯ ಅಧ್ಯಕ್ಷಗಳ ಫೋಟೋಗಳು, ನಡೆದು ಬಂದ ದಾರಿ, ದೈಹಿಕ ಏನೆಲ್ಲ ಮಾಡಿದ್ದಾರೆ, ದೈಹಿಕ ಶಿಕ್ಷಣ ಶಿಕ್ಷಕರು ಏನೆಲ್ಲ ದಾಖಲೆಗಳು ಇಡಬೇಕು, ಮುಖ್ಯೋಪಾಧ್ಯಾಯರು ಇವತ್ತು ನಮ್ಮ ನೇತಾರರು, ಅವರು ಇಡಬೇಕಾದ ದಾಖಲೆಗಳು, ಶಿಕ್ಷಕರು, ವಿವಿಧ ಶಿಕ್ಷಕರು, ನಾವು ಏನಾದರೂ ಶಿಕ್ಷಕರೆಲ್ಲರೂ ಒಂದೇ ಎನ್ನುವ ಭಾವನೆಯೊಂದಿಗೆ ಎಲ್ಲ ಶೈಕ್ಷಣಿಕ ಮಟ್ಟದಲ್ಲಿ ಆ ಪುಸ್ತಕದಲ್ಲಿ ಹೊತ್ತಗೆಯಲ್ಲಿ ಏನೆಲ್ಲ ಬೇಕು ಎಂಬುದನ್ನು ಚಂದ ಮಾಡಿ ರೂಪಿಸಲ್ಪಟ್ಟ ಒಂದು ಕ್ರೀಡಾ ಬೆಳಕು ಇವತ್ತು ಕೇವಲ ಪ್ರಾಯೋಗಿಕ ಸಂಚಿಕೆ ಬಿಡುಗಡೆ ಆಗ್ತದೆ. ಇನ್ನು ಒಂದು ತಿಂಗಳಲ್ಲಿ ಬಹಳ ಅದ್ಭುತ ಈ ಫೋಟೋನೆಲ್ಲ ಹಾಕಿ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಹಾಗಾಗಿ ಇಂಥ ಒಂದು ಅದ್ಭುತವಾದಂತಹ ಸುವರ್ಣ ಮಹೋತ್ಸವ, ವರ್ಷ, ಇಸವಿ, ಸಮಯ ಅದೆಲ್ಲ ಬೇಡ ನಮಗೆ. ಆ ಒಂದು ಹೊತ್ತಿಗೆ ಸ್ಟಾರ್ಟ್ ಆಯಿತು. ಖಂಡಿತ ಇವತ್ತು 53ನೇ ವರ್ಷದಲ್ಲಿ ನಾವಿದ್ದೇವೆ, ಪಾದಾರ್ಪಣೆ ಗೈತಾ ಇದ್ದೇವೆ. ಬಂದಂಥ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ, ಎಲ್ಲ ನಿವೃತ್ತ ಹಿರಿಯರಿಗೆ ತಲೆಬಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ 3 ದಿನಗಳ ಹಿಂದೆ ಪಾಪ ನಮ್ಮ VC ಅವರು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಏಕಮಾತ್ರ ತುಳು ಮಾತಾಡುವಂಥ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿದ್ರು. ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತಾರೆ, ಪ್ರೊಫೆಸರ್ ಎಡಪಡಿತಾರೆ. ಅದು ನಮಗೆ ಹೆಮ್ಮೆ. ಬೇರೆಯವರು ಬಂದು ಸಾಧನೆ ಮಾಡಿಲ್ಲ ಅಂತಲ್ಲ, ಬಟ್ ನಮಗೆಲ್ಲ ಹೆಮ್ಮೆ. ನಾವು ತುಳುನಾಡಲ್ಲಿ ಹುಟ್ಟಿ ಅಂಥವು ತುಳು ಮಾತಾಡಿ, ನೀವು ಹೋಗಿ ಆಫೀಸಿಗೆ ಚಂದ ಮಾತಾಡ್ತಾರೆ. ಏನು ಅವರ ಇದಿಲ್ಲ, ಏನು ನಾನು ದೊಡ್ಡವರು ಹಾಗೆ ಹೀಗೆ ಅದೆಲ್ಲ ಇಲ್ಲ. ಕರೀರಿ, ರಪ್ಪ ಕರೀರಿ, ನಮ್ಮ ಚೇಂಬರಿಗೆ ಕಳಿಸಿ ಅಂತ ಹೇಳಿದ್ರು. ಅಂಥ ಒಬ್ಬ ನಗುಮುಖದ ಸರದಾರ. ನಮ್ಮ ಬಹಳ ಖುಷಿ ಅಂತ ಹೇಳಿದರೆ, ನಮ್ಮ ಸರ್ಕಾರಿ 10 ಶಾಲೆಗಳನ್ನು ದತ್ತು ತೆಗೊಂಡಂತಹ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಅಂತ ಹೇಳಿದರೆ ಅದು ನಮ್ಮ ಡಾಕ್ಟರ್ PS ಎಡಪಡಿದ್ದಾರೆ. ಅದು ಮಾತ್ರ ಅಲ್ಲದೆ 5 ಗ್ರಾಮಗಳನ್ನು ದತ್ತು ತಗೊಂಡಿದ್ದಾರೆ. ಕೊನಾಜೆ ಆಸುಪಾಸಿನ 5 ಗ್ರಾಮಗಳನ್ನು ದತ್ತು ತಗೊಂಡಂಥ ಏಕಮಾತ್ರ ವಿಶ್ವವಿದ್ಯಾಲಯದ ಕುಲಪತಿಗಳು ಅಂತ ಹೇಳಿದರೆ ಅದು ಪ್ರೊಫೆಸರ್ PS ಎಡಪಡಿದ್ದಾರೆ. ಅದು ಮಾತ್ರ ಅಲ್ಲದೆ ಇವತ್ತು ನೀವೆಲ್ಲ ನೋಡಿರ್ಬೋದು, ಆ ವಿಶ್ವವಿದ್ಯಾಲಯ ಕೇವಲ ಅದು ಪಠ್ಯಕ್ಕೆ ಸಮ್ಮತ ಆಗಿರಬಾರ್ದು, ಅದು ಸಮಾಜವನ್ನು ಕೂಡ ಸಮಾಜದೊಂದಿಗೆ ಬೆರೆಯಬೇಕು ಎನ್ನುವ ದೃಷ್ಟಿಯಲ್ಲಿ ಹತ್ತಿರದ ಎಲ್ಲ ಗ್ರಾಮದ ಎದೆಷ್ಟೋ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಯೂನಿವರ್ಸಿಟಿಯಲ್ಲಿ ಫ್ರೀಯಾಗಿ ಮಾಡಿ ದೊಡ್ಡ ಸಭಾಂಗಣ ಉಂಟು ಮಾಡಿ ಕಾರ್ಯಕ್ರಮ ಒಳ್ಳೆಯದಾಗಬೇಕು. ಸಮಾಜದ ಹೊರಗಿನ ವ್ಯಕ್ತಿಗಳು ಈ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಏನು ದೊಡ್ಡದಂತ ಗೆಲ್ಲಿಸಬಾರ್ದು, ಸಮಾಜದೊಟ್ಟಿಗೆ ಬೆರೆಯಬೇಕು ಎನ್ನುವ ದೃಷ್ಟಿಯಲ್ಲಿ ಆ ಒಂದು ಸಭಾಂಗಣವನ್ನು ಕೂಡ ಒದಗಿಸಿಕೊಡುವುದರೊಂದಿಗೆ ನಮಗೆಲ್ಲರಿಗೂ ಚಿರಪರಿಚಿತರು ಡಾಕ್ಟರ್ PS ಎಡಪಡಿತಾ ಇದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ದೀಪ ಬೆಳಗಿಸುವಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ನಿಮ್ಮ ಆ ಬೆಳಕು ನಮ್ಮ ದೈಹಿಕ ಶಿಕ್ಷಣದ ಎಲ್ಲ ಪ್ರತಿಯೊಂದು ಅಂಶಕ್ಕೂ ಕೂಡ ಬೆಳಕಬೇಕು ಅಂತ ಹೇಳಿಕೊಂಡು ಅವರನ್ನ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀಮತಿ ಲಿಲಿ ಪಾಯಸ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಇವರು ಶಾಲು ಹೊದಿಸಿ ಪುಷ್ಪ ನೀಡುವುದರ ಮೂಲಕ ಗೌರವಪೂರ್ವಕವಾಗಿ ನಮ್ಮ ಕುಲಪತಿಗಳನ್ನು ಬರಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ತಿದ್ದೇನೆ. ನಮಗೆ ಒದಗಿಸಿಕೊಟ್ಟವರು ಶ್ರೀ ಗಂಗಾಧರ ಮಾನ್ಯವರು, ಮಾನ್ಯ ಜಿಲ್ಲೆಯ ಮಾಜಿ ಗೌರವಾಧ್ಯಕ್ಷರು. ಸರ್, ನಮಗೆ ಆತ್ಮೀಯವಾದ ಸ್ವಾಗತವನ್ನು ವಹಿಸಿಕೊಂಡು ತಾವುಗಳು ಕೂಡ ಅದೇ ಮತ್ತು ದಿವಾಕರ್ ಹೆಗಡೆಯವರು, ನಿಜವಾಗಿ ಸರ್ ದಿವಾಕರ್ ಹೆಗಡೆಯವರು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನುರಿತ, ಇವತ್ತು ಸಂಘ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ ಅಂತಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಹಿಮಾಲಯದ ವೇದಿಕೆಗೆ ಬರಮಾಡಿಕೊಳ್ತೇನೆ. ಮತ್ತೆ ನಿಮಗೆಲ್ಲ ಗೊತ್ತಿರಲಿ, ಇವತ್ತು ನಮಗೆ ಊಟ ಕೊಡಬೇಕು 3 ಲಕ್ಷ, ನೀವು ನಂಬಲಿಕ್ಕಿಲ್ಲ, ಎಲ್ಲಿಯೂ ಹೋಗಲಿಲ್ಲ. ಹೊಂದಿದಂತಹ ತುಂಬು ಸಂಸಾರ ನಮ್ಮದು. ಹಿರಿಯರ ನಿವೃತ್ತಿ, ಕೆಲವರ ವರ್ಗಾವಣೆ ಹಾಗೂ ಒಬ್ಬ ಸದಸ್ಯರ ಅಗಲುವಿಕೆಯ ನಡುವೆಯೂ ಸಮಿತಿಯನ್ನು ಸರಿದೂಗಿಸಿಕೊಂಡು ಬಂದೆವು. ಕೊರೋನಾ ಮಹಾಮಾರಿ ನಮ್ಮ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಗೆ ಅಡ್ಡಿಯಾದರೂ ಸಂಘ ನಿಷ್ಕ್ರಿಯವಾಗದಂತೆ ಸಂಘ ಹಾಗೂ ನಾವು ಸಕ್ರಿಯವಾಗಿ ಕೊರೋನಾ ವಾರಿಯರ್ಸ್ಗಳಾಗಿ
ಟೋಲ್ ಗೇಟ್ಗಳಲ್ಲಿ, ವಿಮಾನ ನಿಲ್ದಾಣದಲ್ಲಿ, DC ಕಚೇರಿಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ, ವಸತಿ ಗೃಹಗಳಲ್ಲಿ, ಆರೋಗ್ಯ ಸಮೀಕ್ಷೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವುದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಹೆಗ್ಗಳಿಕೆ. ನಾವು ಯಶಸ್ಸಿನ ಕಥೆಯನ್ನು ಓದಲಿಲ್ಲ, ಯಾಕೆಂದರೆ ಅಲ್ಲಿ ಕೇವಲ ಸಂದೇಶ ಮಾತ್ರ ಸಿಗುತ್ತದೆ ಎನ್ನುವ ಅರಿವು ನಮಗಿತ್ತು. ನಾವು ಸೋಲಿನ ಕಥೆಗಳನ್ನು ಓದಿದೆವು, ಅಲ್ಲಿ ಯಶಸ್ಸನ್ನು ಗಳಿಸಬೇಕಾದಂತಹ ಹೊಸ ವಿಚಾರಗಳು ಸಿಗುತ್ತವೆ ಅನ್ನೋದು ನಮಗೆ ಗೊತ್ತಿತ್ತು. ಹಾಗಾಗಿ ಸಂಘಟನೆ, ಕ್ರೀಡಾಕೂಟಗಳ ನಿರ್ವಹಣೆ, ಪ್ರತಿಭಾ ಪುರಸ್ಕಾರ, ಅಭಿನಂದನೆ, ಮನರಂಜನೆ, ಕಾರ್ಯಾಗಾರ, ಸನ್ಮಾನ, ಬೀಳ್ಕೊಡುಗೆ, ಆರ್ಥಿಕ ನೆರವು ವಿತರಣೆ, ಸಹಾಯ ಹಸ್ತ ಚಾಚುವಿಕೆ, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ನಮ್ಮ ಸಂಘವನ್ನು ತೊಡಗಿಸಿಕೊಂಡಿದ್ದೇವೆ. ಬದಲಾದ ಶಿಕ್ಷಣದ ಕಾಲಘಟ್ಟಕ್ಕೆ ತಕ್ಕಂತೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆ ಆಗಿರೋದ್ರಿಂದ ಕಾಲಕಾಲಕ್ಕೆ ದೈಹಿಕ ಶಿಕ್ಷಣ ಹೊಸ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಾಗಾರಗಳನ್ನು ನಡೆಸುವುದರ ಮೂಲಕ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಅಗಾಧವಾಗಿ ಹುದುಗಿರುವಂತಹ ಜ್ಞಾನಕ್ಕೆ ಇನ್ನಷ್ಟು ಹೊಳಪನ್ನು ನೀಡುವ ಪ್ರಯತ್ನವನ್ನು ನಮ್ಮ ಸಂಘ ಮಾಡಿದೆ. ಬೇಕಾದರೆ ಬೆರೆತು ನಡೆ, ಸಾಕಾದರೆ ಸರಿದು ನಡೆ, ಎರಡು ಬೇಡವಾದರೆ ಸುಮ್ಮನೆ ನಡೆ. ಆ ಜಾಯಮಾನ ನಮ್ಮದಲ್ಲ. ನಾವು ಸುಮ್ಮನೆ ನಡೆಯಲಿಲ್ಲ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದವರು ನಾವು. ನಮ್ಮ ಅಧಿಕಾರಾವಧಿಯಲ್ಲಿ ನಡೆದಂಥ 16 ಕಾರ್ಯಾಗಾರಗಳೇ ಇದಕ್ಕೆ ಸಾಕ್ಷಿ. ಕಾರ್ಯಾಗಾರದ ಸಂಪೂರ್ಣ ವಿವರ ಉಂಟು, ಓದಿದ್ರೆ ಇವತ್ತು ಮುಗಿಲಿಕ್ಕಿಲ್ಲ. ಹಾಗಾಗಿ ನಮ್ಮ ಕಾರ್ಯಾಗಾರಗಳಲ್ಲಿ ಉಪಸ್ಥಿತರಿದ್ದು ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಮೌಲ್ಯ ಹೆಚ್ಚಿಸಿದಂಥ ಶ್ರೀಯುತ UT ಖಾದರ್ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ, ಆಗ ನಾವು 2017ರಲ್ಲಿ ಮಾಡಿದ್ದು, ಆಗ ಹುದ್ದೆಯಲ್ಲಿದ್ದರು ಅವರು. ಶ್ರೀ ಸುಬ್ರಹ್ಮಣ್ಯ ಎಡಪಡಿತಾಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ, ಶ್ರೀ ಮೊಹಮ್ಮದ್ ಮೋಹನ್ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಂಗಳೂರು, ಶ್ರೀ ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಶನ್ ಮೂಡುಬಿದ್ರೆ, ವೈ ಶಿವರಾಮಯ್ಯ ವಿದ್ಯಾಂಗ ಉಪನಿರ್ದೇಶಕರು, MP ಜ್ಞಾನೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶ್ರೀ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶ್ರೀ ಇಬ್ರಾಹಿಂ ಕೋಡಿಜಾಲ್ ಅಧ್ಯಕ್ಷರು ಮೂಡ ಮಂಗಳೂರು, ಶ್ರೀ ಹರಿಕೃಷ್ಣ ಪುನರೂರು ಮಾದಿ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್, ಶ್ರೀ ಲಾಯ್ ನರೋನಾ ಮಾಲಕರು ಸಿಂಪೋನಿ, ಶ್ರೀ ಪ್ರದೀಪ್ ಡಿಸೋಜಾ ಉಪನಿರ್ದೇಶಕರು ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅಧ್ಯಕ್ಷರು ಆರೋಗ್ಯ ಮತ್ತು ಸ್ಥಾಯಿ ಸಮಿತಿ, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತಿದ್ದೇವೆ. ನಮ್ಮ ಕಾರ್ಯಾಗಾರಗಳಲ್ಲಿ ಸನ್ಮಾನ ಸ್ವೀಕರಿಸಿದ ಗಣ್ಯರಿಗೆ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಯಶಸ್ವಿ ಕಾರ್ಯಾಗಾರಗಳ ಸಂಪನ್ಮೂಲ ವ್ಯಕ್ತಿಗಳಿಗೆ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತಾ ವಿವಿಧ ಕಾರ್ಯಕ್ರಮ ನಿರೂಪಕರಾಗಿ ಸಹಕರಿಸಿದಂಥ ಶ್ರೀ ದಿಲೀಪ್ ಕುಮಾರ್ ಕೊಣಾಜೆ, ಶ್ರೀ ರಾಜೀವ್ ನಾಯಕ್ ಕೊಣಾಜೆ ಪದವು, ಶ್ರೀ ವಿಷ್ಣು ಹೆಬ್ಬಾರ್ ದೇರ್ಲಕಟ್ಟೆ, ಶ್ರೀ ಮೋಹನ್ ಶಿರಾಲ್ ಇನ್ನೋಳಿ, ಶ್ರೀಮತಿ ಹರ್ಷಸ್ಮಿತಾ ಬಜಾಲ್, ಶ್ರೀ ಶೇಖರ್ ಕಡ್ತಲ ವಾಮಂಜರು, ಶ್ರೀ ವಿನ್ಸೆಂಟ್ ಲೋಬೋ ಕಪಿತಾನಿಯೋ, ಶ್ರೀಮತಿ ಸಿಲ್ವಿಯಾ ನಾಲ್ಯಪದವು, ಶ್ರೀಮತಿ ಸುರೇಖಾ ನ್ಯೂಪಟ್ಪು, ಶ್ರೀಮತಿ ವರ್ಜಿನಿಯಾ, ಇವರಿಗೆ ಸಂಘವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದೆ. ನಮ್ಮ ಪ್ರತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳ ಮೌಲ್ಯ ಹೆಚ್ಚಿಸಿದಂಥ ಎಲ್ಲ ಅತಿಥಿಗಳಿಗೂ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಗುರು ಎಂದರೆ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನರಿಗೆ ಕರೆದುಕೊಂಡು ಹೋಗುವ ಶಕ್ತಿಯ ಗುರು. ಸಂಘದ ವೇದಿಕೆಯಲ್ಲಿ ಗೌರವ ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಪದಾಧಿಕಾರಿಗಳ ಸಭೆ ಕುರಿತು, ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದಲೇ ಬರುತ್ತದೆ ಹೊರತು ಅಂಗೈಯ ಅದೃಷ್ಟದಿಂದ ಯಾವತ್ತೂ ಬರೋದಿಲ್ಲ. ಪ್ರತಿಯೊಂದು ಕಾರ್ಯದ ಯಶಸ್ಸಿನ ಹಿಂದೆ ಪೂರ್ವಭಾವಿಗೆ ನಾವು ನಡೆಸಿದಂಥ ಪದಾಧಿಕಾರಿಗಳ ಸಭೆ ಪ್ರಮುಖ ಪಾತ್ರವನ್ನು ವಹಿಸಿದೆ. ಕಾರ್ಯಕಾರಿ ಸಭೆಯಲ್ಲಿ ನಾವು ತೆಗೆದುಕೊಂಡಂತಹ ನಿರ್ಣಯಗಳು ನಮ್ಮ ಕಾರ್ಯಾಗಾರವನ್ನು ಯಶಸ್ಸಿನ ಮೆಟ್ಟಿಲಿಗೆ ಕೊಂಡೊಯ್ದಿವೆ. ಇದುವರೆಗೆ ನಾವು 18 ಕಾರ್ಯಕಾರಿ ಸಭೆಗಳನ್ನು ನಡೆಸಿದ್ದು, ಒಮ್ಮತದ ಅಭಿಪ್ರಾಯದ ಮೂಲಕ ಸಂಘದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಬಂದಿವೆ. ಆರ್ಥಿಕ ನೆರವು, ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ, ಫಲದ ಚಿಂತೆ ಮಾಡದೆ ಕರ್ತವ್ಯದಲ್ಲಿ ನೀನು ತೊಡಗಿಸಿಕೋ, ಆಗ ಫಲ ನಿನ್ನನ್ನೇ ಹುಡುಕಿ ಬರುತ್ತದೆ. 2018ರಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಚ್ಚಿಲ ಇಲ್ಲಿಯ 9ನೇ ತರಗತಿ ವಿದ್ಯಾರ್ಥಿ ಗಗನ್ ಎಂಬಂತಹ ಕ್ರೀಡಾಪಟು ಮೆದುಳಿನ ಆಘಾತಕ್ಕೆ ಒಳಗಾದಾಗ ಆರ್ಥಿಕ ನೆರವಿಗೆ ಮೊರೆ ಇಟ್ಟಾಗ ನಮ್ಮ ಸಂಘ ನೆರವಿನ ಹಸ್ತವನ್ನು ಚಾಚಿತು. ನಮ್ಮ ಮಂಗಳೂರು ದೈಹಿಕ ಶಿಕ್ಷಣ ಶಿಕ್ಷಕರ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಮನವಿ ಮಾಡಿಕೊಂಡಾಗ ದೈಹಿಕ ಶಿಕ್ಷಣ ಶಿಕ್ಷಕರು ನೆರವಿಗೆ ಧಾವಿಸಿದರು. ಒಂದು ವಾರದಲ್ಲಿ ಸಂಗ್ರಹವಾದ ಮೊತ್ತ 81,000. ಇಂದು ಆ ವಿದ್ಯಾರ್ಥಿ ಕಾಲೇಜಿಗೆ ಹೋಗುತ್ತಿದ್ದಾನೆ. ನಮ್ಮಲ್ಲಿ ಸಾರ್ಥಕತೆಯ ಭಾವ. ಒಬ್ಬ ಕ್ರಿಯಾಶೀಲ ಚೈತನ್ಯದ ಚಿಲುಮೆ ಕೆನರಾ ಪ್ರೌಢಶಾಲೆ ಡೊಂಗರ್ಕೇರಿ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀ ಪ್ರಶಾಂತ್ ಸರ್ ಅವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾದಾಗ ನಮ್ಮ ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಹಾಯದಿಂದ 83,000 ರೂಪಾಯಿಗಳನ್ನು ನಾವು ಸಂಗ್ರಹಿಸಿಕೊಟ್ಟವು. ಆದರೆ ಭಗವಂತನಿಗೆ ನಮ್ಮ ಪ್ರಾರ್ಥನೆ ತಲುಪಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ವಾಲಿಬಾಲ್ ಕ್ಷೇತ್ರದಲ್ಲಿ ನಾಗೇಶ್ ಒಂದು ದೊಡ್ಡ ಹೆಸರು. ಮಂಗಳ ಸ್ಪೋರ್ಟ್ಸ್ ಕ್ಲಬ್ ತರಬೇತರಾದ ನಾಗೇಶ್ ಸರ್ ಮಹಾಮಾರಿಗೆ ಬಲಿಯಾದರು. ಅವರ ಮಗಳ ಶಿಕ್ಷಣ ಕುಂಠಿತವಾಗಬಾರದು ಎನ್ನುವ ಕಳಕಳಿಯಿಂದ ನಮ್ಮ ಸಂಘವು ಸುಮಾರು 59,000 ರೂಪಾಯಿಗಳನ್ನು ಸಂಗ್ರಹಿಸಿ ಆ ಮಗುವಿನ ಮುಂದಿನ ಶಿಕ್ಷಣಕ್ಕೆ ನೆರವಾಯಿತು. ಕೊರೋನಾ ಮಹಾಮಾರಿ ಎಲ್ಲರ ಬದುಕನ್ನು ಹೇಗೆ ಹಿಂಡಿ ಹಿಪ್ಪೆ ಮಾಡಿತು ಎನ್ನುವುದನ್ನು ನಾವೆಲ್ಲರೂ ನೋಡಿದ್ದೇವೆ, ಅನುಭವಿಸಿದ್ದೇವೆ.
ಅನುದಾನ ರಹಿತ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರ ಬದುಕು ದುಸ್ತರವಾದಂತಹ ಸಂಕಷ್ಟದ ಸಮಯದಲ್ಲಿ ನಮ್ಮ ಸಂಘದ ವೃತ್ತಿ ಬಾಂಧವರು ನೆರವಿಗೆ ಧಾವಿಸಿ ಸುಮಾರು 1,09,500 ರೂಪಾಯಿ ಮೌಲ್ಯದ ಆಹಾರ ಸಾಮಗ್ರಿಗಳನ್ನು ವಿತರಿಸಿ ನಮ್ಮ ಅಳಿಲು ಸೇವೆಯನ್ನು ನಾವು ಅವರಿಗೆ ಸಲ್ಲಿಸಿದ್ದೇವೆ. ಸಂಕಷ್ಟ ಸಮಯದಲ್ಲಿ ಆರ್ಥಿಕ ನೆರವು ನೀಡಿದಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ದಾನಿಗಳಿಗೆ ಸಂಘವು ಚಿರಋಣಿಯಾಗಿರುತ್ತದೆ. ದೇಣಿಗೆ ಬಗ್ಗೆ ಯಾರದು ಉದಾಹರಣೆಗಳನ್ನ ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವರಿಗೆ ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸಬೇಕು ಎನ್ನುವ ದಿಶೆಯಲ್ಲಿ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಪ್ರತಿ ವರ್ಷ ಕ್ರೀಡಾ ಭಾರತಿ ಮಂಗಳೂರಿಯವರು ಹಮ್ಮಿಕೊಳ್ಳುವಂತಹ ಕ್ರೀಡಾ ಪುರಸ್ಕಾರಕ್ಕೆ 5,000 ರೂಪಾಯಿ, ಶಿಕ್ಷಕ ದಿನಾಚರಣೆಗೆ ವಾರ್ಷಿಕ 5,000 ರೂಪಾಯಿ, ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ನಡೆಯುವಂತಹ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಕೂಟಕ್ಕೆ 1,000 ಕಳೆದ ಸಲ ಕೊಟ್ಟಿದ್ದು ಹಾಗೂ ಜಿಲ್ಲಾ ಸಂಘದ ನೋಂದಣಿ ಶುಲ್ಕವಾಗಿ 2 ಬಾರಿ 10,000 ರೂಪಾಯಿಗಳನ್ನು ನಾವು ನೀಡಿದ್ದೇವೆ. ಸಮಾಜದ ಹಿತದಲ್ಲಿ ನಮ್ಮ ಹಿತವನ್ನು ಕಂಡುಕೊಂಡಿದ್ದೇವೆ. ಸಂಘಟನೆ ಸಾಧನೆಯ ಹಾದಿಯಲ್ಲಿ ಸವಾಲುಗಳು ನೂರಾರು. ಎಲ್ಲ ಸವಾಲುಗಳನ್ನು ದಾಟಿ ಸಂಘದ ವತಿಯಿಂದ 27/8/2018 ಮತ್ತು 28/8/2018 2 ದಿನಗಳ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟವನ್ನು ಹೋಮಿಯೋಪತಿಯು ಕಾಲೇಜು ಗ್ರೌಂಡ್ ದೇಲಕಟ್ಟೆ ನಾವು ಯಶಸ್ವಿಯಾಗಿ ಸಂಘಟಿಸಿದ್ದೇವೆ. 12/11/2018 ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟವನ್ನು ಕರಾವಳಿ ಉತ್ಸವ ಮೈದಾನ ಮಂಗಳೂರಿನಲ್ಲಿ ಯಶಸ್ವಿಯಾಗಿ ಸಂಘಟಿಸಿದ ಕೀರ್ತಿ ನಮ್ಮದು. ವಿತರಣೆ ಪ್ರತಿ ವರ್ಷ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಜಿಲ್ಲಾ ಮಟ್ಟದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಕೂಟ ನಡೆಯುತ್ತಿದ್ದು ತಾಲೂಕಿನಿಂದ ಭಾಗವಹಿಸುವ ಸುಮಾರು 110 ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾ ಸಮವಸ್ತ್ರವನ್ನು ನೀಡಿದ್ದೇವೆ. ಕ್ರೀಡಾ ಸಮವಸ್ತ್ರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ ಶ್ರೀ ಜೀವಂತ ಶೆಟ್ಟಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಶ್ರೀ ಲೋಯಿನೋರನ ಮಾಲಕರು ಸಿಂಪನಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದ ಕ್ರೀಡಾ ಸಮವಸ್ತ್ರದ ಪ್ರಾಯೋಜಕರಾದ ಸನ್ಮಾನ್ಯ ಶಾಸಕರಾದ ಶ್ರೀ ಯುಟಿ ಖಾದರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅಲ್ಲದೆ ಮಂಗಳೂರು ದಕ್ಷಿಣ ವಲಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಗುರುತಿನ ಪತ್ರ, ID, ವಿಸಿಲ್ಗಳನ್ನು ನಾವು ವಿತರಣೆ ಮಾಡಿದ್ದೇವೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮಂಗಳೂರು ದಕ್ಷಿಣ ವಲಯದಿಂದ ಸ್ಪರ್ಧಿಸಿದಂತಹ ವಿದ್ಯಾರ್ಥಿಗಳಿಗೆ ತಾಲೂಕು ಪಂಚಾಯತ್ ಮಂಗಳೂರು ಇವರ ಸಹಕಾರದಲ್ಲಿ ಕ್ರೀಡಾ ಸಮವಸ್ತ್ರ ನೀಡಿದ್ದೇವೆ. ಸಹಕರಿಸಿದ ಶ್ರೀ ಮೊಹಮ್ಮದ್ ಮೋನು ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಂಗಳೂರು, ತಮಗೆ ಪೂರ್ವಕ ಧನ್ಯವಾದಗಳು ಸರ್. ಗೆಲುವು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. 2017-18 ಸಾಲಿನ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಪುರುಷರ ಮತ್ತು ಮಹಿಳೆಯರ ತಂಡ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು. 2018 ಮತ್ತು 19 ಸಾಲಿನ ಮಹಿಳೆಯರ ವಿಭಾಗದ ಚಾಂಪಿಯನ್ ಪ್ರಶಸ್ತಿಯನ್ನು ನಮ್ಮ ಮಹಿಳಾ ತಂಡ ತನ್ನದಾಗಿಸಿಕೊಂಡಿದೆ. ಬಹುಶಃ ಇವತ್ತು ಮಧ್ಯಾಹ್ನ ಕೂಡ ಆ ಸಾಧನೆಯನ್ನು ಪುನರಾವರ್ತಿಸುವಂತಹ ಅವಕಾಶಗಳು ದಟ್ಟವಾಗಿದೆ ಎಂದು ನನಗನಿಸುತ್ತಿದೆ. ಭಾಗವಹಿಸುವಿಕೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು, ಅದ ಸವಿಯದೆ ಮನವು. ಸಂಘ ಅನ್ನುವುದು ಒಂದು ಗುಂಪಲ್ಲ, ಅದೊಂದು ಸಂಸಾರ. ಪ್ರತಿ ಸದಸ್ಯರ ನೋವು ನಲಿವಿನಲ್ಲಿ ನಾವು ಪಾಲ್ಗೊಂಡಂತಹ ಕೆಲವು ಮೆಲಕುಗಳು. ಕ್ರೀಡಾ ಭಾರತಿ ಹಮ್ಮಿಕೊಂಡಂತಹ ರಕ್ತದಾನ ಶಿಬಿರ, ಶ್ರೀ ಡಾಲ್ಪಿ ಸಿಕ್ವೇರ ಅವರ ಬೀಳ್ಕೊಡುಗೆ ಸಮಾರಂಭ, ಶ್ರೀ ಲೋಕನಾಥ್ ರೈ ಅವರ ಬೀಳ್ಕೊಡುಗೆ ಸಮಾರಂಭ, ಶ್ರೀ ಅಬ್ದುಲ್ ರೆಹಮಾನ್ ಅವರ ಬೀಳ್ಕೊಡುಗೆ ಸಮಾರಂಭ, MLC ಶ್ರೀ ಭೋಜೇಗೌಡರ ಆಫೀಸ್ ಉದ್ಘಾಟನೆ, ಡೊನಾಲ್ಡೋ ಹಾಗೂ ಸಿಲ್ವಿಯಾ ರುತ್ ಮೇಡಮ್ ಅವರ 25ನೇ ವಾರ್ಷಿಕೋತ್ಸವ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ. ಹೆಚ್ಚಿನ ಕ್ರೀಡಾ ಅಧ್ಯಯನಕ್ಕಾಗಿ 2017-2018-19 ಸಾಲಿನಲ್ಲಿ ಉಡುಪಿ ಜಿಲ್ಲೆಗೆ 40 ದೈಹಿಕ ಶಿಕ್ಷಣ ಶಿಕ್ಷಕರು 1 ದಿನ ಪ್ರವಾಸ ಕೊಂಡಿದ್ದೇವೆ. ವರದಿಯ ಕೊನೆ ಸರ್ವರನ್ನ ನೆನೆ. ಸಂಘದ ಯಶಸ್ಸಿನ ಪ್ರಯಾಣಕ್ಕೆ ಕೇವಲ ನಾವು ಮಾತ್ರ ಕಾರಣರೆಂದರೆ ಅತಿರೇಕವಾದಿತು. ನಮ್ಮ ಪ್ರತಿ ಗೆಲುವಿನ ಹಿಂದೆ ಸಹಕರಿಸಿದ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ದೈಹಿಕ ಪರಿವೀಕ್ಷಣಾಧಿಕಾರಿಗಳಿಗೆ ಸಂಘವು ಆಭಾರಿಯಾಗಿದೆ. ಪ್ರತಿ ವರ್ಷ 54 ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಸಂಘಟಿಸಿದ ಎಲ್ಲ ಆಡಳಿತ ಮಂಡಳಿಗೆ, ಮುಖ್ಯೋಪಾಧ್ಯಾಯರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅನಂತ ಧನ್ಯವಾದಗಳು. ಸರಿಯಾದ ಸಮಯಕ್ಕೆ ಆದೇಶ ತಲುಪಲಿ ಸಹಿತ ಎಲ್ಲ CRPಗಳಿಗೂ ಧನ್ಯವಾದಗಳು. ತಾಲೂಕಿನ ಎಲ್ಲ ಪಂದ್ಯಾಟ ಕ್ರೀಡಾಕೂಟಗಳಿಗೆ ಆರ್ಥಿಕ ನೆರವು ನೀಡಿದ ದಾನಿಗಳಿಗೆ, ಪ್ರಾಯೋಜಕರಿಗೆ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಸಾಧ್ಯವಿಲ್ಲ ಎಂದುಕೊಂಡ್ರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರ ನಷ್ಟವೇನಿಲ್ಲ. ಗೆದ್ದರೆ ಸಂತೋಷ, ಸೋತರೆ ಅನುಭವ. ಆ ದಿಶೆಯಲ್ಲಿ ಮುಂದಡಿ ಇಟ್ಟು ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಸಂಘಟಿ ಇತಿಹಾಸ ಬರೆಯಲು ಹೊರಟಿರುವಂತಹ ಮಂಗಳೂರು ದಕ್ಷಿಣ ವಲಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮನದಾಳದ ವಂದನೆಗಳನ್ನು ನಾನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಘ ಹೀಗೆ ನಿತ್ಯ ಚಿಲುಮೆಯಾಗಿರಲಿ, ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿರಲಿ. ಕೊನೆಯದಾಗಿ, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ ನಾನು. ಧನ್ಯವಾದಗಳು. ಮಾನ್ಯ ಕುಲಪತಿಗಳು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಕತ್ತಲೆಯ ತೆಗೆದು ಬೆಳಕು ಕೊಡುವುದು
ದೇವ ಸುತ್ತಲಿನ ಸತ್ಸಂಗ ಸತ್ಯ ಸದ್ಭಾವ ಸದಾಚಾರ ಸದ್ಕರ್ಮ ಶಾಂತಿ ಸಮಭಾವ ಸದಾ ನಡೆಯಲಿ ಜೀವ. ಎಲ್ಲ ಅತಿಥಿಗಳು ಕೂಡ ಹಿಂಗಾರವನ್ನು ನಡೆಸುವ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತೇವೆ. ಹಿಂಗಾರವನ್ನು ನಡೆಸಲಿಕ್ಕೆ ನಮ್ಮ ಮಾಜಿ ಶಾಸಕರು ಹಿಂಗಾರವನ್ನು ನಡೆಸುವ ಮೂಲಕ ಅವೆಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಧರ್ಮಸ್ಥಳ, ದಕ್ಷಿಣ ಕನ್ನಡ, ಕರ್ನಾಟಕ. ಸಂದೇಶ: ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣ ವಲಯವು 50 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿದ್ದು, ಸುವರ್ಣ ಮಹೋತ್ಸವ ಆಚರಿಸಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣದ ಗುರಿಯಾಗಿದ್ದು, ಆರೋಗ್ಯ ಭಾಗ್ಯ ಹೊಂದಿ ಸದೃಢ ವ್ಯಕ್ತಿಗಳಾಗಲು ದೈಹಿಕ ಶಿಕ್ಷಣ ಅಗತ್ಯ. ದೈಹಿಕ ಹಾಗೂ ಶಿಕ್ಷಕರು ಮತ್ತು ರಕ್ಷಕರು ಕೂಡ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೀರ್ತಿ ತಂದಿದ್ದಾರೆ. ಈ ದಿಸೆಯಲ್ಲಿ ಕ್ರೀಡಾಪಟುಗಳನ್ನು ರೂಪಿಸುವಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರಮ ಹಾಗೂ ಪ್ರಯತ್ನ ಶ್ಲಾಘನೀಯವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಶಿಸ್ತು ಸ್ವಚ್ಛತೆ ಕಾಪಾಡುವಲ್ಲಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ಉತ್ತಮ ಸೇವೆ ಮಾಡುತ್ತಿದ್ದಾರೆ. ಅಭಿನಂದನೆಗಳು. ಸುವರ್ಣ ಮಹೋತ್ಸವ ಸಮಾರಂಭ ಹಾಗೂ ಈ ಸಂದರ್ಭದಲ್ಲಿ ನೀವು ಆಯೋಜಿಸುವ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವಿರಲಿ. ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆ, ಧರ್ಮಸ್ಥಳ. ವಂದನೆಗಳು. ಇರುವಂತಹ ಸಭಾಧ್ಯಕ್ಷರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮೆಲ್ಲರ ಆತ್ಮೀಯರಾದ ಕುಲಪತಿಯವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಆತ್ಮೀಯ ಗಣ್ಯರೇ, ನನ್ನ ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಉತ್ತಮವಾದ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಈ ಸುವರ್ಣ ಮಹೋತ್ಸವ ಸಂಭ್ರಮದ ಅಂಗವಾಗಿ ಈ ಕಾರ್ಯಕ್ರಮ ತಾವು ನಡೆಸ್ತಾ ಇದ್ದೀರಿ. ಕ್ರೀಡೆಯಲ್ಲಿ ಮಾತುಗಳು ಬಹಳ ಕಡಿಮೆ, ಆದರೆ ಆಗ ನಾನು ಇಲ್ಲಿ ಆಗಮಿಸುವಂಥ ಸಮಯದಲ್ಲಿ ಭಾಷಣಕಾರರು ಮಾತಾಡ್ತಾ ಇದ್ರು. ನಮ್ಮ ಯೂನಿವರ್ಸಿಟಿಯ ದೈಹಿಕ ಶಿಕ್ಷಕರು ಬಹುಶಃ ಅವರು ಕೆಲವು ಮಾತುಗಳನ್ನು ಹೇಳಿದ್ರು. ನಾನು ಭಾಳ ಗಮನವಿಟ್ಟು ಕೇಳ್ತಿದ್ದೆ. ಇವತ್ತಿನ ಬದಲಾದ ಸನ್ನಿವೇಶದಲ್ಲಿ ಕ್ರೀಡೆಯ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂತ ಅವರ ಮಾತುಗಳು ನನಗೆ ತುಂಬ ಚೆನ್ನಾಗಿ ಅನಿಸಿತು. ಇವತ್ತಿನ ಪರಿಸ್ಥಿತಿ ನೋಡಿ, ನಮ್ಮ ಯುವಕರು 40 ವರ್ಷ ಆದ ತಕ್ಷಣ ಗುಂಡ್ಬೆನ್ನು ಆಗಿಬಿಡ್ತಾರೆ. ಕಂಪ್ಯೂಟರ್ನ ಮುಂದೆ, ವಾಟ್ಸಪ್ನ ಮುಂದೆ, ಎಲ್ಲಿ ನೋಡಿದ್ರು ಹೀಗೇ, ಯಾವ ಸಂಬಂಧಗಳು ಇಲ್ಲ. ನಾನು ಎಷ್ಟೋ ಸಾರಿ ನಾನು ಪ್ರಯಾಣ ಮಾಡುವಾಗ ಏರ್ಪೋರ್ಟ್ನಲ್ಲಿ ನೋಡ್ತೀನಿ, ಯುವಕರು ಯಾವಾಗಲೂ ಲ್ಯಾಪ್ಟಾಪ್ನ ಮುಂದೆ ಬಿಟ್ಟರೆ ಒಬ್ಬರ ಹತ್ರ ಒಬ್ಬರು ಮಾತನಾಡುವುದಿಲ್ಲ. ಇವತ್ತು ಅದಕ್ಕೆ ಸರಿಯಾಗಿ ಮಹಾಮಾರಿ ಕೊರೋನಾ ಕೂಡ ಬಂತು, ಮುಖ ಕೂಡ ನೋಡಲಿಕ್ಕೆ ಇಲ್ಲ, ಮಾತುಗಳು ಕೂಡ ಇಲ್ಲ. ಪಕ್ಕದಲ್ಲಿ ಮಾತಾಡಬೇಕಾದ್ರೆ ನಾವು ಮಾಸ್ಕ್ ತೆಗಿಬೇಕು. ಇಂಥ ಬದಲಾವಣೆ ಸನ್ನಿವೇಶದಲ್ಲಿ ನಮ್ಮ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆ ಏನು? 40 ವರ್ಷ ಆದ ತಕ್ಷಣ 70 ವರ್ಷದ ಹಾಗೆ ಕಾಣ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ
ದೈಹಿಕ ಕ್ರೀಡೆಗಳಿಗೆ ಒಂದಲ್ಲ ಒಂದು ಕ್ರೀಡೆಗೆ ಆದರೂ ಪ್ರಾಶಸ್ತ್ಯ ನೀಡುವುದು ಅತಿ ಅವಶ್ಯ. ಇವತ್ತು ನಾವು ಶಾಲೆಗಳಲ್ಲಿ ಓದುವಿಕೆಗೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತೀವಿ. ಆದರೆ ಇತರ ಚಟುವಟಿಕೆಗಳಿಗೆ ಪ್ರತ್ಯೇಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತರ ಚಟುವಟಿಕೆಗಳಿಗೆ ನಮ್ಮ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಓದಬೇಕು, ರ್ಯಾಂಕ್ ತೆಗಿಬೇಕು, ಮಾರ್ಕ್ಸ್ ತೆಗಿಬೇಕು. 2 ಮಾರ್ಕ್ಸ್ ಎಲ್ಲಿ ಹೋಯಿತು ಅಂತ 98 ತೆಗೆದ್ರು. ಮತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡೋದು ಹೇಗೆ? ತಾವು ಬಹಳ ಘನವಾದ ಪ್ರಮುಖವಾದ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಭವಿಷ್ಯ, ನಮ್ಮ ಸಮಾಜ ಉತ್ತಮವಾಗಿ ಉಳಿಬೇಕಾದರೆ ನಮ್ಮ ಒಳ್ಳೆಯ ದೈಹಿಕವಾಗಿ ಸಶಸ್ತ್ರ ಆಗಿರಬೇಕು. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಇದು ಇರಬೇಕಾದ್ರೆ ನಮಗೆ ಯಾವ ಅವಶ್ಯಕತೆ ಇದೆ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಇವತ್ತಿನ ಅವಶ್ಯಕತೆ ಇದೆ. ತಾವು ಮಾಡುವಂಥ ಕಾರ್ಯಕ್ರಮ ಇವತ್ತು ನಮ್ಮ ಸಮಾಜದ ಸುಧಾರಣೆಗೆ ಮತ್ತು ಮುಂದಿನ ಭವಿಷ್ಯಕ್ಕೆ ತಾವು ಮಾಡ್ತಾ ಇದ್ದೀರಿ. ತಮಗೆ ದೇವರು ಒಳ್ಳೇದು ಮಾಡಲಿ. ತಮ್ಮ ಏನು ಉದ್ದೇಶಗಳಿವೆ ಅದು ಸಫಲವಾಗಲಿ. ಈ ನಿಮ್ಮ ಉದ್ದೇಶಗಳಿಗೆ ಕೋವಿಡ್ ಮಹಾಮಾರಿ ಅಡ್ಡ ಬರದಿರಲಿ. ಯಾಕಂದರೆ ಯಾವುದೇ ದೈಹಿಕ ಕಾರ್ಯಕ್ರಮ, ಯಾವುದೇ ಆಟ ಎಲ್ಲ ಬಂದಾಗಿದೆ. ಅದೆಲ್ಲ ಈ ಸಾರಿಗೆ ಮುಗಿಯಲಿ ಅಂತ ಹೇಳಿ ನನಗೆ ಈ ಕಾರ್ಯಕ್ರಮಕ್ಕೆ ತಾವು ಕರೆದು ಈ ತಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಲಿ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನಮ್ಮ ವಂದಿಸಿ ಮಗದೊಮ್ಮೆ ನಮ್ಮ ಕುಲಪತಿಯವರಿಗೆ ನನ್ನ ವಂದನೆಗಳು. ಅವರಿಗಿಂತ ಮೊದಲು ಮಾತಾಡಲಿಕ್ಕೆ ನನಗೊಂದು ಕಾರ್ಯಕ್ರಮ ತುರ್ತಾಗಿ ಹೋಗಬೇಕಾಗಿದೆ. ಅವಕಾಶ ಕೊಟ್ಟಾಗೆ ಅವ್ರಿಗೂ ನಾನು ವಂದಿಸಿ ತಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ಜೈ. ನಮಸ್ಕಾರ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ಈ ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಕ್ರೀಡಾ ಸಂಗಮ 2021 ಮೂಲಕ ಆಚರಿಸುವ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಕೂಡ ತುರ್ತಾಗಿ ನಿರ್ಗಮಿಸುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನನಗಿದೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಮಾರ್ಗದರ್ಶಕರೇ, ವಿಶೇಷ ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ನಾನು 11 ಗಂಟೆಗೆ ಕಾರ್ಯಕ್ರಮ 11 ಗಂಟೆಗೆ ಬರ್ತಾ ಇರುವಾಗ ನನ್ನ ಆತ್ಮೀಯ ಮಿತ್ರರಾದ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ಡಾಕ್ಟರ್ ಕಿಶೋರ್ ಕುಮಾರ್ ಸಿ.ಕೆ. ಅವರು ಮಾತಾಡ್ತಾ ಇದ್ದರು. ನಾನು ಅವರ ಮಾತುಗಳನ್ನು ಆಲಿಸಿದೆ. ಬಹಳ ಅರ್ಥಪೂರ್ಣವಾಗಿ ಎಲ್ಲರ ಮನ ಮುಟ್ಟುವಂತೆ ಮಾತಾಡಿದರು. ಕ್ರೀಡಾ ಲೋಕದಲ್ಲಿ ಇವತ್ತಿನ ವಿದ್ಯಮಾನಗಳು ಯಾವ ರೀತಿ ನಡೀತದೆ, ಕ್ರೀಡೆಗೆ ನಾವು ಯಾವ ರೀತಿಯ ಪ್ರೋತ್ಸಾಹ ಕೊಡಬೇಕು, ಉತ್ತೇಜನ ಕೊಡಬೇಕು. ಕ್ರೀಡೆ ಅಂತ ಹೇಳುವಂಥದ್ದು ಕ್ರೀಡಾಪಟುಗಳಿಗೆ ಮಾತ್ರ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕುಲಪತಿಯು ಕ್ರೀಡೆ ಬೇಕಾಗತ್ತೆ. ಇವತ್ತು ನನಗೆ 62 ವರ್ಷ ಪ್ರಾಯ. ಈಗಾಗಲೇ JR ಲೋಬೋ ಅವರು ಹೇಳಿದರು 40 ವರ್ಷ ಪ್ರಾಯದವರು 70 ವರ್ಷದವರೇ ಕಾಣ್ತದೆ ಅಂತ. ನಾನು 62 ವರ್ಷ ಅಂದರೆ ನಂಬೋದಿಲ್ಲ. ಯಾಕೆಂದರೆ ನಾನು ಕೂಡ ಇಷ್ಟು ವರ್ಷ ಒಂದಲ್ಲ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡವ. ದೇಹ ದಂಡನೆ ಮಾಡದಿದ್ದರೆ ಮಾನಸಿಕ ಚಟುವಟಿಕೆ ಆಗೋದಿಲ್ಲ, ನಮ್ಮ ಆರೋಗ್ಯ ಆಗೋದಿಲ್ಲ. ನೀವು ದೈಹಿಕ ಚಟುವಟಿಕೆ ತೊಡಗಿಕೊಂಡು ಕೂಡ ಆರೋಗ್ಯ ಸ್ವಲ್ಪ ಬಿಗಡಾಯಿಸಿದರೆ ಬೇಸರ ಮಾಡಬೇಕು ಅಂತಿಲ್ಲ. ಅದು ಅದರ ನಿಯಮ, ಆ ನಿಯಮದಂತೆ ಆಗಿದೆ ಅಂತ. ಒಂದು ವೇಳೆ ನಾವು ಕೂತಲ್ಲಿಯೇ ಕೂತು ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ಕಿದ್ದನ್ನು ತಿಂದು ಒಂದು ರೀತಿಯ ಆಲಸ್ಯ ಇದ್ದು ಸೋಂಬಾರಿಗಳಾಗಿದ್ದರೆ, ಕಾಯಿಲೆಗಳು ಬಂದರೆ ಇದು ಸ್ವಯಂಕೃತ ಅಪರಾಧ ಅಂತ ಪರಿಗಣಿಸಬೇಕಾದಂಥ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ. ಆದ ಕಾರಣ ಕೆಲವು ಇದರಲ್ಲಿ ನಾನು ನೋಡಿದ್ದೇನೆ, ಅದು PD ಇದ್ದಾರೆ, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, PT ಮಾಸ್ಟರ್ ಇದ್ದಾರೆ, ಅದು ಅವ್ರದ್ದು. ನಾನು ಇಂಗ್ಲೀಷ್ ಪಾಠ ಮಾಡಬೇಕು, ನಾನು ಕನ್ನಡ ಪಾಠ ಮಾಡಬೇಕು, ನಾನು ಹಿಂದಿ ಪಾಠ ಮಾಡಬೇಕು. ಅವ್ರು ಯಾವುದು ಕೈಗೆ ಸಿಗ್ತಿಲ್ಲ. ಅವರು ಗ್ರೌಂಡಲ್ಲಿ ಇಡ್ತಾರೆ, ಪ್ಲೇ ಗ್ರೌಂಡಲ್ಲಿ, ಆಟದ ಮೈದಾನದಲ್ಲಿ. ಹೌದು, ಅವರವರ ನಿಯಮ ಪರಿಪಾಲನೆ ಮಾಡ್ತಾರೆ, ಅವರ ಧರ್ಮವನ್ನು ಗೌರವಿಸ್ತಾರೆ. ಅವ್ರು ಹೆಚ್ಚಿನ ಸಂದರ್ಭದಲ್ಲಿ ಆಟದ ಮೈದಾನದಲ್ಲೇ ಇರಬೇಕಾದ್ದು ಅವರ ಕರ್ಮಕ್ಷೇತ್ರ. ಅದು ಆ ಮೂಲಕ ಆಟದ ಮೈದಾನಕ್ಕೆ ವಿದ್ಯಾರ್ಥಿಗಳನ್ನು ಮಾತ್ರ ಅಲ್ಲ, ಶಿಕ್ಷಕೇತರ ಬಂಧುಗಳನ್ನು ಎಳೆದು ತರಬೇಕಾಗತ್ತೆ. ಯಾಕೆಂದ್ರೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೈಹಿಕ ನಿರ್ದೇಶಕರಿಗೆ ಮಾತ್ರ ಅಲ್ಲ, ಅಥವಾ ದೈಹಿಕ ಶಿಕ್ಷಣ ನೀಡುವಂಥ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುವುದು ಕ್ರೀಡೆ ಅಲ್ಲ, ಎಲ್ಲರಿಗೂ ಕೂಡ. ಯಾಕೆಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ
ಸುಸಂಸ್ಕೃತನಾಗಬೇಕಾದ್ರೆ, ಒಳ್ಳೆ ಸಂಸ್ಕಾರ ಪಡಿಬೇಕು ಅಂತಾದ್ರೆ ಸಮಾಜಮುಖಿಯಾಗಿ ಚಿಂತನೆ ಮಾಡಿ ಅವ ಸತ್ತ ನಂತರ ಅವನ ಕೊಡುಗೆಗಳ ಮೂಲಕ ಸಮಾಜ ಗುರುತಿಸಬೇಕು ಅಂತಾದಲ್ಲಿ ಅವನಿಗೆ ಪಂಚ ಆಯಾಮಗಳಲ್ಲಿ ಅಭಿವೃದ್ಧಿ ಹೊಂದಬೇಕಾಗ್ತದೆ. ಅದು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಶಾರೀರಿಕವಾಗಿ, ದೈಹಿಕವಾಗಿ ನಾವು ಫಿಸಿಕಲಿ ಫಿಟ್ ಆಗಿರಬೇಕು. ಫಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಯಾವುದು ಆಗೋದಿಲ್ಲ. ಆದ ಕಾರಣ ಮೊದಲದಾಗಿ ಶಾರೀರಿಕವಾಗಿ ನಮ್ಮ ಆರೋಗ್ಯ ಚೆನ್ನಾಗಿದೆ, ಫಿಸಿಕಲಿ ನಾವು ಫಿಟ್ ಇದ್ದೇವೆ. ಫಿಟ್ ಇದ್ರೆ ಮಾತ್ರ ಫಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ನಾನು ಫಿಟ್ ಆದ್ರೆ, ಕುಲಪತಿ ಫಿಟ್ ಇದ್ರೆ ವಿಶ್ವವಿದ್ಯಾಲಯ ಫಿಟ್ ಆಗ್ಬೋದು. ವಿಶ್ವವಿದ್ಯಾಲಯ ಫಿಟ್ ಆದ್ರೆ 207 ಸಂಯೋಜಿತ ಕಾಲೇಜುಗಳು ಫಿಟ್ ಆಗ್ತವೆ ಅಂತ. ಅಲ್ಲಿ ಬರುವ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಹೆತ್ತವರ ಪೋಷಕರು ಫಿಟ್ ಆಗ್ತಾರೆ. ಇದು ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರ ಒಂದು ಆಶಯ ಕೂಡ ಫಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ. ಹಾಗಿರುವಾಗ ಶಾರೀರಿಕವಾಗಿ ನಾವು ಫಿಟ್ ಆಗಬೇಕು, ಒಂದನೇ ಆಯಾಮ. ಎರಡನೇ ಆಯಾಮ ಯಾವುದು ಅಂತ ಹೇಳಿದ್ರೆ ಮಾನಸಿಕವಾಗಿ, ಮೆಂಟಲ್ ಹೆಲ್ತ್ ಹೇಳ್ತೇವೆ ನಾವು, ಮೆಂಟಲ್ ವೆಲ್ಬೀಯಿಂಗ್ ಅಂತ ಹೇಳ್ತೇವೆ. ಇದು ಕೂಡ ಬಹಳ ಪ್ರಾಮುಖ್ಯವಾದದ್ದು. ಮೂರನೇದಾಗಿ ಬೌದ್ಧಿಕ ನೆಲೆಯಲ್ಲಿ ನಾವು ಫಿಟ್ನೆಸ್ ಅನ್ನು ಸಂಪಾದಿಸಬೇಕಾಗುತ್ತೆ. ಇಂಟೆಲೆಕ್ಚುಯಲ್ ವೆಲ್ಬೀಯಿಂಗ್ ಹೇಳ್ತೇವೆ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಹೇಳ್ತೇವೆ. ಅದು ಕೂಡ ನನ್ನನ್ನು ಬಿಟ್ಟು ಆ ಕಡೆ ನೋಡುವಂತ ತಾಕತ್ತು ನನ್ನಲ್ಲಿರಬೇಕು. ಸೂರ್ಯಾಸ್ತಮಾನವಾಯಿತೆಂದು ಕೊರಗುತ್ತಾ ಕುಳಿತರೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡುವ ಅವಕಾಶ ತಪ್ಪಿ ಹೋದಿತ್ತು ಅಂತ ಹೇಳುವಂತ ಮನಸ್ಥಿತಿ ನನ್ನಲ್ಲಿರಬೇಕಾಗತ್ತೆ, ಆತ್ಮಸ್ಥೈರ್ಯ ನನ್ನಲ್ಲಿರಬೇಕಾಗತ್ತೆ. ಆ ರೀತಿ ಯೋಚನೆ ಮಾಡುವಂತ ಮನಸ್ಥಿತಿಯನ್ನು ನಾನು ಪಡೆದುಕೊಳ್ಬೇಕಾಗತ್ತೆ. ಇದು ಬೌದ್ಧಿಕ ಬೆಳವಣಿಗೆ, ಮೂರನೇ ಆಯಾಮ. ನಾಲ್ಕನೇ ಆಯಾಮ ಅಂತ ಹೇಳಿದ್ರೆ ಸಾಮಾಜಿಕ ಸೌಹಾರ್ದತೆ. ಸಾಮಾಜಿಕವಾಗಿ 10 ಜನರ ಜೊತೆ ಅವರ ಜೊತೆಗಿದ್ದು ಸಮಾಜದ ಕಟ್ಟ ಕಡೆಯ ಕಣ್ಣೀರನ್ನು, ಒಬ್ಬ ವ್ಯಕ್ತಿಯ ಕಣ್ಣೀರನ್ನು ಒರೆಸುವ ಆ ಕೈಂಕರ್ಯದಲ್ಲಿ ತೊಡಗುವಂತಹ ಮನಸ್ಥಿತಿ ನನ್ನಲ್ಲಿದೆಯೋ, ಸಾಮಾಜಿಕವಾಗಿ ನಾನು ಗುರುತಿಸಿಕೊಳ್ತೇನೋ. ನಾವು ಯಾವಾಗ ಹೇಳ್ತೇವೆ ನೆವರ್ ರಿಯಾಕ್ಟ್ ಬಟ್ ರೆಸ್ಪಾಂಡ್ ಅಂತ. ಈ ಸಾಮಾಜಿಕವಾಗಿ ರೆಸ್ಪಾಂಡ್ ಮಾಡುವಂತ ತಾಕತ್ತು ನನ್ನಲ್ಲಿದೆಯೋ, 10 ಜನರ ಜೊತೆಗೆ ನಾನು ಬೆರೀತೇನೆಯೋ, 10 ಜನರ ಸಮಸ್ಯೆ, ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನಗಳನ್ನು ಅರ್ಥ ಮಾಡಿಕೊಂಡು ಸಕಾಲದಲ್ಲಿ ಸ್ಪಂದಿಸುವ ವ್ಯಕ್ತಿತ್ವ ನಿರ್ಮಾಣ ಆಗಿದೆ ಅದನ್ನ ಹತ್ರ ನೋಡುವಂಥದ್ದು ಸಾಮಾಜಿಕ ಆರೋಗ್ಯ, ಸೋಷಿಯಲ್ ವೆಲ್ಬೀಯಿಂಗ್ ಹೇಳ್ತೇವೆ. ಕೊನೆಯದ್ದು 5ನೇದ್ದು ಪಂಚಮಂ ಕಾರ್ಯಸಿದ್ಧಿ ಹೇಳಿದಾಗೆ 5ನೇದಾಗುವಂಥದ್ದು ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಅಂತ. ನಾನು ಅರ್ಥ ಮಾಡಿಕೊಂಡಾಗೆ ಮೊದಲನೇ 4 ಆಯಾಮಗಳಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಿದ್ರೆ ಖಂಡಿತವಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯ ಸಿಗುತ್ತೆ ಅಂತ. ಕ್ರೀಡಾ ಸಂಗಮ 2021 ಇದು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ ಕಾರ್ಯಕ್ರಮ, ಸುವರ್ಣ ಮಹೋತ್ಸವ ಸಂಭ್ರಮ. ಯಾಕಂದ್ರೆ ನಾನು ಅರ್ಥ ಮಾಡಿಕೊಂಡಾಗೆ 1969ರಲ್ಲಿ ಇದಕ್ಕೆ ಬೀಜ ಬಿತ್ತಿದ್ರು, ಈ ಸಂಘ ಸ್ಥಾಪನೆ ಆಯಿತು. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಬಹಳ ಸಾಂಗವಾಗಿ ಎಲ್ಲ ಸಮಾಜಮುಖಿಯಾಗಿ ಅಥವಾ ಈ ಇಡೀ ರಾಜ್ಯ ಮಟ್ಟದಲ್ಲಿ ದೈಹಿಕ ಶಿಕ್ಷಕರ ಸಂಘದ ಒಂದು ಕಲ್ಯಾಣಕ್ಕಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಘನತೆ, ಗರಿಮೆ, ಹಿರಿಮೆಯನ್ನು ಹೆಚ್ಚು ಮಾಡಿದ ಸಂಘ ಇದೆ. ಆದ ಕಾರಣ ಈಗ 50ನೇ ವರ್ಷ ಆಚರಿಸ್ತಾ ಇದ್ದೀರಿ ನೀವು. ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ನಾನಲ್ಲಿ ನೋಡ್ತಾ ಇದ್ರೆ 8 ಬಹಳ ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ರಮ. ಅದು ರಾಜ್ಯ ಮಟ್ಟ ಕಾರ್ಯಾಗಾರ ಇರಬಹುದು, ಸುವರ್ಣ ಕೈಪಿಡಿ ಕ್ರೀಡಾ ಬೆಳಕಿನ ಬಿಡುಗಡೆ ಇರಬಹುದು, ವಿನೂತನ ರೀತಿಯ ಉದ್ಘಾಟನಾ ಸಮಾರಂಭ ನೀವು ಮಾಡಿದಿರಿ. ಅದೇ ರೀತಿಯಲ್ಲಿ ಜಿಲ್ಲೆಯ ದೈಹಿಕ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಕೂಟ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಜಿಲ್ಲೆಯಲ್ಲಿ ನಿವೃತ್ತರಾದ ದೈಹಿಕ ಶಿಕ್ಷಕರಿಗೆ ಗೌರವ ಸನ್ಮಾನ ಸಮಾರಂಭ. ಇಂಥವರಿಗೆ ಗೌರವ ನೀಡುವ ಮೂಲಕ ಇಡೀ ಸಂಘದ ಗೌರವವನ್ನು ಹೆಚ್ಚಿಸಿದಾಗ ಆಗುತ್ತೆ. ಗೌರವ ಸ್ವೀಕರಿಸುವ ಜವಾಬ್ದಾರಿಯನ್ನು ಕೂಡ ಹೆಚ್ಚು ಮಾಡಿದಾಗ ಆಗುತ್ತೆ. ಅವರನ್ನು ಜಾಸ್ತಿ ಅಲರ್ಟ್ ಮಾಡಿದಾಗ ಆಗುತ್ತೆ. ಸಮಾಜಮುಖಿಯಾಗಿ ಅವರ ಸಮಯವನ್ನು ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ ಪ್ರೇರಣೆ ನೀಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಗುತ್ತೆ. ತಾಲೂಕಿನ ನಿವೃತ್ತ ದೈಹಿಕ ಶಿಕ್ಷಕರಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ದೈಹಿಕ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಮಾಡುವಂಥದ್ದು ಕೂಡ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಹಾಗೆ ತಾಲೂಕಿನ ಹಿರಿಯ ದೈಹಿಕ ಶಿಕ್ಷಕರಿಗೆ ಸೇವಾಧಾರಕ ಪ್ರಶಸ್ತಿ. ಅವರು ಇಡೀ ತಮ್ಮನ್ನೇ ತೊಡಗಿಸಿಕೊಂಡು ಇಷ್ಟು ವರ್ಷ ಕೆಲಸ ಮಾಡಿದ್ದಲ್ಲ. ಕೆಲಸ ಅಂತ ಹೇಳಿದ್ರೆ ಸಂಬಳಕ್ಕಾಗಿ ದುಡಿಯುವಂಥದ್ದು, ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ನಾವು ಸೇವೆ ಅಂತ ಹೇಳ್ತೇವೆ. ಇಲ್ಲಿ ಎದುರುಗಡೆ ಕೂತ ಎಲ್ಲ ಹಿರಿಯರ ಬಗ್ಗೆ ಕೂಡ ನಾನು ತಿಳ್ಕೊಂಡಿದ್ದೇನೆ. ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕರು. ಇಡೀ ಕ್ರೀಡೆಗೆ ಒಂದು ವಿಶಿಷ್ಟವಾದಂಥ ಅನನ್ಯವಾದ ಕೊಡುಗೆಯನ್ನು ನೀಡಿ ಇವತ್ತಿನ ಯುವಕರನ್ನು, ಈ ಯುವಕ ದೈಹಿಕ ಶಿಕ್ಷಣ ನೀಡ್ತಿರುವಂಥ ಶಿಕ್ಷಕರಿಗೆ ಪ್ರೇರಣೆ ಕೊಡುವಂಥ ಒಂದು ಸ್ಫೂರ್ತಿಯ ಸೆಲೆಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ.
ಅಂತಹ ಸೇವಾ ಸಾಧಕ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆದ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾ ಸಾಧನಾ ಶ್ರೀ ಪ್ರಶಸ್ತಿ ಅದನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ. ಮತ್ತೆ ಮನರಂಜನೆ ಕೂಡ ಇರುತ್ತೆ. ತಿಳಿದ್ರೆ ಇದು ಇವತ್ತು ಸಂಜೆವರೆಗೆ ಇದೆ. ನಿಮಗೆ 2 ಗಂಟೆ ಮೊದಲು ಊಟ ಇಲ್ಲ ಅಂತ ನನಗೆ ಗೊತ್ತಿದೆ. ಸ್ವಲ್ಪ ಬೇಗ ಇದ್ರೆ ನಾನು ನಿಲ್ಬೋದಿತ್ತು. ಯಾಕಂದ್ರೆ 1:15ಗೆ ನಾನು ಮೀಟಿಂಗ್ ಅನ್ನು ಹಾಕೊಂಡಿದ್ದೇನೆ. ನಾನು ಸ್ವಲ್ಪ ನನಗೆ ಏನು ಮಾಡಿದ ಒಳ್ಳೆ ಹೆಸರು ಬಂದ ಅಂತ ಹೇಳಿದ್ರೆ ಕುಲಪತಿಗಳು ಸಮಯಕ್ಕೆ ಸರಿಯಾಗಿ ಒಂದು 10 ನಿಮಿಷ ಮೊದಲೇ ಇರ್ತಾರೆ. ಮತ್ತೆ ಸಭಾ ಸಮಾರಂಭಗಳನ್ನು ಮಂಗಳೂರು ವಿಶ್ವವಿದ್ಯಾಲಯ ಆಯೋಜಿಸುವಾಗ ಸಮರ್ಪಕವಾಗಿ ಸಕಾಲದಲ್ಲಿ ಆಯೋಜಿಸ್ತಾರೆ. ಯಾಕೆಂದ್ರೆ ನನ್ನ ಸಮಯಕ್ಕಿಂತ ಉಳಿದರ ಸಮಯ ಬಹಳ ಅಮೂಲ್ಯವಾದದ್ದು ನಾನು ತಿಳ್ಕೊಂಡವ. ಆದ ಕಾರಣ ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ. ನನ್ನನ್ನು ಕರೆದಿದ್ದೀರಿ, ಇಂಥ ಒಂದು ಅವಕಾಶನೇ ಕೊಟ್ಟಿದ್ದೀರಿ. ನೀವು ಇಡೀ ಮಂಗಳೂರು ವಿಶ್ವವಿದ್ಯಾಲಯ ಕರೆದಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ನೀವು ಗೌರವ ಅಂತ ಹೇಳ್ತಾ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ಈ ಸಂಘ ಇನ್ನೂ ಕೂಡ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೆಚ್ಚಿನ ಕೀರ್ತಿಯನ್ನು ಸಂಪಾದಿಸಲಿ ಅಂತ ಹೇಳಿದ ನಮ್ಮ ಊರಿನ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರು ಇವರು ನಡೆಸಿಕೊಡ್ಬೇಕಾದ್ರೆ ವಿನಂತಿ ಮಾಡಿಕೊಡ್ತಿದ್ದೇನೆ. ನಾವೆಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ, ಕ್ರೀಡಾಪಟುಗಳಿಗೆ ಈ ಒಂದು ಟೀ ಶರ್ಟ್ ಅನ್ನು ಕೊಡುಗೆ ನೀಡಿದಂತ ಟೀ ಶರ್ಟ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಜೋರಾದ ಕರತಾಡದೊಂದಿಗೆ ಈ ಒಂದು ನೀಡಿದಂತ ದಾನಿಗಳಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು. ಭಾರತ್ ಮೋಟಾರ್ಸ್ ಅವರು ನೀಡಿರುವಂತಹ ಈ ಒಂದು ಟೀ ಶರ್ಟ್ ಈಗ ಬಿಡುಗಡೆ ಮಾಡ್ತಿದ್ದೇವೆ. ಎಲ್ಲರಿಗೂ ಸುವರ್ಣ ಮಹೋತ್ಸವ ಸಂಭ್ರಮದ ಶುಭಾಶಯಗಳು. ಧನ್ಯವಾದಗಳು. ಸಂಘದ ಏಳಿಗೆಗಾಗಿ ದುಡಿದ ಹಾಗೂ ಸಂಘವನ್ನು ಭದ್ರಪಡಿಸಿದ ನಮ್ಮ ಹೆಮ್ಮೆಯ ಮಾಜಿ ಅಧ್ಯಕ್ಷರುಗಳನ್ನು ನಾವು ಗುರುತಿಸುತ್ತಿದ್ದೇವೆ. ನಾನು ಹೆಸರು ಹೇಳಿದ ಹಾಗೆ ದಯಮಾಡಿ ನೀವು ವೇದಿಕೆಗೆ ಬಂದು ಈ ಆಸನವನ್ನು ಸ್ವೀಕರಿಸಬೇಕು. ಈ ಸಂಘಕ್ಕೆ ಭದ್ರ ಬುನಾದಿ ಹಾಕಿದವರು ಶ್ರೀ ಚಂದ್ರಶೇಖರ್ ತೋಳರ್. ಇವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದಯಮಾಡಿ ಒಂದು ಚಪ್ಪಾಳೆ ಮುಖಾಂತರವನ್ನು ನಾವು ಅಭಿನಂದಿಸುವ. ಈ ಸಂಘಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಅವರ ಅನುಪಸ್ಥಿತಿಯಲ್ಲಿ. ಎರಡನೇದಾಗಿ ಈ ಸಂಘಕ್ಕೆ ಇನ್ನೊಬ್ಬರು ಭದ್ರ ಬುನಾದಿ ಹಾಕಿದವರು ಶ್ರೀ ಮೋಹನ್ ದಾಸ್ ಶೆಟ್ಟಿ ಅವರು. ದಯಮಾಡಿ ನೀವು ವೇದಿಕೆ ಬರಬೇಕು ಸರ್. ಶ್ರೀ ಮೋಹನ್ ದಾಸ್ ಶೆಟ್ಟಿ ಅವರು. ಹಾಗೆ ಶ್ರೀ ಗೋಪಾಲ್ ಕೃಷ್ಣ ಭಂಡಾರಿ ಸರ್. ಶ್ರೀ ಗೋಪಾಲ್ ಕೃಷ್ಣ ಭಂಡಾರಿ, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇಲ್ಲಿಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಒಬ್ಬ ಉತ್ತಮ ಸಂಘಟಕರು, ಶಾಲೆಯಲ್ಲಿ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಖೋಖೋ ಮತ್ತು ಕಬಡ್ಡಿಯಲ್ಲಿ ತಂಡವನ್ನು ರಚಿಸಿದವರು ಶ್ರೀ ಗೋಪಾಲ್ ಕೃಷ್ಣ ಭಂಡಾರಿ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ಶ್ರೀ ಜೀವನ್ ದಾಸ್ ಶೆಟ್ಟಿ ಅವರು. ಸರ್, ನೀವು ದಯಮಾಡಿ ವೇದಿಕೆ ಬರಬೇಕು. ಶ್ರೀ ಜೀವನ್ ದಾಸ್ ಶೆಟ್ಟಿ ಅವರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಸೇಂಟ್ ಜೋಸೆಫ್ ಬಜ್ಪೆ. ನನ್ನ ಆತ್ಮೀಯ ಸ್ನೇಹಿತರು. ಬಜ್ಪೆಯ ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ. ಬಜ್ಪೆಯಲ್ಲಿ ಬಹಳ ವಿದ್ಯಾರ್ಥಿಗಳನ್ನು ಕ್ರೀಡಾ ಕ್ಷೇತ್ರಕ್ಕೆ ಕೊಂಡೊಯ್ದ ಮಹಾನ್ ದೈಹಿಕ ಶಿಕ್ಷಣ ಶ್ರೀ ಜೀವನ್ ದಾಸ್ ಶೆಟ್ಟಿ ಅವರು.
ದೈಹಿಕ ಶಿಕ್ಷಣ ಶಿಕ್ಷಕರು ಅಧ್ಯಕ್ಷರಾದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅವರು ಸಂಘಕ್ಕೆ ಮಾಡಿದ್ದಾರೆ. ಹಾಗೆ ಶ್ರೀಮತಿ ಸೇವಂತಿ ಮೇಡಮ್ ನೀವು ದಯಮಾಡಿ ವೇದಿಕೆಗೆ ಬರಬೇಕು. ಸೇವಂತಿ ಮೇಡಮ್ ಅವರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ, ಸೈಂಟ್ ಮೇರೀಸ್ ಪ್ರೌಢಶಾಲೆ ಪಳ್ಳಿ. ಹಾಗೆ ಶ್ರೀ ಡೊನಾಲ್ಡ್ ಲೋಬೋರವರು ದಯಮಾಡಿ ವೇದಿಕೆ ಬರಬೇಕು. ಸೈಂಟ್ ರೈಮಂಡ್ಸ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು ಶ್ರೀ ಡೊನಾಲ್ಡ್ ಲೋಬೋರ್ ಅವರು ವೇದಿಕೆ ಬರಬೇಕು. ವೇದಿಕೆಗೆ ಬರಬೇಕು. ಅಂತೆಯೇ ಶ್ರೀ ಡಾಲ್ಫಿ ಸಿಕ್ವೇರ ಸರ್ಕಾರಿ ಪ್ರೌಢಶಾಲೆ ವೈದ್ಯ ಬಜಾರ್ ಉತ್ತಮ ತರಬೇತುದಾರರು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನು ಕರೆದೊಯ್ದವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಸುನಂದ NIT ಶಾಲೆ ಸುರತ್ಕಲ್ ಇವರು ಸಹ ವೇದಿಕೆಗೆ ಬರಬೇಕು. ಶ್ರೀ ರಾಮದಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತಮ್ಮ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವವರಿಗೆ ಸನ್ಮಾನ. ಶ್ರೀ ರಾಘವ ವೈದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಪದವು. ಶ್ರೀ ನರಸಿಂಹ ಬಂಡಿ ವಿದ್ಯಾದಾಯಿನಿ ಸೂರತ್ಕಲ್ ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಜೈನ್ ಖಾಸಗಿ ಪ್ರೌಢಶಾಲೆ ಜೆಪ್ಪು ಮಂಗಳೂರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಶ್ರೀ ತುಕಾರಾಮ್ ಭಾರತ್ ಪ್ರೌಢಶಾಲೆ ಉಳ್ಳಾಲ, ಶ್ರೀಮತಿ ಜಯಂತಿ ಸೆಂಟ್ ಆಗ್ನೆಸ್ ಶಾಲೆ ಬೆಂದೂರು, ಇವರು ಸಹ ಒಳ್ಳೆಯ ವಾಗ್ಮಿಗಳು, ಸಂಘಟಕರು, ಪ್ರಾಯೋಜಕರು, ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸುವಂತೆ ಮಾಡಿದವರು. ಶ್ರೀ ಅಬ್ದುಲ್ ರೆಹಮಾನ್ AKU ಗುರುಕಮಲ ಶಾಲೆ
ಶ್ರೀ ನಾಗರಾಜ ರೈ, ಶ್ರೀ ರಾಮಕೃಷ್ಣ ಶಾಲೆ ಮಂಗಳೂರು ಇವರೆಲ್ಲರೂ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಕನ್ನಡ, ಅದೇ ರೀತಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ, ಕ್ರೀಡಾ ಸಂಭ್ರಮ, ಈ ಒಂದು ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂತಹ ಶಿವರಾಮ ಎಣೆಕಲ್ರವರೇ, ಅದೇ ರೀತಿ ಎಲ್ಲ ದಕ್ಷಿಣ ಕನ್ನಡದ ದೈಹಿಕ ಶಿಕ್ಷಕರ ತಾಲೂಕು ಮಟ್ಟದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅದೇ ರೀತಿ ನಮ್ಮ ಮೂಡಬಿದ್ರೆ ಯೂನಿವರ್ಸಿಟಿನ ಮೋಹನ್ ಆಲ್ವರವರೇ, ಅದೇ ರೀತಿ ಕೋಣಾಜೆ ಯೂನಿವರ್ಸಿಟಿಯ ಎಡಪಡಿತಾಯರು ಕೂಡ ಇದ್ದಾರೆ, ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ಗೌರವಾನ್ವಿತ ತಾಲೂಕು ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ವಿವಿಧ ಜವಾಬ್ದಾರಿಯನ್ನು ಹೊತ್ತಂತ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿದ್ದಂಥ ಎಲ್ಲ ದೈಹಿಕ ಶಿಕ್ಷಕಿಯರೇ, ಎಲ್ರಿಗೂ ವಂದಿಸುತ್ತಾ ಖಂಡಿತವಾಗ್ಲೂ ಇವತ್ತು ಸುವರ್ಣ ಸಂಭ್ರಮ ಈ ಒಂದು ಆಚರಣೆಯಲ್ಲಿದ್ದೇವೆ. ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಬೇಕಾದ್ರೆ, ಆ ಮಕ್ಕಳನ್ನು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಮಕ್ಕಳನ್ನು ಜೋಡಿಸ್ಕೊಳ್ಬೇಕಾದ್ರೆ, ಇಲ್ಲಿ ಬೆಳಗಬೇಕಾದ್ರೆ ಖಂಡಿತ ಇವತ್ತಿನ ಶಿಕ್ಷಕರ ಪ್ರಯತ್ನ ಬಹಳಷ್ಟಿದೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಶಿಕ್ಷಕರಾಗಿ ಅವರ ಸೇವಾ ನಿವೃತ್ತಿಯನ್ನು ಹೊಂದಿದ ಅವರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತಾ ಉಂಟು. ಇವತ್ತು ಸನ್ಮಾನ್ಯ ಮೋದಿಜಿಯವರು ಹಮ್ಮಿಕೊಂಡಂತೆ ಇವತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು, ಅಂತಾರಾಷ್ಟ್ರೀಯ ಮಟ್ಟ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿನ ಪ್ರತಿಭೆಗಳು ಅಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಆ ಮಕ್ಕಳನ್ನು ಯಾವ ರೀತಿಯಾಗಿ ಸಜ್ಜುಗೊಳಿಸಬೇಕು, ಆ ನಿಟ್ಟಿನಲ್ಲಿ ಇವತ್ತು ಕ್ರೀಡಾ ದೈಹಿಕ ಶಿಕ್ಷಕರಲ್ಲಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಕೂಡ ಜೋಡಿಸಿಕೊಂಡು ಇವತ್ತು ಶಿಕ್ಷಕರು ಒಳ್ಳೆಯ ನಿಟ್ಟಿನಲ್ಲಿ ಆ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ ಪ್ರತಿಭೆಗಳನ್ನು ಇವತ್ತು ಉಳಿಸಬೇಕಾದ್ರೆ, ಪ್ರೋತ್ಸಾಹಿಸಬೇಕಾದ್ರೆ, ಆ ಮಕ್ಕಳಿಗೆ ಒಂದಿಷ್ಟು ಉತ್ತೇಜನ ಕೊಡಬೇಕಾದ್ರೆ ಇವತ್ತಿನ ಶಿಕ್ಷಕರು ಬಹಳ ಮುಖ್ಯ. ದೈಹಿಕ ಶಿಕ್ಷಕರನ್ನು ಖಂಡಿತ ನಾವು ಇವತ್ತು ಅವರನ್ನು ನೆನಪಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳು ಶಿಕ್ಷಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇದ್ರು ಕೂಡ ಎಲ್ಲ ಶಾಲೆಗಳಲ್ಲಿ ಇವತ್ತು ನಾವು ದೈಹಿಕ ಶಿಕ್ಷಕರು ಇಲ್ಲ, ಆದ್ರೂ ಕೂಡ ಬೇರೆ ಬೇರೆ ಶಾಲೆಯಲ್ಲಿದ್ದ ದೈಹಿಕ ಶಿಕ್ಷಕರು ಈ ರೀತಿಯಲ್ಲಿ ಆ ಮಕ್ಕಳನ್ನು ಜೋಡಿಸಿಕೊಂಡು ಇವತ್ತು ಆ ಮಕ್ಕಳಿಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇವತ್ತು ಗ್ರಾಮೀಣ ಮಟ್ಟದ ಕ್ರೀಡಾಳುಗಳು ಇವತ್ತು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಮಿಂಚಬೇಕಾದ್ರೆ ಈ ಕ್ರೀಡಾ ಇಲಾಖೆಯಲ್ಲಿ ದೈಹಿಕ ಶಿಕ್ಷಕರಾಗಿ ದುಡಿತಿರುವಂತಹ ಶ್ರಮ ಬಹಳಷ್ಟಿದೆ. ಅವರನ್ನು ಖಂಡಿತವಾಗ್ಲಿ ಈ ಸಂದರ್ಭದಲ್ಲಿ ಸನ್ಮಾನಿಸುವಂಥದ್ದು ಒಳ್ಳೆಯ ಒಂದು ವ್ಯವಸ್ಥೆ ಅಂತ ಹೇಳುತ್ತಾ, ಎಲ್ರಿಗೂ ಈ ಸಂಸ್ಥೆಯ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ದೈಹಿಕ ಶಿಕ್ಷಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸುವರ್ಣ ಮಹೋತ್ಸವದಲ್ಲಿದ್ದೇವೆ, ಇನ್ನು ವಜ್ರ ಮಹೋತ್ಸವ ಆಗಿರ್ಬೋದು, ಈ ರೀತಿಯಲ್ಲಿ ಮೇಲಕ್ಕೆ ಹೋಗುವಂತ ಭಾಗ್ಯ ಈ ಎಲ್ಲ ಶಿಕ್ಷಕರಿಗೆ ಒದಗಿ ಬರಲಿ ಅಂತ ಹೇಳುತ್ತಾ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ಸರ್, ಈ ನಮ್ಮ ಒಂದು ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕಂತ ಅವರಿಗೆ ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು ಶ್ರೀಮತಿ ಮೀನಾಕ್ಷಿ ಶಾಂತೇಗೌಡು, ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ. ಮೇಡಮ್, ತಮಗೆ ಕ್ರೀಡಾ ಬೆಳಕು
ಪುಸ್ತಕ ಬಿಡುಗಡೆಗೆ ಸಮಾರಂಭ. ಎಲ್ಲ ಶಾಲೆಗಳಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಉಪಯೋಗವಾಗುವಂತಹ ಅನೇಕ ಲೇಖನಗಳು ಎಲ್ಲವನ್ನ ಒಳಗೊಂಡಂತ ಉತ್ತಮ ಪೂರ್ಣವಿರುವಂತಹ ಒಂದು ಪುಸ್ತಕ ಬಿಡುಗಡೆಯನ್ನು ಇವತ್ತು ನಾವು ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೆಲ್ಲ ಶಾಲೆಗಳಲ್ಲಿ ಈ ಪುಸ್ತಕ ತಲುಪಲಿದೆ. ಜನರ ಮನೆಗಳನ್ನ ತಲುಪಲಿ ಈ ಪುಸ್ತಕ ಮೂಲಕ. ಬೆಳಕು ದೇದೀಪ್ಯಮಾನವಾಗಿ ಬೆಳಗಲಿ. ಜೈನ ಕಾಶಿ ಒಟ್ಟಿಗೆ ವಿದ್ಯಾಕಾಶಿಯನ್ನಾಗಿ ಪರಿವರ್ತಿಸಿದಂತ ಕೀರ್ತಿ ಡಾಕ್ಟರ್ ಮೋಹನ್ ಆಳ್ವರದ್ದು. ಸ್ಪಂದಿಸುವ ಇವರ ಕುರಿತು ಒಂದು ಕಿರು ವಾಚನ ಉಲ್ಲೇಖಿಸಲಿದೆ ಶ್ರೀಮತಿ ಲಿಲಿ ಪಾಯ್ಸ್ ಮೇಡಮ್ ಅವರು. ಸಫಲತೆಯು ನಿಮ್ಮನ್ನು ಪ್ರಪಂಚಕ್ಕೆ ಪರಿಚಯಿಸಿದರೆ ಸೋಲು ನಿಮಗೆ ಜಗತ್ತನ್ನು ಪರಿಚಯಿಸುತ್ತದೆ. ಬದುಕಿನ ದಾರಿಯಲ್ಲಿ ಭರವಸೆಯನ್ನು ಕಳೆದುಕೊಳ್ಳಬೇಡಿ, ತಾಳ್ಮೆ ಇರಲಿ. ಈ ಮಾತು ಅನ್ವಯಿಸಿದು ನಮ್ಮ ಮೋಹನ್ ಆಳ್ವ ಸರ್ ಅವರು ಮೂಡಬಿದ್ರೆಯ ಜೈನ ಕಾಶಿ ಅಂತ ಹೇಳ್ಬೋದು. ಒಂದು ಸಣ್ಣ ಪಟ್ಟಣ. ಇಲ್ಲಿನ ಜನರಿಗೆ ವೃತ್ತಿಪರ ಮತ್ತು ವೃತ್ತಿಪರವಲ್ಲದ ಗುಣಮಟ್ಟದ ಉನ್ನತ ಶಿಕ್ಷಣ ಪಡೆಯಲು ಕಷ್ಟವಾಗಿತ್ತು. ಅವರು ಉನ್ನತ ಶಿಕ್ಷಣಕ್ಕಾಗಿ 40-50 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತಿದ್ದರು. ಜನರ ಸಹಾಯಕ್ಕೆಂದೇ ಮುಂದಾಗಿದ್ದ ಆಳ್ವರವರು ಇವರ ತೊಂದರೆಗಳನ್ನು ಅರಿತು 1995ರಲ್ಲಿ ಆಳ್ವಾಸ್ ಶಿಕ್ಷಣ ಫೌಂಡೇಶನ್ ಸ್ಥಾಪಿಸಿ ಮೂಲಭೂತ ಶಿಕ್ಷಣ ನೀಡುವ ಯೋಜನೆ ಇಟ್ಟುಕೊಂಡು ಇದರ ಅಡಿಯಲ್ಲಿ PUC ಹಾಗೂ ಪದವಿ ಶಿಕ್ಷಣಗಳಾದ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಶಿಕ್ಷಣ ಒದಗಿಸಿ ನಂತರ ಅವರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಾದ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ ಮತ್ತು ಯೋಗ ಪದವಿ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಆಯುರ್ವೇದ ಮತ್ತು ಪ್ಯಾರಾಮೆಡಿಕಲ್ ಶಿಕ್ಷಣದಡಿಯಲ್ಲಿ ನರ್ಸಿಂಗ್, ಫಿಸಿಯೋಥೆರಪಿ ಮತ್ತು ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನವನ್ನು ಸ್ಥಾಪಿಸಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಎಂಬ ಪೂರ್ಣ ಪ್ರಮಾಣದ ಇಂಜಿನಿಯರ್ ಕಾಲೇಜನ್ನು ಆರಂಭಿಸಿದರು. LKG ಯಿಂದ PG ಯವರೆಗೆ ಸುಮಾರು 28,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು 1,500 ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಹಾಗೂ ವಿಶೇಷ ಪ್ರತಿಭೆಯನ್ನು ವಿದ್ಯಾರ್ಥಿಗಳು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಕ್ರೀಡೆಯಲ್ಲಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಮೂಡಬಿದಿರೆಯ ಹೆಸರನ್ನು ರಾಷ್ಟ್ರಾದ್ಯಂತ ಪಸರಿಸಿದ್ದಾರೆ. ಸಾಧನೆ ಸುಮ್ಮನೆ ಆಗುವುದಲ್ಲ, ಅದು ಏಳು ಬೀಳುಗಳ, ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಮನಸ್ಸಿರಬೇಕು. ಮೂಡಬಿದ್ರೆಯನ್ನು ಜೈನ ಕಾಶಿಯೊಂದಿಗೆ ವಿದ್ಯಾಕಾಶಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ತಮ್ಮದು. ಸಮಾಜ ಹಿತದಲ್ಲಿಯೇ ಸ್ವಹಿತವನ್ನು ಕಂಡುಕೊಂಡವರು ತಾವು. ಹಲವಾರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ರೂಪಿಸಿ ಸಾಂಸ್ಕೃತಿಕ ರಾಯಭಾರಿಗಳಾದವರು. ತಾವು ಪ್ರಶಸ್ತಿಗಳ ಬೆನ್ನು ಹತ್ತಲಿಲ್ಲ, ಪ್ರಶಸ್ತಿಗಳೇ ತಮ್ಮನ್ನು ಅರಸಿ ಬಂದಿವೆ. ಪ್ರತಿದಿನ ಪ್ರತಿ ಗಳಿಗೆ ಹೊಸತನಕ್ಕೆ ತಮ್ಮ ಸಂಸ್ಥೆಯನ್ನು ತೊಡಗಿಸಿಕೊಂಡ ತಮಗೆ ಗೌರವಪೂರ್ವಕ ಅಭಿನಂದನೆಗಳು. ಪ್ರತಿ ವರ್ಷದಂತೆ ನಡೆಯುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದ ಮತ್ತೆ ನಿವೃತ್ತರ ಸನ್ಮಾನ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಕೋವಿಡ್-19ನ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದೂಡಿ ಈ ವರ್ಷವಂತೂ ಮಾಡಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೆಜ್ಜೆಗಲ್ಲಿನಿಟ್ಟಾಗ ಮಂಗಳೂರು ದಕ್ಷಿಣ ವಲಯದವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ವತಿಯಿಂದ ಮಂಗಳೂರು ದಕ್ಷಿಣ ವಲಯಕ್ಕೆ ಬಹಳ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಿವೃತ್ತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮಂದಿ ಇದ್ದಾರೆ.
ಶ್ರೀನಿವಾಸ್ HB. ಗುರು ಎಂಬ ಪದದ ಅರ್ಥ ಅಪಾರ, ಬಾನಗಲ ಅದರ ವಿಸ್ತಾರ. ಬೋಧಿಸುವುದು ಮಾತ್ರವಲ್ಲ ಶಿಕ್ಷಣ, ಬೋಧಿಸುವುದನ್ನು ಅನುಕ್ಷಣ ಜೀವಿಸುವುದು ಗುರುವಿನ ಲಕ್ಷಣ. ಸರ್ವೇ SDM ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿದ್ದ ತಾವು ಒಬ್ಬ ನೈಜ ಮತ್ತು ವೃತ್ತಿ ಗೌರವವುಳ್ಳ ಶಿಕ್ಷಕರಾಗಿದ್ದುಕೊಂಡು ಶಾಲೆ ಮತ್ತು ಸಮಾಜದಲ್ಲಿ ತಮ್ಮ ವೈಚಾರಿಕ ದೃಷ್ಟಿಕೋನದಿಂದ ಸಾಮಾಜಿಕ ನಡವಳಿಕೆಯಿಂದ ತಮ್ಮ ಮಾತು ಮತ್ತು ನಡವಳಿಕೆಯ ನಡುವೆ ಸಾಮ್ಯತೆ ಕಾಯ್ದುಕೊಂಡು ಚಿಂತನಶೀಲ ಶಿಕ್ಷಣ ವ್ಯವಸ್ಥೆಯ ನಿರ್ಮಾಣದ ದಿಶೆಯಲ್ಲಿ ಮೌನ ಕ್ರಾಂತಿ ಮಾಡುತ್ತಾ ಸಾಗಿದ್ದೀರಿ. ತಾವು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಾಗಿದ್ದರೂ ಕೂಡ ಪ್ರಭಾರ ಮುಖ್ಯ ಶಿಕ್ಷಕರಾದ ನಂತರ ಶಾಲೆಯ ಸಾಂದರ್ಭಿಕ ಅಗತ್ಯತೆಗಳಿಗೆ ಹೊಂದಿಕೊಂಡು ಸಮಾಜ ವಿಜ್ಞಾನ, ಇಂಗ್ಲಿಷ್ ವಿಷಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಪಾಠ ಪ್ರವಚನಗಳನ್ನು ಮಾಡಿದ್ದು ಈ ಎರಡೂ ವಿಷಯಗಳಲ್ಲಿ SSLC ಫಲಿತಾಂಶದಲ್ಲಿ ಶಾಲೆಯ ಸಾರ್ವಕಾಲಿಕ ಶ್ರೇಷ್ಠ ಫಲಿತಾಂಶ ದಾಖಲಿಸುವಂತೆ ಮಾಡಿರುವುದು ತಮ್ಮ ಹೆಗ್ಗಳಿಕೆ. ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಅನೇಕ ಕಟ್ಟಡಗಳ ನಿರ್ಮಾಣ, ಈ ರೀತಿ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಂಡಂತಹ ಒಬ್ಬ ಧೀಮಂತ ವ್ಯಕ್ತಿ. ಶ್ರೀಯುತ ವಿಶ್ವೇಶ್ವರ ಭಟ್ B. ಶಾಂತ ಸ್ವಭಾವದ ಎಲ್ಲರನ್ನ ಸಮಭಾವದಿಂದ ಕಾಣುವ ವೃತ್ತಿಯಲ್ಲಿ ನಿಷ್ಠೆಯನ್ನು ಹೊಂದಿರುವ ತಾವು ಪರಿಸರದಲ್ಲಿ ಜನಾಂಗವಾಗಿದ್ದೀರಿ. ಯೋಗ ಶಿಕ್ಷಣದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿರುವ ತಾವು ಯೋಗ ತರಬೇತಿಯನ್ನು ಇಲ್ಲಿನ ಮಕ್ಕಳಿಗೆ ನೀಡುತ್ತೀರಿ. ಹಲವಾರು ಕ್ರೀಡಾಕೂಟಗಳಲ್ಲಿ ಇಲ್ಲಿ ಯಶಸ್ವಿಯಾಗಿ ಸಂಘಟಿಸಿ ಉತ್ತಮ ಕ್ರೀಡಾ ಸಂಘಟಕರಾಗಿರುತ್ತೀರಿ. ಲಿಡಿಯಾ ಪಿಂಟೋ ಇವರು ಕೂಡ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಆಡಂ ಕುದೂರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅನೇಕ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತೆ ಮಾಡಿದವರು. ಲಿಡಿಯಾ ಪಿಂಟೋ ತಾವು ಕೂಡ ವೇದಿಕೆಗೆ ಬರಬೇಕು ಮೇಡಮ್. ತೀರ್ಥೇಶ್ವರ್ ಸುಳ್ಯ ಅಮರ ಪಟ್ನೂರು ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ನಿವೃತ್ತಿಯನ್ನ ಇತ್ತೀಚೆಗೆ ಹೊಂದಿದಂತ ಒಬ್ಬ ಅನುಭವಿ ದೈಹಿಕ ಶಿಕ್ಷಣ ಶಿಕ್ಷಕರು. ಅನೇಕ ವಿದ್ಯಾರ್ಥಿಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಳುಹಿಸಿದವರು, ಉತ್ತಮ ಸಂಘಟನಾಕಾರರು. ಸುಳ್ಯ ತಾಲೂಕಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನ ಉಳಿಸಿಕೊಂಡಿರ್ತಕ್ಕಂಥ ತೀರ್ಥೇಶ್ವರ ಇವರು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ. ಈ 4 ಮಂದಿಯನ್ನ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀಮತಿ ಫ್ರೀಡಾ ಐಡಾ ಲೋವಿಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನಾಟಕ ದೈಹಿಕ ಶಿಕ್ಷಕಿಯಾಗಿ ಸುಮಾರು 35 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುತ್ತಾರೆ. ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ತಾರಾವತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಮಂಗಲ, ಸುಮಾರು 35 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಕಾತ್ಯಾಯಿನಿ, ಸರ್ಕಾರಿ ಪ್ರೌಢಶಾಲೆ ನಿಡ್ಲೆ, ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ 30 ವರ್ಷದ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ದೈಹಿಕ ಶಿಕ್ಷಣಕ್ಕೆ ಅಪಾರ ಸೇವೆ ಸಲ್ಲಿಸಿರುತ್ತಾರೆ. ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಯುವರಾಜ್ ಗೌಡ ಅಣ್ಣಾರು, ಸರ್ಕಾರಿ ಪ್ರೌಢಶಾಲೆ ತುರ್ಕಳಿಕೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 34 ವರ್ಷದ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುತ್ತಾರೆ. ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಕ್ರೀಡಾ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ಪಡೆದುಕೊಂಡ ಶಿಕ್ಷಕರು ಶೇಖರ್ ಗಡ್ದಲ್ ಸರ್, ವಸಂತ್ ಜೋಗಿ ಹಾಗೂ ಜಯಶ್ರೀ ಮೇಡಮ್ ದಯಮಾಡಿ ವೇದಿಕೆಗೆ ಬರಬೇಕು. ಶೇಖರ್ ಗಡ್ದಲ್ ಸರ್ ಮಂಗಳ ಜ್ಯೋತಿ ವಾಮಂಜೂರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಸಹ ಗೊತ್ತಿರ್ಬೋದು. ಅಂದರೆ ಇವರು ಯೋಗದಲ್ಲಿ ಮುಖ್ಯವಾಗಿ ಅತ್ಯಂತ ಹೆಸರನ್ನು ಪಡೆದಿದ್ದಾರೆ. ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಕ್ಕಳನ್ನು ತಯಾರು ಮಾಡಿ ಅತ್ಯಂತ ಹೆಸರನ್ನು ಗಳಿಸಿದ್ದಾರೆ. ಹಾಗೆಯೇ ವಸಂತ್ ಸರ್ ಇವರು ಸರ್ಕಾರಿ ಪ್ರೌಢಶಾಲೆ ಅಳಿಯೂರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಹಲವಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿಗೊಳಿಸಿದಂತಹ ಕೀರ್ತಿ ಇವರಿಗಿದೆ. ಹಾಗೆಯೇ ಜಯಶ್ರೀ ಮೇಡಮ್ ಇವರು ಸರ್ಕಾರಿ ಪ್ರೌಢಶಾಲೆ ಕಿನಿಕಂಬಳ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ಕೌಟ್ಸ್ ಹಾಗೂ ಯೋಗ ಮಕ್ಕಳಿಗೆ ತರಬೇತಿಯನ್ನು ಮಾಡಿದ್ದಾರೆ. ಸ್ಕೌಟ್ಸ್ ಅಲ್ಲಿ ಮುಖ್ಯವಾಗಿ ಒಂದು ಮುಖ್ಯ ಮಾರ್ಗದರ್ಶಕರಾಗಿ ರಾಜ್ಯ ಮಟ್ಟದಲ್ಲಿ ತರಬೇತಿಯನ್ನು ಕೊಡುತ್ತಿದ್ದಾರೆ. ಹಾಗೆಯೇ ಉತ್ತಮ ಒಂದು ಗಾಯಕಿ ಸಹ ಹೌದು. ಹಲವಾರು ಶಾಲೆಗಳಿಗೆ ಮಕ್ಕಳಿಗೆ ಉಚಿತವಾಗಿ ಸಂಗೀತವನ್ನು ಕಲಿಸಲಿಕ್ಕೆ ಸಹ ಹೋಗ್ತಿದ್ದಾರೆ. ಇವರಿಗೆ ಇನ್ನಷ್ಟು ದೇವರು ಆಯುರಾರೋಗ್ಯ, ಐಶ್ವರ್ಯ, ಸುಖ ಸಂಪತ್ತು, ನೆಮ್ಮದಿ, ಭಾಗ್ಯ ಕರುಣಿಸಲಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಥ್ಯಾಂಕ್ ಯು. ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ದೈಹಿಕ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿಕೊಂಡು ತನ್ನ ಜೀವನ ಪೂರ್ತಿ ದೈಹಿಕ ಶಿಕ್ಷಣಕ್ಕಾಗಿ ಸಮಯವನ್ನು ಉಪಯೋಗಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಚೌಡಪ್ಪ ಸಿ.ಕೆ. ಇವರು ಇವತ್ತಿನ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೂರದ ಕೋಲಾರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾಗಿ, ಅಲ್ಲಿಯ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಪ್ರಸ್ತುತ 2 ತಿಂಗಳ ಹಿಂದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಹೊಸ ಸಂಚಲನವನ್ನು ಮೂಡಿಸಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ದೈಹಿಕ ಶಿಕ್ಷಣದ ಹೋರಾಟಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಚೌಡಪ್ಪ ಎಸ್ ಅವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವದ ಅಭಿನಂದನೆಗಳನ್ನ ಸಲ್ಲಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕಳೆದ 15 ವರ್ಷಗಳಿಂದ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ ನಮ್ಮೆಲ್ಲ ಬಂಧುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಇವತ್ತು ರಾಷ್ಟ್ರೀಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮೊಂದಿಗೆ ಸೇವೆ ಮಾಡುತ್ತಿರುವಂತಹ ಶ್ರೀಯುತ ವೆಂಕಟೇಶ್ ಅವರು, ಮಾತಾ ವಿದ್ಯಾಸಂಸ್ಥೆ ಬೆಂಗಳೂರು ಇಲ್ಲಿ ತಮ್ಮದೇ ಆದ ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಸಂಸ್ಥೆಯ ಸಂಚಾಲಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತಮ್ಮ ಅಮೋಘ ಸೇವೆ ಸಲ್ಲಿಸುವ ಮುಖಾಂತರ ದೈಹಿಕ ಶಿಕ್ಷಣಕ್ಕಾಗಿ ತನ್ನ ಸೇವೆಯನ್ನು ಮುಡಿಪಾಗಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ನೂತನ ಶ್ರೀಯುತ ಚಂದ್ರಶೇಖರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿ ಇವತ್ತು ವೃತ್ತಿಯಿಂದ ನಿವೃತ್ತಿಗೊಳ್ಳುತ್ತಿರುವಂತಹ ಮತ್ತು ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಿವರಾಮ್ ಏನೇಕರ್ ಇವರು ಕೂಡ ಇವತ್ತು ಈ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿ, ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಇವತ್ತು ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿ ಕಳೆದ 5 ವರ್ಷಗಳ
ನಮ್ಮ ಗೌರವವನ್ನು ಸ್ವೀಕಾರ ಮಾಡಿದಂತಹ ರಾಜ್ಯ ಮಟ್ಟದ ನಮ್ಮ ಎಲ್ಲ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿ, ಜಿಲ್ಲಾ ಸಂಘದ ಉಪಾಧ್ಯಕ್ಷರಾಗಿ, ಈ ಹಿಂದೆ ಬಂಟ್ವಾಳ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ, ಮಂಗಳೂರು ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಇವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಅವರು ಈ ಸಂದರ್ಭದಲ್ಲಿ ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಂಗಳೂರು ದಕ್ಷಿಣ ವಲಯದ ಇವತ್ತು ಸುವರ್ಣ ಮಹೋತ್ಸವ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಇದರ ಮುಂದಾಳತನ ವಹಿಸಿಕೊಂಡು ಇವತ್ತು 50 ಸಂವತ್ಸರಗಳನ್ನ ಸವಿದಂತಹ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನ, ನಿವೃತ್ತ ಶಿಕ್ಷಕರನ್ನ, ಮತ್ತೆಲ್ಲ ನಮ್ಮ ಜಿಲ್ಲೆ ಶಿಕ್ಷಕರನ್ನ, ಮತ್ತೆಲ್ಲ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಕಾರ್ಯಕ್ರಮವನ್ನ ಅತ್ಯಂತ ವೈಭವಯುತವಾಗಿ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಹೊಸ ಸಂಚಲನ ಮೂಡಲಿಕ್ಕೆ ಪಣ ತೊಟ್ಟಂತಹ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಹರೇಕಳ ಅವರು ಈ ಸಂದರ್ಭದಲ್ಲಿ ನಮ್ಮ ಗೌರವವನ್ನ, ಅಭಿನಂದನೆಯನ್ನ ಸ್ವೀಕಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅವರೊಂದಿಗೆ ಕೈ ಜೋಡಿಸಿದವರು ಶ್ರೀಯುತ ಲ್ಯಾನ್ಸಿ ಸಿಕ್ವೀರ, ಕಾರ್ಯದರ್ಶಿಗಳು ನಮ್ಮ ದಕ್ಷಿಣ ವಲಯದ ಶ್ರೀಯುತ ಲ್ಯಾನ್ಸಿ ಸಿಕ್ವೀರ ಅವರು ಕೋಶಾಧಿಕಾರಿಗಳಾಗಿ ಇವತ್ತು ಅಧ್ಯಕ್ಷರಿಗೆ ಸ್ಥಾನ ನೀಡುವಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ರೋಧಮಿಸ್ತಿಕ ಪ್ರೌಢಶಾಲೆ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಅನೇಕ ವಿದ್ಯಾರ್ಥಿಗಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸುವಲ್ಲಿ ತಮ್ಮ ಶ್ರಮ ಅಪಾರವಾದಂಥದ್ದು. ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಶ್ವಾಸ ತೆಗೆದುಕೊಂಡು ಕೆಲಸ ನಿರ್ವಹಿಸಿದಂತಹ ನಮ್ಮ ಇವತ್ತಿನ ಕಾರ್ಯಕ್ರಮ ನಿರೂಪಕರು ಆಗಿರುವಂತಹ ಶ್ರೀಯುತ ರಾಜೀವ ನಾಯಕ್, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣ ವಲಯದ ಕಾರ್ಯದರ್ಶಿಗಳಾಗಿ ಇದ್ದುಕೊಂಡು ಈ ಹಿಂದೆ ಕೂಡ 2 ವರ್ಷ ಕಾರ್ಯದರ್ಶಿಗಳಾಗಿ ಇದ್ದುಕೊಂಡು ಒಬ್ಬ ಉತ್ತಮ ರಂಗ ನಟರು, ನಾಟಕ ನಿರ್ದೇಶಕರಾಗಿದ್ದುಕೊಂಡು ಹಲವಾರು ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂತಹ ಒಬ್ಬ ಪ್ರತಿಭಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕ. ಇವತ್ತು ಅತ್ಯುತ್ತಮವಾದ ನಿರೂಪಣೆ ಮುಖಾಂತರ ಜನರ ಪ್ರೀತಿಗೆ ಪಾತ್ರರಾದಂತಹ ಶ್ರೀಯುತ ರಾಜೀವ ನಾಯ್ಕ ಅವರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಗೌರವವನ್ನ, ಅಭಿನಂದನೆಯನ್ನ ಸ್ವೀಕಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಿಶೇಷ ಗೌರವ ಸನ್ಮಾನ ಸ್ವೀಕಾರ ಮಾಡಿರುವಂತ ನಾವೆಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಯುತ ಗೋಪಾಲ್ ಸರ್ ತಮ್ಮನ್ನ ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ NS ಅಂಗಡಿ ನಮ್ಮ ತಾಲೂಕಿನಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತ NS ಅಂಗಡಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರಸ್ತುತ ನಮ್ಮ ದಕ್ಷಿಣ ವಲಯದಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವಂತಹ ವಿಷ್ಣು ನಾರಾಯಣ ಹೆಬ್ಬಾರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆದ್ಮೇಲೆ ಅದೇ ರೀತಿ ದೈಹಿಕ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ದಿವಾಕರ್ ಹೆಗಡೆ ತಮ್ಮನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ಶ್ರೀಯುತ ಗೋಪಾಲರು ಸುಮಾರು 40 ವರ್ಷಗಳ ಕಾಲ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿ ಕ್ರೀಡಾ ನಿಧಿ ನಿಂತಿದ್ದಂತಹ ಕ್ರೀಡಾ ನಿಧಿಗೆ ಚಾಲನೆಯನ್ನ ನೀಡಿದವರು ಶ್ರೀಯುತ ಗೋಪಾಲರು.
ಹುಟ್ಟೂರು ತೀರ್ಥಹಳ್ಳಿಯಾದರೂ ಈಗ ಪ್ರಸ್ತುತ ಸುರತ್ಕಲ್ನಲ್ಲಿ ವಾಸವಾಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಗೋಪಾಲರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಗದಗ ಜಿಲ್ಲೆಯ ಮುಂದರಗಿಯಲ್ಲಿ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ NS ಅಂಗಡಿಯವರು ಸೂರಿಂಜೆಯಲ್ಲಿ 22 ವರ್ಷ 6 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ದೂರದ ಗದಗ ಜಿಲ್ಲೆಯಿಂದ ನಮ್ಮ ಮೇಲೆ ಪ್ರೀತಿಯುತ ಆಗಮಿಸಿದಂತಹ ಶ್ರೀಯುತ NS ಅಂಗಡಿ ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪ್ರಸ್ತುತ ಮಂಗಳೂರು ದಕ್ಷಿಣ ವಲಯದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ವಿಷ್ಣು ನಾರಾಯಣ ಹೆಬ್ಬಾರ್ ರಾಜ್ಯ ಮಟ್ಟದ ಒಬ್ಬ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿ. ಕೇಂದ್ರ ಸರ್ಕಾರದ ಜಾರಿಗೆ ತಂದಿರುವಂತಹ ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ತರಬೇತಿಯನ್ನ ದೈಹಿಕ ಶಿಕ್ಷಕರಿಗೆ ಮನಮುಟ್ಟುವಂತೆ ಬೋಧಿಸುತ್ತಿರುವಂತಹ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ವಿಷ್ಣು ನಾರಾಯಣ ಹೆಬ್ಬಾರ್. ಮಾನಸಿಕ ಮತ್ತು ದೈಹಿಕವಾಗಿ ಸದೃಢವಾಗಬೇಕು ಎನ್ನುವ ಉದ್ದೇಶದಿಂದ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನ ತಾಲೂಕಿನಲ್ಲಿ ಪ್ರತಿಯೊಂದು ದೈಹಿಕ ಶಿಕ್ಷಕರಿಗೂ ಮನಮುಟ್ಟುವಂತೆ ತರಬೇತಿಯನ್ನು ನೀಡಿದಂತಹ ಶ್ರೀಯುತ ವಿಷ್ಣುನಾರಾಯಣ ಹೆಬ್ಬಾರ್ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಾನು ಬರುವಾಗ ತಡವಾಗಿ ಬಂದೆ. ಖಂಡಿತ ಕೆಲವು ಸಲ ನಮ್ಮ ಕೈಯಲ್ಲಿ ನಮ್ಮ ದಿನಚರಿ ಇರುವುದಿಲ್ಲ. ದಿಢೀರಾಗಿ ನನ್ನ ಸನ್ಮಿತ್ರ ಡಾಕ್ಟರ್ ಸುಧಾಕರ್ ಅವರು ಬೆಳಗಿನ ಕಾಫಿಗೆ ನಮ್ಮ ಮನೆಗೆ ಬರ್ತೇನೆ ಅಂತ ಹೇಳುವಾಗ ನಾನು ಆಯಿತು ಅಂತ ಒಪ್ಪಿಕೊಂಡು 8:00ವರೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಕಾದು 9:00 ಆಯಿತು, 10:00 ಆಯಿತು, 11 ಕಾಲು ಆಗುವಾಗ ನಾವು ಬಂಟ್ವಾಳಕ್ಕೆ ಸೀದಾ ಹೋದೆವು. ಇನ್ನು ನೀವು ನನಗೆ ಮಂಗಳೂರಿನಲ್ಲಿ ಸಿಕ್ಕಿದ್ದೇಳಿ ಎಂಬ ಮಾತು ಬಂತು. ಹೀಗಿರುವಾಗ ನನಗೆ ನನ್ನ ಸಮಯಗಳೆಲ್ಲ ನನ್ನಿಂದ ತಪ್ಪಿ ಹೋಯಿತು. ನಾವೆಲ್ಲ ಇವತ್ತು ಸೇರಿಕೊಂಡು ಈ ಕ್ರೀಡಾ ಸಂಗಮ ಇಲ್ಲಿ ಆಗುವುದು ಬಹಳ ಸಂತೋಷದ ವಿಚಾರ. ನನ್ನ ಎದುರಿನಲ್ಲಿ ನನ್ನ ಗುರುಗಳು ಕೂತ್ಕೊಂಡಿದ್ದಾರೆ. ಎಷ್ಟೋ ಜನರಿಗೆ ನಿಮಗೆ ಗೊತ್ತಿಲ್ಲ. ನಾನು ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಒಬ್ಬ ಕ್ರೀಡಾಪಟುವಾಗಿರ್ಬೋದು ಅಥವಾ ಇಷ್ಟೆಲ್ಲ ಸಂಘಟನೆ ಇಷ್ಟೆಲ್ಲ ಮಾಡುವ ಕೆಲಸಗಳಿರ್ಬೋದು, ಇದಕ್ಕೆಲ್ಲ ಮೂಲವಾಗಿ ನಾನು ಪ್ರೌಢ ಶಿಕ್ಷಣ ಕಲಿತಾ ಇರುವಾಗ ನನಗೆ ಆ ಬಾಲ್ಯದಲ್ಲೇ ನನ್ನ ಜೀವನದೊಟ್ಟಿಗೆ ಒಂದು ಕ್ರೀಡೆ ಅವಿಭಾಜ್ಯ ಅಂಗವಾಗಿ ಬೆಳೆಸಿ ಕ್ರೀಡೆಯೇ ನನಗೆ ಪ್ರಮುಖವಾಗಿ ನಾನು ಆಗ ವಿದ್ಯಾರ್ಥಿ ಆಗಿರುವಾಗ ನಾನು ಗೋಚರಿಸಲಿಕ್ಕೆ ಮುಖ್ಯ ಕಾರಣೀಭೂತನಾದಂಥ ಮತ್ತು ಈಗೆಲ್ಲ ಮಾಡುವ ಕಾರ್ಯಕ್ರಮಗಳು ಅದೆಲ್ಲವೂ ಅವರಿಂದ ನಾನು ಕಟ್ಟಿದ ಮನಸ್ಸಿಂದ ಸಾಧ್ಯವಾಯಿತು ಅಂತೇಳಿ ನಿಮ್ಮ ಮೋಹನ್ ದೇಶ್ ಶೆಟ್ಟರು ಎದುರಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಕೈಯಿಂದ ತಿಂದ ಪೆಟ್ಟುಗಳು ಎಲ್ಲವೂ ನನಗೆ ನೆನಪಿದೆ. ನನ್ನ ಕಾಲಿಗೆ ಎಷ್ಟು ಪೆಟ್ಟು ಕೊಟ್ಟಿದ್ದಾರೆ, ಬೆನ್ನಿಗೆ ಎಷ್ಟು ಪೆಟ್ಟು ಕೊಟ್ಟಿದ್ದಾರೆ, ಅದು ಕೂಡ ಹೇಳಿ ನಿನ್ನ ತಂದೆ ನಮ್ಮ ಈ ಶಾಲೆಯ ಕರೆಸ್ಪಾಂಡೆಂಟ್, ನಿನಗೆ ಇನ್ನೂ 2 ಪೆಟ್ಟು ಜಾಸ್ತಿ ಅಂತೇಳಿ ಕೊಟ್ಟರು. ಆದರೆ ನನ್ನನ್ನು ಅಷ್ಟೇ ಪ್ರೀತಿ ಮಾಡಿದವರು. ಈಗಲೂ ನನಗೆ ಅವರ ಮೇಲೆ ಗೌರವವಿದೆ, ಅವರಿಗೂ ನನ್ನ ಮೇಲೆ ಬಹಳ ದೊಡ್ಡ ಗೌರವವಿದೆ. ಇವತ್ತು ನಾವೆಲ್ಲ ಸೇರಿಕೊಂಡು ನಾವು ಖಂಡಿತ ಒಂದು ಮಕ್ಕಳಿಗೆ ಅವರವರ ವಿದ್ಯಾಭ್ಯಾಸದ ಜೊತೆ ಒಂದು ಕ್ರೀಡಾ ಮನೋಭಾವವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಮಾಡುವವರು. ಇದು ಬಹಳ ಪ್ರಮುಖ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕ್ರೀಡಾ ಮನೋಭಾವ ಎಂಬುದು ಬೇಕು. ಇದು ಬಾಲ್ಯದಲ್ಲೇ ಇದ್ದರೆ ಮುಂದೆ ಹಂತ ಹಂತವಾಗಿ ಅವನ ಜೀವನದಲ್ಲಿ ಅದನ್ನು ಉಳಿಸಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡುವವರು. ನೀವು 50 ವರ್ಷ ತಂದಂಥ ಈ ಸಮಯದಲ್ಲಿ ಬಹಳ ಒಂದು ಅರ್ಥಪೂರ್ಣವಾಗಿ ಅದನ್ನು ತ್ಯಾಗಂ ಹರೇಕಲ್ರವರು ನಮ್ಮ ಜಿಲ್ಲಾಧ್ಯಕ್ಷರು ಬಹಳ ಅರ್ಥಪೂರ್ಣವಾಗಿ ಅವರು ಎಷ್ಟು ಸುಂದರವಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಬಹಳ ಸಂತೋಷವಾಗಿದೆ. ಅವರ ಮೇಲೆ ವಿಶೇಷವಾದ ಗೌರವವೂ ನನಗೆ ಇದೆ. ನಾನು ಹೆಚ್ಚು ದೀರ್ಘವಾಗಿ ಮಾತನಾಡದೆ. ನಾವೆಲ್ಲ ಸ್ವಲ್ಪ ಕಷ್ಟ ಕಾಲದಲ್ಲಿ ಈಗ ಇದ್ದೇವೆ. ಒಂದು ಸಾಮಾನ್ಯವಾದ ಸೋಂಕಿನ ಈ ಒಂದು ಕಷ್ಟದಲ್ಲಿ ನಾವಿದ್ದೇವೆ. ಆದರೂ ನಾವು ಧೃತಿಗೆಡಬಾರದು. ನಾವು ಜೀವನದಲ್ಲಿ ಎಲ್ಲರೂ ಕ್ರೀಡೆಗೆ ಸಂಬಂಧಪಟ್ಟವರು ಎಲ್ಲರೂ ರೋಗ ನಿರೋಧಕ ಶಕ್ತಿಯನ್ನು ನಾವು ಬೆಳೆಸಿಕೊಂಡು ದೇಹದಲ್ಲಿ ಬರುವವರು. ನಾವು ಅಷ್ಟು ಸುಲಭದಲ್ಲಿ ನಾವು ಯಾವುದಕ್ಕೂ ಹೆದರುವಂಥ ಜನಗಳು ಅಲ್ಲ. ಇಂಥ ದೃಷ್ಟಿಯಲ್ಲಿ ಇಂಥ ಸೋಂಕಿನ ಸಮಯದಲ್ಲೂ ಕೂಡ ನಾವು ಎಂದೂ ಧೃತಿಗೆಡದೆ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾವೇ ಓಡಿ ಹೋದರೆ, ನಾವೇ ಇದರಿಂದ ದೂರವಾದರೆ ಹಾಗಾದರೆ ರೋಗ ನಿರೋಧಕ ಶಕ್ತಿಗೆ ಒಂದು ನಾಚಿಕೆ ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ಇವತ್ತು ನಮ್ಮ ಇಡೀ ದೇಶದ ಮಿಲಿಟ್ರಿ ಇದೆ. 52 ಲಕ್ಷ ಜನ ಮಿಲಿಟ್ರಿ ಅವರಿದ್ದಾರೆ. ಅವರು ಯಾವತ್ತೂ ನನ್ನ ಗಡಿ ಪ್ರದೇಶದಿಂದ ಓಡಿ ಹೋಗಲಿಲ್ಲ. ಇವತ್ತಿಗೂ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 24 ಲಕ್ಷ ಪೊಲೀಸ್ನವರಿದ್ದಾರೆ. ಅವರೂ ಇವತ್ತು ಓಡಿ ಹೋಗಲಿಲ್ಲ. ಅವರು ಇವತ್ತು ಧೃತಿಗೆಡದೆ ಅವರ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾರೆ ಎಂಬುದನ್ನು ನೋಡಿ. ಅದೇ ರೀತಿ ಆಶಾ ಕಾರ್ಯಕರ್ತೆಯರು ಇರ್ಬೋದು, ನಮ್ಮ ದೇಶದ ಅಸಂಖ್ಯಾತ ರೈತರು ಇರ್ಬೋದು,
ನಮ್ಮ ದೇಶದ ಕೂಲಿ ಕಾರ್ಮಿಕರಿರ್ಬೋದು, ಇವರು ಯಾರು ತನ್ನ ಜೀವನದಿಂದ ಓಡಿ ಹೋಗಲಿಲ್ಲ. ಅವರವರ ಕರ್ತವ್ಯ, ಅವರವರ ಕರ್ಮವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡಿ. ಅದಕ್ಕೆ ಸಮಾನವಾಗಿರುವ ನಾವು ದೈಹಿಕ ಶಿಕ್ಷಕರಾಗಲಿ, ಕ್ರೀಡಾಪಟುಗಳಾಗಲಿ, ನಾವು ಬಹಳಷ್ಟು ರೋಗ ನಿರೋಧಕ ಶಕ್ತಿ ಇರುವವರು. ಅಂಥವರು ಇಂಥ ಒಂದು ಸಾಮಾನ್ಯ ಲಕ್ಷಣ ಇರುವಂಥ ಈ ಸೋಂಕಿನಿಂದ ನಾವು ಓಡಿ ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ಓಡಿ ಹೋದರೆ ಇನ್ನು ಮುಂದೆ ಇರುವಂಥ ಅದೆಷ್ಟೋ ರೋಗಗಳಿಗೆ ನಾವು ಹೇಗೆ ಉತ್ತರ ಈ ದೇಶದಲ್ಲಿ ಕೊಡಲಿಕ್ಕೆ ಸಾಧ್ಯ ಹೇಳಿ? ಎಲ್ಲಿವರೆಗೆ ಮನುಷ್ಯರಿದ್ದಾರೆ, ಎಲ್ಲಿವರೆಗೆ ಈ ಭೂಮಿ ಉಂಟು, ಎಲ್ಲಿವರೆಗೆ ಪ್ರಾಣಿ ಪಕ್ಷಿಗಳಿದ್ದಾರೆ, ಎಲ್ಲಿವರೆಗೆ ನಮ್ಮ ಸಸ್ಯ ಕುಲಕೋಟಿಗಳಿದೆ, ಅಲ್ಲಿವರೆಗೆ ಈ ಸಾಮಾನ್ಯ ರೋಗಗಳು, ವೈರಸ್ಗಳು ಬರುತ್ತಾ ಜೀವನದಲ್ಲಿ ಇರ್ತದೆ. ಅದೆಲ್ಲವನ್ನೂ ನಾವು ಇಷ್ಟು ನಮಗೆ ಎದುರಿಸಿದ್ದೇವೆ. ಇನ್ನೂ ಮುಂದೆ ಬಹಳಷ್ಟು ಎದುರಿಸಲಿಕ್ಕೆ ನಮಗೆ ಇದೆ. ಇಂಥ ಸಂದರ್ಭದಲ್ಲಿ ನಾವು ಜೊತೆಗೆಡದೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹುರಿದುಂಬಿಸಿಕೊಂಡು ಈ ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸಿ ಈ ಕ್ರೀಡೆಯನ್ನು ಕಾಲಕಾಲದಲ್ಲಿ ಕಟ್ಟಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಕೊಂಡು ಈ ವಿಷಯದಲ್ಲಿ ತಾವುಗಳೆಲ್ಲ ಸೇರಿಕೊಂಡು ನಿಮ್ಮ ಮೇಲೆ ಖಂಡಿತ ನಾನು ಹೇಳ್ತೇನೆ, ನನಗೆ ಅಪಾರವಾದಂಥ ಗೌರವ ಇದೆ. ಇದು ಮುಖಶುದ್ಧಿ ಮಾಡೋದಲ್ಲ, ನನಗೆ ಇದೊಂದು ಕುಟುಂಬದ ನಮ್ಮ ಒಂದು ಸಮಾರಂಭದಾಗಿ. ನಾನು ಯಾವತ್ತೂ ಇಂಥ ಸಮಾರಂಭಗಳಲ್ಲಿ ಯಾವ ಕ್ರೀಡೆ ಸಂಬಂಧಪಟ್ಟ ಯಾವುದೇ ಸಮಾರಂಭಕ್ಕೆ ಬರುವಾಗ ಇದು ನನ್ನ ಅಂತೇಳಿ ವೈಯಕ್ತಿಕವಾಗಿ ನೆನೆಸಿಕೊಂಡು ಬರುವಂಥ ಕಾರ್ಯಕ್ರಮಗಳು. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಲ್ಲೂ ನನಗೆ ವಿಶೇಷವಾದ ಗೌರವವಿದೆ ಹೇಳಿಕೊಂಡು ರಾಜ್ಯ ಮಟ್ಟದ ಈ ಸಲ ಅಥ್ಲೆಟಿಕ್ ಕೂಟ ಆಗಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೀರಿ. ಬಹುಶಃ ಮಾಡಿದ್ದೀರಿ ಇಲ್ಲೋ ಗೊತ್ತಿಲ್ಲ, ಪದವಿ ಪೂರ್ವತೆಯನ್ನು ಆಗ್ತದೆ ಎಂಬ ಸುದ್ದಿ ಇದೆ. ನಮ್ಮಲ್ಲಿ ಬಂದು ನಮ್ಮ ಹತ್ರ ಕೇಳಿ ಹೋಗಿದ್ದಾರೆ. ನಾವು 100% ನೀವು ಮಾಡೋದಾದರೆ ನಾವು ಮೂಡುಬಿದ್ರೆಯಲ್ಲಿ ಆಶಯ ಕೊಡ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ನಮ್ಮ ಕಿಶೋರ್ ಅವರಿದ್ದಾರೆ. ಕಿಶೋರ್ ಅವ್ರ ಹತ್ರ ನಾನು ಹೇಳಿದೆ ಇಷ್ಟೇ, ಯೂನಿವರ್ಸಿಟಿಯ 25 ಆಟಗಳನ್ನು ನೀವು ಮೂಡುಬಿದ್ರೆಯಲ್ಲಿ ಮಾಡ್ತೀರಾದರೆ ನಾನು 100% ನಿಮ್ಮೊಟ್ಟಿಗೆ ನಾನು ಇದ್ದೇನೆ, ಅದಕ್ಕೆ ಹೆದರುವ ಪ್ರಶ್ನೆ ಇಲ್ಲ ಅಂತ ಹೇಳಿದೆ. ಇವತ್ತಿಗೂ ನಿಮ್ಮಲ್ಲಿ ಹೇಳೋದು, ಯಾವುದೇ ಮೀಟನ್ನು ಯಾವುದೇ ಎಷ್ಟೇ ಕಷ್ಟ ಆಗಲಿ ಮಾಡೋದಾದರೆ ನಾನು ಎಲ್ಲೂ ನಿಮ್ಮೊಟ್ಟಿಗೆ ಇದ್ದೇನೆ. ಇದನ್ನು ನಾವೆಲ್ಲರೂ ಮಾಡಬೇಕಾದ್ದು ನಮ್ಮ ಧರ್ಮ. ನಮ್ಮ ಇದರಲ್ಲಿ ನಮ್ಮದೇ ಆದಂಥ ನಮ್ಮ ಜಿಲ್ಲೆಯ ಜಾನಪದದ ಕ್ರೀಡೆ ಆದಂಥ ಕಂಬಳ ನಮ್ಮ ಕಣ್ಣೆದುರಲ್ಲಿ ಕಾಣ್ತಾ ಇದೆ. ನಮ್ಮ ಕಣ್ಣೆದುರಲ್ಲಿ 20 ಕಂಬಳಗಳು ಇವತ್ತು ಆಗಿ ಹೋಯಿತು. ನಾನು ಅದರ ಬಗ್ಗೆ ನನಗೆ ಗೌರವ ಇದೆ. ಹಾಗೆ ಹೋಯಿತು, ಎಷ್ಟೆಷ್ಟು ಲಕ್ಷ ಜನ ಸೇರಿತು ನೋಡಿ. ಅಲ್ಲಿರುವಂಥ ಒಬ್ಬ ಓಟಗಾರ ನನ್ನ ಊರಿನವನೇ. 4 ರೆಕಾರ್ಡನ್ನು ಈ ಸಲ ಮುರಿದುಕೊಂಡು ಅವನ ಫೋಟೋಗಳಲ್ಲಿ ಇದರಲ್ಲಿ ಪೇಪರಲ್ಲಿ ಬರ್ತಾ ಇದೆ. ಇದೆಲ್ಲ ಸಂತೋಷ. ನಾನು ಖಂಡಿತ ಅದಕ್ಕೆ ಕಮೆಂಟ್ ಮಾಡುವವನಲ್ಲ, ಅಷ್ಟಾದರೂ ಧೈರ್ಯ ಮಾಡಿಕೊಂಡು ಅವರೆಲ್ಲ ಮಾಡಿರಲ್ಲ. ಆದರೆ ಒಂದು ಒಳಗಿನ ದುಃಖ ಇದೆ. ನಮ್ಮ ಇಷ್ಟು ಕ್ರೀಡಾಪಟುಗಳು ಇರುವಂಥ ಒಂದು ಕ್ರೀಡೆಯನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲಲ್ಲ. ಒಬ್ಬ ಹುಡುಗನ ರೆಕಾರ್ಡನ್ನು ನಮಗೆ ಪೇಪರಲ್ಲಿ ಸೇರಿಸಲಿಕ್ಕೆ ಆಗುವುದಿಲ್ಲಲ್ಲ. ಇದು ಮಾತ್ರ ದುಃಖ ನನ್ನನ್ನು ಒಳಗಿಂದ ಆವರಿಸ್ತಾ ಇದೆ. ಇದು ನೀವು ಸ್ವತಃ ಒಂದು 10 ಮಕ್ಕಳನ್ನು ನೀವು ಒಂದು ಕಡೆಯಲ್ಲಿ ಇಟ್ಟುಕೊಂಡು ಅದನ್ನು ಇವರೊಟ್ಟಿಗೆ ತರಬೇತಿಯನ್ನು ಕೊಟ್ಟು ಆಮೇಲೆ ಒಂದು ಕ್ರೀಡಾಕೂಟ ಇಲ್ಲದಾಗ ಅದನ್ನು ಅನುಭವಿಸಿದವರು ಇದನ್ನು ಮಾತ್ರ ಗೊತ್ತು. ನನ್ನೊಟ್ಟಿಗೆ ಸುಮಾರು 700ರಷ್ಟು ಕ್ರೀಡಾಪಟುಗಳಿದ್ದಾರೆ. ಉಚಿತ ಶಿಕ್ಷಣದಲ್ಲಿ ಅವರು ವಿದ್ಯಾಭ್ಯಾಸ ಕಲಿಯೋದು. 7 ರಿಂದ 8 ಕೋಟಿ ರೂಪಾಯಿ ಬಜೆಟ್ ನಮ್ಮ ಒಂದು ಸಂಸ್ಥೆಗೆ ಅದಕ್ಕೆ ಹೋಗ್ತಾ ಇದೆ. ಎಷ್ಟು ಸುಂದರವಾಗಿ ಅಲ್ಲಿ ಟ್ರೈನಿಂಗ್ ಆಗ್ತಾ ಇದೆ. ಆದರೆ ಆ ಟ್ರೈನಿಂಗ್ ಆದ ಮೇಲೆ ಒಂದು ಕ್ರೀಡಾಕೂಟಗಳು ಆಗದಿರುವಾಗ ಅದು ಅಷ್ಟೇ ದುಃಖವೂ ನಮಗೆ ಆಗ್ತಾ ಇರ್ತದೆ ಎಂಬ ಮಾತನ್ನು, ಆ ದುಃಖದಿಂದ ನಾನು ಹೇಳುವ ಮಾತು ಹೊರತು ಮತ್ತು ಯಾವ ವಿಷಯದಲ್ಲ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಹೇಳುವ ಮಾತಿಷ್ಟೇ, ಒಬ್ಬ ಇದರಲ್ಲಿ ತುಂಬ ಕೆಲಸ ಮಾಡಿದವನಾಗಿ, ಒಬ್ಬ ವೈದ್ಯನಾಗಿ ಅಥವಾ ಇದರಲ್ಲಿ ಸಂಘಟನೆ ಮಾಡಿದವನಾಗಿ ಹೇಳುವುದಿಷ್ಟೇ, ನಾವಿದಕ್ಕೆ ಹೆದರಬೇಕು ಅಂತ ಇಲ್ಲ. ಆದಷ್ಟು ಕ್ರೀಡಾಕೂಟಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇರಲಿ. ಅದು ಓಪನ್ ಟೂರ್ನಮೆಂಟ್ ಇರ್ಬೋದು ಅಥವಾ ನಮ್ಮ ಒಂದು ಡಿಪಾರ್ಟ್ಮೆಂಟಲ್ ಮೀಟ್ಗಳಿರ್ಬೋದು. ಇದನ್ನು ಯಾವುದನ್ನು ಕೈಕಟ್ಟಿ ಕೂತ್ಕೊಂಡು ನಾವು ಬಿಡಬಾರ್ದು, ನಾವು ಮಾಡ್ತಾ ಹೋಗಬೇಕು ಎಂಬ ಮಾತನ್ನು ಹೇಳಿಕೊಂಡು ಮಗದೊಮ್ಮೆ ನಿಮಗೆ ಈ ಮಧ್ಯಾಹ್ನ ಹೊತ್ತಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಪೂರ್ವವಾಗಿ ವಂದಿಸಿ ನನಗೆ ಪುನಃ ಈಗ ಸುಧಾಕರನ್ನು ಮೀಟ್ ಆಗಲಿಕ್ಕೆ ನಾನು ಹೋಗಲೇಬೇಕಾಗಿದೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನಾನೊಬ್ಬ ನಿಮ್ಮವ ಅಂತ ನೆನೆಸಿಕೊಂಡು ನಾನು ನಿಮಗೆಲ್ಲ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆ ಬಂದು ಗೌರವಿಸಬೇಕು ವಿನಂತಿಸಿಕೊಳ್ತೀನಿ. ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಹರೀಶ್ ರೈ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀ ಪ್ರೀತಮ್ ಕುಮಾರ್, ಶ್ರೀ ಮೋಹನ್ ಶಿರ್ಲಾಲ್, ಶ್ರೀ ರೊನಾಲ್ಡ್ ಪೌಲ್, ಶ್ರೀಮತಿ ಸೀತಾ, ಶ್ರೀ ಗಣೇಶ್ ಕುಲಾಲ್, ಶ್ರೀ ಬಾಲಕೃಷ್ಣ ಮೂಲ್ಯ, ಶ್ರೀ ಮೋಹನ್ ದಾಸ್ ರೈ, ಶ್ರೀಮತಿ ಸಿಲ್ವಿಯಾ ರೂತ್ ಕ್ಯಾಸ್ಟ್ರಿನೋ, ಶ್ರೀಮತಿ ಹಿಲ್ಡಾ ಡಿಕೋಸ್ಟಾ,
ಶ್ರೀಮತಿ ಭಾರತಿ, ಶ್ರೀ ದಿಲೀಪ್ ಕುಮಾರ್ ರೈ, ಶ್ರೀ ಪ್ರಮೋದ್ ದಯವಿಟ್ಟು ವೇದಿಕೆಗೆ ಬನ್ನಿ. ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಬಳಿ ಬರಬೇಕು. ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಶ್ರೀಮತಿ ರೆನ್ನಿ ಲೀಸಾ ಪಿರೇರಾ, ಸೈನ್ ಜೆರೋಸಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಜೆಪ್ಪು ಮಂಗಳೂರು, ಶ್ರೀಮತಿ ಮಾರ್ಗರೆಟ್ ಡಿಸೋಜಾ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆ ಕುಲಶೇಖರ. ತಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಇವರ ವೃತ್ತಿ ಬದುಕು ಇನ್ನಷ್ಟು ಉಜ್ವಲವಾಗಲಿ, ಇನ್ನಷ್ಟು ಸೇವೆಯನ್ನು ಮಾಡುವಂತ ಸಾಮರ್ಥ್ಯವನ್ನು ಭಗವಂತನು ಒದಗಿಸಿಕೊಳ್ಳಿ ಎನ್ನುವಂತಹ ಹಾರೈಕೆಗಳೊಂದಿಗೆ, ಹಾಗೆ ಅನುದಾನ ರಹಿತ ಪ್ರೌಢಶಾಲೆಗಳ ವಿಭಾಗದಲ್ಲಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಲಶೇಖರ, ಹಾಗೆ ಮಹಿಳೆಯರ ವಿಭಾಗದಲ್ಲಿ ಶ್ರೀಮತಿ ಎಲ್ವಿರಾ ಭಾರತೀಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಳ್ಳಾಲ, ಶ್ರೀಮತಿ ಹರಿಣಾಕ್ಷಿ ಸೈಂಟ್ ಆಂಟೋನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಟಿನೋಪದವು. ದಯವಿಟ್ಟು ತಾವು ವೇದಿಕೆ ಆದಷ್ಟು ಬೇಗನೆ ಬರಬೇಕು. ತಮಗೆ ನೀಡುವಂತಹ ಈ ಸನ್ಮಾನ ತಮ್ಮ ಮುಂದಿನ ವೃತ್ತಿ ಜೀವನಕ್ಕೆ ಬುನಾದಿಯಾಗಲಿ, ಇನ್ನಷ್ಟು ಪ್ರೋತ್ಸಾಹಗಳು ತಮಗೆ ದೊರೆಯಲಿ ಎನ್ನುವಂತಹ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಮತ್ತೊಮ್ಮೆ ಅಭಿನಂದನೆಗಳು. ಈ ಸನ್ಮಾನವನ್ನು ಮಾಡಿರುವುದು ಕಾಯ ವಾಚ ಮನಸ್ಸ ದುಡಿದಂತಹ ನಮ್ಮ ಅನುದಾನ ರಹಿತ ಶಾಲೆಯ ಶಿಕ್ಷಕರು, ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಈ ಅನುದಾನ ರಹಿತ ಶಾಲಾ ಶಿಕ್ಷಕರ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಸೆಲ್ಯೂಟ್.
ಕ್ರೀಡಾ ಸಾಧನ ಶ್ರೀ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 4 ಜನ ಹೆಮ್ಮೆಯ ಸುಪುತ್ರರನ್ನು ನಾನೀಗ ಕ್ರೀಡಾಧಾರಿಯರನ್ನು ನಾನೀಗ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಶ್ರೀಮಾನ್ ಶಾಂತರಾಮ್ ರೈ ಅವರು, ಹಾಗೇನೆ ವಸಂತ್ ಗೌಡ, ಹಾಗೇನೆ ದರ್ಶನ್ ಮತ್ತು ಪ್ರಮೋದ್ ಶೆಟ್ಟಿ. ದಯವಿಟ್ಟು ತಾವುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಧಾರಿಯರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ ಸರ್. ಶಾಂತರಾಮ್ ರೈ ಸರ್, ವಸಂತ್ ಗೌಡ, ಪ್ರಮೋದ್ ಶೆಟ್ಟಿ ಮತ್ತು ದರ್ಶನ್ ಸರ್ ಅವರು. ಇವರಲ್ಲಿ ಶಾಂತರಾಮ್ ರೈ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಥ್ಲೆಟಿಕ್ಸ್ ನಲ್ಲಿ NIS ತರಬೇತಿಯನ್ನು ಪಡೆದಿರುತ್ತಾರೆ. ಅಂತರ್ ವಿಶ್ವವಿದ್ಯಾಲಯದ 100 ಮೀಟರ್ ಓಟದ ಪದಕ ವಿಜೇತರು, ಜೂನಿಯರ್ ನ್ಯಾಷನಲ್ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಪದಕ ವಿಜೇತರು, ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. 10 ಸಲ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ತಂಡದಲ್ಲಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 4 ಸಲ ಮಂಗಳೂರು ವಿಶ್ವವಿದ್ಯಾನಿಲಯದ ಅಥ್ಲೆಟಿಕ್ಸ್ ತಂಡದ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅನೇಕ ಸಲ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವುದು ಕರ್ನಾಟಕ ರಾಜ್ಯಕ್ಕೆ ಸಂದ ಒಂದು ಹೆಮ್ಮೆಯ ವಿಚಾರ. ಇವರಿಂದ ತರಬೇತುಗೊಂಡಂತಹ 5 ಜನ ಕ್ರೀಡಾಪಟುಗಳು ವಿಶ್ವ ಶಾಲಾ ಕ್ರೀಡಾಕೂಟ ಮತ್ತು ವರ್ಲ್ಡ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ನಲ್ಲಿ ಮತ್ತು ಅಂಡರ್ 20 ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಸೌತ್ ಏಷ್ಯಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿರುವುದು ತಮಗೆ ತುಂಬಾ ಗೌರವದ ವಿಚಾರ ಸರ್. ಹಾಗೆಯೇ ವಸಂತ್ ಗೌಡ ಇವರು ಭಾರತೀಯ ವಾಯುಸೇನೆಯಲ್ಲಿ 20 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಕ್ರೀಡಾ ಕ್ಷೇತ್ರಕ್ಕೆ ಆಕರ್ಷಿತಗೊಂಡು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬಿಪಿಎಡ್ ತರಬೇತಿಯನ್ನು ಪಡೆದಿರುತ್ತಾರೆ. ಪಂಜಾಬಿನ ಪಾಟಿಯಾಲದಲ್ಲಿ ಈಜುವಿನಲ್ಲಿ NIS ತರಬೇತಿಯನ್ನು ಪಡೆದ ಇವರಿಂದ ತರಬೇತಿಗೊಂಡಂತಹ ಈಜು ಕ್ರೀಡಾಪಟುಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಇನ್ನು ಪ್ರಮೋದ್ ಕುಮಾರ್ ಶೆಟ್ಟಿ, ಶ್ರೀ ಪ್ರಮೋದ್ ಕುಮಾರ್ ಶೆಟ್ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಗುರುಕಂಬಳ ಇಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬೆಳಗಾವಿನ ರಾಮದುರ್ಗದ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದಿಂದ ಬಿಪಿಎಡ್ ಪದವಿಯನ್ನು ಪಡೆದ ಇವರು ಪಂಜಾಬಿನ ಪಾಟಿಯಾಲ ಮಹಾವಿದ್ಯಾಲಯದಿಂದ ವೇಟ್ ಲಿಫ್ಟಿಂಗ್ ನಲ್ಲಿ NIS ಪದವಿಯನ್ನು ಪಡೆದುಕೊಂಡಿದ್ದಾರೆ. ವೇಟ್ ಲಿಫ್ಟಿಂಗ್ ನಲ್ಲಿ ರಾಷ್ಟ್ರೀಯ ಪದಕ ವಿಜೇತ ಇವರು ಸುಮಾರು 20 ವರ್ಷಗಳಿಂದ ವೇಟ್ ಲಿಫ್ಟಿಂಗ್ ನಲ್ಲಿ ರಾಷ್ಟ್ರೀಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸತತ 5 ಸಲ ಅಂತಾರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅಖಿಲ ಭಾರತ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಮಟ್ಟದ ಖೇಲೋ ಇಂಡಿಯಾ. ಅತಿಥಿಗಳ ಕಲೆಯಲ್ಲಿ ನಮ್ಮ ದೈಹಿಕ ಶಿಕ್ಷಕನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇರತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಇದೊಂದು ಮಂಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲಾ ಶಾಖೆ ಮಂಗಳೂರು ಹಾಗೂ ತಾಲೂಕು ಘಟಕ ದಕ್ಷಿಣ ವಲಯ ವತಿಯಿಂದ ಸುವರ್ಣ ಸಂಭ್ರಮ ಹಾಗೂ ಕ್ರೀಡಾ ಸಂಭ್ರಮ, ಹೆಸರೇ ಹೇಳ್ತಾ ಇದೆ ಸಂಭ್ರಮ ಅಂತಕ್ಕಂಥದ್ದು. ಸಂಭ್ರಮ ಅಂತಂದ್ಮೇಲೆ ಸಂಭ್ರಮ ಇರಲೇಬೇಕು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರನ್ನ ಗುರುತಿಸಿ ಸಂಘಟನೆಗೆ ಹಿಂದೆ ಯಾರು ಏನು ಸೇವೆ ಮಾಡಿದ್ದಾರೆ ಮತ್ತೆ ಸಂಘಟನೆಯಲ್ಲಿ ಯಾರು ದುಡಿದಿದ್ದಾರೆ ಅಂತಕ್ಕಂಥ ಪ್ರತಿಯೊಬ್ಬರನ್ನು ಗುರುತಿಸಿ ಈ ಒಂದು ವೇದಿಕೆಗೆ ಕರೆದು ಅವರಿಗೆ ಗೌರವ ಸೂಚಿಸತಕ್ಕಂಥದ್ದು ನಿಜವಾಗ್ಲೂ ಉತ್ತಮವಾದಂಥ ಕೆಲಸ. ಇದೇನು ಸೂಚಿಸುತ್ತೆ ಅಂದ್ರೆ ಉತ್ತಮವಾದಂತಹ ಕೆಲಸವನ್ನ ಮಾಡಿರ್ತಕ್ಕಂಥವ್ರಿಗೆ ಒಂದಲ್ಲ ಒಂದು ದಿವಸ ಉತ್ತಮವಾದಂಥ ಗೌರವ ಅಂತಕ್ಕಂಥ ಸಿಗುತ್ತೆ ಅಂತಕ್ಕಂಥದ್ದು. ಸತ್ಯ ಹೊರಗಡೆ ಬರ್ತಕ್ಕಂಥ ನಿಧಾನವಾದ ಸಹ ಅದು ಸಿಹಿಯಾಗಿ ಇರುತ್ತೆ, ಸುಳ್ಳು ಬೇಗನೆ ಹೊರಗಡೆ ಬಂದು ಸಹ ಅದು ಕಹಿಯಾಗಿ ಇರುತ್ತೆ ಅಂತಕ್ಕಂಥದ್ದು. ಸುಮಾರು 30-35 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಈ ಒಂದು ಸಂಘಟನೆಯಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಇವತ್ತು ಗುರುತಿಸಿ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿರ್ತಕ್ಕಂಥ ಈ ಒಂದು ತಾಲೂಕು ಹಾಗೂ ಜಿಲ್ಲಾ ಸಂಘದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ರಾಜ್ಯ ಸಂಘದ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಂದರ್ಭ ತಿಳಿಸ್ತಾ ಇದ್ದೇನೆ. ಕೆಲವರಿಗೆ ತಾವು ಯೋಚನೆ ಮಾಡ್ಬೋದು, ಏನಪ್ಪ ಕಾರ್ಯಕ್ರಮ ಇನ್ನೂ ಮುಗ್ದಿಲ್ಲ, ಹೊಟ್ಟೆ ಹಸಿತಾ ಇದೆ, ಇಲ್ಲ ಮನೆಗೆ ಹೋಗ್ಬೋದು ಅಂತಕ್ಕಂಥ. ನಿಜೇನೆ, ನಿಮ್ಮ ಜಾಗದಲ್ಲಿ ನಾನು ಕುಂತಿದ್ರು ಅದನ್ನ ಯೋಚನೆ ಮಾಡ್ತೀನಿ. ಯಾಕಂದ್ರೆ ನಾವೆಲ್ಲರೂ ಕ್ರೀಡಾ ಮೈದಾನದಲ್ಲಿ ಇರ್ತಕ್ಕಂಥವ್ರು. ಒಂದು ಕಡೆ ಕುಂತು ಅಭ್ಯಾಸ ನಮ್ಗೆ ಯಾರಿಗೂ ಇಲ್ಲ. ಎಲ್ಲ 100 ಮೀಟರ್ 200 ಮೀಟರ್ 1500 ಮೀಟರ್ ಓಡಿ ಅಭ್ಯಾಸ ನಮ್ಗಿರೋದು. ಒಂದು ಕಡೆ ನಡಿಗೆ ಮಾಡಿ ಅಥವಾ ಕುಂತಿ ಅಂತಂದ್ರೆ ಕುಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಈ ಕಾರ್ಯಕ್ರಮಗಳು ಯಾವಾಗೂ ನಡೆಯೋದಿಲ್ಲ. ಯಾವಾಗ ವರ್ಷಕ್ಕೊಂದ್ಸತಿ, ನಾವು 2 ವರ್ಷಕ್ಕೊಂದ್ಸತಿ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ನಾವು ಹೊಂದಾಣಿಕೆ ಆಗ್ತಕ್ಕಂಥದ್ದು ನಮ್ಮ ಸ್ವಭಾವ. ಅದೇ ರೀತಿ ತಾವೆಲ್ಲರೂ ಹೊಂದಾಣಿಕೆ ಸಹ ಆಗಿದ್ದೀವಿ.
ಇವತ್ತು ಇಡೀ ಮಂಗಳೂರು ಅಂತಕ್ಕಂಥದ್ದು ವಿಶ್ವ ನೋಡ್ತಕ್ಕಂಥ ಒಂದು ಜಿಲ್ಲೆ. ಏನು ಮಂಗಳೂರೇನು ಯಾವುದೋ ಒಂದು ಸಣ್ಣ ಪುಟ್ಟ ಜಿಲ್ಲೆ ಅಲ್ಲ, ತನ್ನದೇ ಆದಂಥ ಹೆಸರನ್ನು ಹೊಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಮೇಲ್ವಿಚಾರಕರು, ಅದರ ಒಂದು ಮಾಲೀಕರು ನಮ್ಮ ಜೊತೆ ಇರ್ತಕ್ಕಂಥ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರಪಂಚಾದ್ಯಂತ ತನ್ನದೇ ಆದಂಥ ಹೆಸರನ್ನ ನೀಡಿರ್ತಕ್ಕಂಥದ್ದು ಈ ಒಂದು ಮಂಗಳೂರು ಜಿಲ್ಲೆ ಇರ್ತಕ್ಕಂಥ ಒಂದು ಕೀರ್ತಿ ಅಂತಕ್ಕಂಥ ನಾವು ಹೇಳ್ಬೋದು. ಅದೇ ರೀತಿ ಸುಳ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಜೊತೆಗೆ ಕೊಲ್ಲೂರು ಆಗಿರ್ಬೋದು, ಶಕ್ತಿ ದೇವತೆಗಳ ಒಂದು ಜಿಲ್ಲೆ ಅಂತಕ್ಕಂಥ ಮಂಗಳೂರು ಅಂತಕ್ಕಂಥದ್ದು. ಇಲ್ಲಿ ಮಳೆ ಇಲ್ಲ, ಬಿಸಿಲಿಲ್ಲ, ಆದ್ರೂ ನಮ್ಮ ಬೆವರು ನಮ್ಮೇ ಗೊತ್ತಿಲ್ಲದಾಗ ಹೊರಗಡೆ ಬರುತ್ತೆ. ಬೆವರು ಯಾವಾಗ ಹೊರಗಡೆ ಬರುತ್ತೆ? ನಾವು ಕಷ್ಟಪಟ್ಟು ದುಡಿದಾಗ. ಅಂದ್ರೆ ನಾವೆಲ್ಲೋ ಈ ಒಂದು ಜಾಗದಲ್ಲಿದ್ರೆ ಕಷ್ಟಪಟ್ಟು ಒಂದಲ್ಲ ಒಂದೊಂದಲ್ಲಿ ದುಡಿತಾ ಇದ್ದೀವಿ ಅಂತಕ್ಕಂಥ ಪ್ರತಿಫಲ ಅಂತಕ್ಕಂಥದ್ದು ಇದು. ಇವತ್ತೇನು ಈ ಒಂದು ಸಂಘಟನೆಯನ್ನ ಬಹಳ ಶಾಶ್ವತವಾಗಿ ಉಳಿಸಿ ಕಟ್ಟಿ ಬಹಳ ಕಷ್ಟಪಟ್ಟು ಈ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡ್ ಬರ್ತಕ್ಕಂಥ ಹಿರಿಯರು, ವಿಶೇಷವಾಗಿ ನಮ್ಮ ರಾಜ್ಯ ಸಂಘದಲ್ಲಿ ಇತ್ತೀಚೆಗೆ ಹಿರಿಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ KH ನಾಯಕ್ ಅವರು, ಈ ಒಂದು ಮಂಗಳೂರು ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಲೇಡಿ ಟೈಗರ್ ಅಂತ ಹೆಸರನ್ನ ಪಡೆದಿರ್ತಕ್ಕಂಥದ್ದು ನಮ್ಮ ಲಿಲ್ಲಿ ಪಾಯ್ಸ್ ಮೇಡಮ್ ಅವರು ನಮ್ಮ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಇವರ ಒಂದು ಸೇವೆ ನಿರಂತರವಾಗಿ ರಾಜ್ಯ ಸಂಘದಲ್ಲಿ ಬಹಳ ಯಾವುದೇ ಸಭೆ ಕರೆದು ತಪ್ಪಿಸದೆ ಸಭೆಗೆ ಆಗಮಿಸಿ ಇಲ್ಲಿನ ಒಂದು ಮಾಹಿತಿಗಳನ್ನ ನೀಡಿ ರಾಜ್ಯ ಸಂಘದ ಮಾಹಿತಿಗಳನ್ನ ಇಲ್ಲಿ ಶೇರ್ ಮಾಡೋದ್ರ ಮೂಲಕ ರಾಜ್ಯ ಸಂಘದ ಒಂದು ಬಲಪಡಿಸೋದಕ್ಕೆ ಹಾಗೂ ಜಿಲ್ಲಾ ಸಂಘ ಗಟ್ಟಿಯಾಗಿ ಕೆಲಸ ಆಗಿ ಮಾಡೋದಕ್ಕೆ ಅವ್ರ ಮೂಲ ಕಾರಣಕರ್ತರು. ಅದ್ರ ಜೊತೆಯಲ್ಲಿ ಇಡೀ ಜಿಲ್ಲೆಯ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ ಸಂಘ ಗಟ್ಟಿಯಾಗಿರ್ತಕ್ಕಂಥ. ಆದ್ಮೇಲೆ ತಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಸರ್, ಸುಮಾರು ನಾವು 20 ವರ್ಷ, 25 ವರ್ಷ, 30 ವರ್ಷ ಸೇವೆ ಮಾಡಿದ್ದೀರಿ. ನಮ್ಮ ಸೇವೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ನಮ್ಗೆ ದೊರೀತಾ ಇಲ್ಲ ಅಂತ ನಿಜ. ಸೌಲಭ್ಯಗಳು ದೊರೀತಾ ಇಲ್ಲ. ಆ ಸೌಲಭ್ಯಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಂಘ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದೆ. ಇದೇ ವೇದಿಕೆಯಲ್ಲಿ ಇನ್ನೇನು ಹೇಳಿ 1959ರಲ್ಲಿ ಸಂಘ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಸುವರ್ಣ ಮಹೋತ್ಸವ ನಡೀತಾ ಇದೆ. 1969ರಲ್ಲಿ ಸಂಘಟನೆ ಸ್ಥಾಪನೆ ಮಾಡಿರ್ತಕ್ಕಂಥ ನಿಜವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲ. ಯಾಕೆಂದ್ರೆ ಅಲ್ಲಿ ದೈಹಿಕ ಶಿಕ್ಷಣ ನೃತ್ಯ ಅವಾಗ ಆರಂಭ ಇಲ್ಲ, ಬರೀ ಡ್ರಿಲ್ ಮಾಸ್ಟರ್, ಸ್ಪೋರ್ಟ್ಸ್ ಮಾಸ್ಟರ್ ಅಂತಕ್ಕಂಥದ್ದು ಇದ್ರು. ಅವರು ಆರಂಭ ಆಗಿರ್ತಕ್ಕ ಸಂಘಟನೆ ಅವರಿಂದ ಹಂತ ಹಂತವಾಗಿ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಅಂತಕ್ಕಂಥ ಪದನಾಮ ಬದಲಾವಣೆ ಅಂತಕ್ಕ ಬಂದಿರತಕ್ಕಂಥದ್ದು, ಪಠ್ಯ ಪುಸ್ತಕ ಬಂದಿರತಕ್ಕಂಥದ್ದು, ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಿಂದ ಹಿಡಿದು ವಿಭಾಗ ಮಟ್ಟ, ರಾಜ್ಯ ಮಟ್ಟದ ತನಕ ಹುದ್ದೆಗಳನ್ನ ಸೃಷ್ಟಿಯಾಗಿರ್ತಕ್ಕಂಥದ್ದು, ಗ್ರೇಡ್ 1, ಗ್ರೇಡ್ 2 ಅಂತ ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಸಂಘಟದ ಹೋರಾಟದ ಫಲವೇ ಹೊರತು ಬೇರೆ ಯಾವುದೇ ಸಂಘಟನೆ ಫಲವಲ್ಲ. ಇವತ್ತು ಇವೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಅದು ಒಂದು ಅಂಶ ಬ್ಯಾಲೆನ್ಸ್ ಆಗಿದೆ, ಏನು ಸಹ ಶಿಕ್ಷಕರು ದೈಹಿಕ ಶಿಕ್ಷಣ ಅಂತಕ್ಕಂಥ ಪದನಾಮ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿಜ. ತಾವೆಲ್ಲ ಹೇಳ್ತಾ ಇದ್ರಿ ಸಹ ಶಿಕ್ಷಕರಾಗಿಲ್ಲ ಸರ್, ನಮ್ಮ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಕೊಟ್ಟಿಲ್ಲ, ದಿವಸಕ್ಕೊಂದು ಆದೇಶ ಬರ್ತಾ ಇದೆ, ಗಂಟೆಗೊಂದು ಆದೇಶ ಬರೀತಾ ಇದೆ, ಅಟೆಂಡೆನ್ಸ್ ಅಲ್ಲಿ ಸ್ವಲ್ಪ ಕೆಳಗೆ ಬರೀರಿ, ನಿಮ್ ಚಾರ್ಜ್ ಕೊಡಕ್ ಬರೋದಿಲ್ಲ ಅಂತಕ್ಕಂಥದ್ದು. ಸರ್ ತಾವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇವತ್ತು ಆದೇಶಗಳು ಬರ್ತಾ ಇದೆ. ಆದೇಶಗಳಲ್ಲಿ ಯಾವ ಆದೇಶ ಮುಖ್ಯ? ನಮ್ಮ ಮಾನ್ಯ ಉಪನಿರ್ದೇಶಕರ ವೇದಿಕೆಯಲ್ಲಿದ್ದಾರೆ. ಇಲ್ಲಿ BO ಒಂದು ಆದೇಶ ಆಗಿರುತ್ತೆ, ಉಪನಿರ್ದೇಶಕರು ಒಂದು ಆದೇಶ ಆಗಿರುತ್ತೆ, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಯಾರ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ? BOಗಿಂತ ಮೇಲಿನ ಅಧಿಕಾರಿ ಉಪನಿರ್ದೇಶಕ. BO ಆದೇಶ ಏನಿದ್ರು ಉಪನಿರ್ದೇಶಕ ಆದೇಶವನ್ನು ಪಾಲನೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಉಪನಿರ್ದೇಶಕರ ಮೇಲಿನ ಅಧಿಕಾರಿ ನಮ್ಮ ಡೈರೆಕ್ಟರ್, ಅವ್ರಿಗಿಂತ ಮೇಲಿನ ಅಧಿಕಾರಿ ಆಯುಕ್ತರು, ಅವ್ರಿಗಿಂತ ಮೇಲಿನ ಅಧಿಕಾರಿ ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗಿಂತ ಮೇಲಿನ ಅಧಿಕಾರಿ ಸರ್ಕಾರ ಅಂತಕ್ಕಂಥ. ಇಲ್ಲಿ ಆದೇಶಗಳು ಆಗ್ತಕ್ಕಂಥದ್ದು ನಮ್ಗೆ ಸರ್ಕಾರದಂದಲ್ಲ ಆಗ್ತಾ ಇಲ್ಲ, ಪ್ರಧಾನ ಕಾರ್ಯದರ್ಶಿಗಳಿಂದ ಆಗ್ತಾ ಇಲ್ಲ, ಆಗ್ತಕ್ಕಂಥದ್ದು ಉಪನಿರ್ದೇಶಕರು, BOಗಳು ಹಾಗೂ ನಿರ್ದೇಶಕರ ಹಂತದಲ್ಲೇ ಆದೇಶಗಳಾಗ್ತಾ ಇದೆ. ಆದ್ರೆ ನಾವು ಯಾರ ಆದೇಶನ ಪಾಲನೆ ಮಾಡಬೇಕು? ಸರ್ಕಾರ ಏನು ಆದೇಶ ಮಾಡಿದೆ, ಅದ ನಂತರ ಪ್ರಧಾನ ಕಾರ್ಯದರ್ಶಿಗಳು ಏನಂತ ಆದೇಶ ಮಾಡಿದೆ ಅದನ್ನ ಪಾಲನೆ ಮಾಡಬೇಕು. ಇವತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿ ಆದೇಶ ಏನಿದೆ? ಎಲ್ಲ ಶಿಕ್ಷಕರನ್ನ ಒಳಗೊಂಡಂತೆ ಹಾಜರಾತಿ ಪುಸ್ತಕವನ್ನ ಹೆಸರು ಬರೀತಕ್ಕಂಥದ್ದು, ಪ್ರಭಾರ ನೀಡ್ತಕ್ಕಂಥದ್ದು. ಈಗಾಗಲೇ ಸುಮಾರು ಎಲ್ಲ ಕಡೆ ಪ್ರಭಾರಗಳು ನೀಡ್ತಾ ಇದ್ದಾರೆ. ಮತ್ತೆ ನಿಯಮ 68-32 ನಿಯಮ ಏನ್ ಹೇಳ್ತಾ ಇದೆ? ಸಮಾನಾಂತರ ಹುದ್ದೆಗಳಿಗೆ ಪ್ರಭಾವವನ್ನು ಕೊಡಿರ್ತಕ್ಕಂಥದ್ದು. ಅದು ಕೆಲವು ಜಿಲ್ಲೆಗಳಲ್ಲೋ ಅಥವಾ ಕೆಲವು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕೆಲವರಲ್ಲಿ ಸಮಸ್ಯೆಗಳು ಇರ್ಬೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ.
ಅಥವಾ ಕೆಲವು ಅಧಿಕಾರಿಗಳಿಂದಲೂ ಈ ಒಂದು ಸಮಸ್ಯೆಗಳಾಗ್ತಾ ಇದೆ. ಅದಕ್ಕೂ ಹತ್ತಿರದಲ್ಲೇ ಒಂದು ಸೂಕ್ತ ಪರಿಹಾರ ಅಂತ ಕಳಿಸ್ತಕ್ಕಂಥ ನಿಟ್ಟು ಈಗಾಗಲೇ ಆಗ್ತದೆ. ಆದ್ಮೇಲೆ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಂದ ಮತ್ತು ನೇಮಕಾತಿ ನಿಯಮಗಳು ಅಂತಕ್ಕಂಥದ್ದು ಆಗಬೇಕು ಅಂತ ಹೊರಟ್ಟೆಯವರ ವರದಿ ಏನಿತ್ತು ಪ್ರೊಫೆಸರ್ ಎಲ್ಲಾರನಾಥ್ ವೈದ್ಯನಾಥನರ ಒಂದು ಅಧ್ಯಕ್ಷತೆಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಒಂದು ಮಹತ್ತರವಾದಂಥ ಒಂದು ಪಾತ್ರವನ್ನು ವಹಿಸಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಹೊರಟ್ಟೆಯವರ ಶಿಕ್ಷಣ ಸಚಿವರಾಗಿದ್ದಾರೆ. ಆ ಸಂದರ್ಭದಲ್ಲಿ ಜಾರಿಗೆ ಬಂದಿರತಕ್ಕಂಥ ಎಲ್ಲ ಅಂಶಗಳು ಸರ್ಕಾರ ಒಪ್ಪಿ ಬಜೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಆಗಿ ಅನುಷ್ಠಾನಗೊಂಡ್ರು. ಕಾಣದ ಶಕ್ತಿಗಳಿಂದ ಒಂದು ಅಂಶ ಏನು, ದೈಹಿಕ ಶಿಕ್ಷಣ ಶಿಕ್ಷಕ ವೃಂದ ಮತ್ತು ನೇಮಕಾತಿ ನಿಯಮಗಳು ಇವತ್ತು ವಿಳಂಬ ಆಗ್ತಾ ಇದೆ. ಆ ವೃಂದ ಮತ್ತು ನೇಮಕಾತಿ ನಿಯಮಗಳು ವಿಳಂಬ ಆಗೋದ್ರಿಂದ ನಮ್ಮಲ್ಲಿ ಹೊಸದಾಗಿ ಸಂಘಟನೆ ಬಂದಿರತಕ್ಕಂಥ ನಮ್ಮ ವೃತ್ತಿ ಬಾಂಧವರು ಇವತ್ತು ನೋಡಿ ಏನು ಹಿರಿಯರಿದ್ದಾರೆ ಈ ಸಂಘಟನೆಯಲ್ಲಾಗ್ಲಿ ನಮ್ಮ ವೃತ್ತಿಯಲ್ಲಾಗಿರ್ಲಿ, ಅವರ ವೃತ್ತಿಗೆ ಕೊಡ್ತಕ್ಕಂಥ ಗೌರವ, ಅವರು ಸಂಘಟನೆ ತೊಡ್ಕೊಂಡಿರ್ತಕ್ಕಂಥದನ್ನ, ಯಾಕಂದ್ರೆ ಅವರೆಲ್ಲ ವಿಷಯವನ್ನು ಗೊತ್ತಿದೆ ಇಲ್ಲಿ ಸಂಘಟನೆ ಏನಾಗಿದೆ, ವೃತ್ತಿ ಯಾವ ರೀತಿ ಬೆಳಕಿಗೆ ಬಂತು ಅಂತಕ್ಕಂಥದ್ದು. ಆದ್ರೆ ಹೊಸದಾಗಿ ಏನ್ 2008, 2009, 2011 ಬಂದಿರ್ತಕ್ಕಂಥವರಿಗೆ ಮೂಲವಾಗಿ ಸಂಘಟನೆಯಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಪರಿಕಲ್ಪನೆ ಅವ್ರಿಗೆ ಗೊತ್ತಾಗಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವು ಕಡೆ ಜಿಲ್ಲಾ ಸಂಘಗಳು, ತಾಲೂಕು ಸಂಘಗಳು ಕಾರ್ಯಕ್ರಮಗಳಲ್ಲಿ ಮಾಡ್ತಕ್ಕಂಥದ್ರಲ್ಲಿ ನಿರುತ್ಸಾಹ ಆಗಿರ್ಬೋದು, ಅಥವಾ ಇನ್ನು ಕೆಲವು ಕಡೆ ಸಂಘಟನೆ ತೊಡ್ಸ್ಕೊಳ್ತಕ್ಕಂಥದಕ್ಕೆ ಅವಕಾಶ ಕೊಡದೆ ಯಾರೋ 20 ವರ್ಷ 30 ವರ್ಷ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೆ ನಿರಂತರವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಘಟನೆಯಲ್ಲಿ ಆಗಿರ್ಬೋದು. ಇವತ್ತು ಆ ಒಂದು ಉದ್ದೇಶ ಇಟ್ಕೊಂಡು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಮಾಡ್ತೀವಿ ಅಂತ ನಮ್ಮಲ್ಲಿ ಎಷ್ಟೋ ಸಂಘಟನೆಗಳು ಉಟ್ಕೊಂಡಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾವು ವೃಂದ ಮತ್ತು ನೇಮಕಾತಿ ನಿಯಮಗಳು ಮಾಡ್ತೀವಿ, ನಮ್ಮಲ್ಲಿ ಏನೋ ಒಂದಷ್ಟು ಒಂದು ಹೊಸದಾಗಿ ಒಂದು ಸಂಘಟನೆ ಮಾಡ್ಕೊಂಡು ಒಂದಷ್ಟೇನೋ ಮಾಡಿದ್ರೆ ನಾವು ಸಂಘಟನೆ ಮಾಡ್ತೀವಿ, ವೃಂದ ಮತ್ತು ನೇಮಕಾತಿ ನಿಯಮಗಳು ಮಾಡ್ತೀವಿ, 6 ತಿಂಗಳಲ್ಲಿ ನಾವು ಆದೇಶ ಕೊಡ್ತೀವಿ ಅಂತಕ್ಕಂಥ ಉಟ್ಕೊಂಡಿರ್ತಕ್ಕಂಥ ಸಂಘಟನೆಗಳು ನಮ್ಮಲ್ಲಿದೆ. ಅದಕ್ಕಾಗಿ ಇವತ್ತು ಎಷ್ಟು ಆರ್ಥಿಕವಾದಂಥ ಸೌಲಭ್ಯಗಳು ಪಟ್ಟಿರ್ತಕ್ಕಂಥ ಸಂಘಟನೆಗಳು ಇದೆ. ಯಾವುದೇ ಸಂಘಟನೆಯಲ್ಲಿ ಆಗಿದೆಯಾ? ಒಂದು ಇಂಚು ವೃಂದ ಮತ್ತು ನೇಮಕಾತಿ ಆಗಿರ್ಬೋದು, ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ ಇವತ್ತು ಯಾವುದೇ ಸಂಘಟನೆಯಿಂದ ನಾವು ಇಷ್ಟೆಲ್ಲ ಸೌಲಭ್ಯ ಪಡೆದು ಮಾಡ್ತೀವಿ ಅಂತಕ್ಕಂಥ ಮುಂದುವರೆದಿರ್ತಕ್ಕಂಥ ಸಂಘಟನೆಗಳು ಇವತ್ತು ಆಗಿದೆ. 8 ವರ್ಷ 9 ವರ್ಷ ಅದು 6 ತಿಂಗಳಲ್ಲಿ ಮಾಡ್ತೇವೆ. ಆಯ್ತಾ ಸ್ನೇಹಿತರೆ? ಆಗಿ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬರಬೇಕಾದ್ರೆ ಸುಮಾರು 3 ವರ್ಷಗಳ ಹೋರಾಟ ಮಾಡಬೇಕಾಗಿದೆ. ಯಾಕೆ ಮಾಡ್ಬೇಕಾಯ್ತು? ಅದ್ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಅದಕ್ಕೆ ಇರ್ತಕ್ಕಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ಬೇಕಾದ್ರೆ. ಅದೇ ರೀತಿ ಇವತ್ತು ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಇರ್ತಕ್ಕಂಥ ಅಡೆತಡೆಗಳಂತಕ್ಕಂಥದ್ದು ಬಹಳ ಇತ್ತು. ಅವುಗಳನ್ನ ನಿವಾರಣೆ ಮಾಡ್ತಾ ಇವತ್ತು MLCಗಳು 14 ಜನ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಶಾಸಕರು ನಮ್ಮ ಪರವಾಗಿದ್ದಾರೆ, ಸರ್ಕಾರ ಪರವಾಗಿದೆ. ಆದ್ರೆ ಕಾನೂನು ನಿಯಮಗಳಲ್ಲಿ ಏನಾಗ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಇವತ್ತು ಈಗಾಗಲೇ 3 ಬಾರಿ ಮನೆ ಹೊರಟ್ಟಿಯವರ ನೇತೃತ್ವದಲ್ಲಿ ಸಭೆ ಆಯಿತು. ಈ ಅಧಿವೇಶನದಲ್ಲಿ ಚರ್ಚೆಯಾಗಿ ನಮ್ಮ ವಿಷಯ ಅಂತಿಮ ಹಂತಕ್ಕೆ ಬರಬೇಕಾಗಿತ್ತು. ಆದ್ರೆ ಏನಾಯ್ತು, ಅಧಿವೇಶನ ಮೊಟಕುಗೊಳಿಸ್ತು. ಅದನ್ನು ಬಿಡದೆ ಈಗಾಗಲೇ ಸಂಘ ಮತ್ತೊಂದು ಹಂತದಲ್ಲಿ ಪ್ರವೃತ್ತಿ ಮಾಡಿ ಇವತ್ತು 14 ಜನ MLCಗಳು ಏನಿದ್ದಾರೆ ಆ ಮಾನ್ಯ ಶಾಸಕರ ಒಂದು ಮನವಿಯನ್ನ ಮಾಡಿ ಮಾನ್ಯ ಶಿಕ್ಷಣ ಮಂತ್ರಿ ಜೊತೆ ಸಭೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರವೃತ್ತಾಗಿದೆ. ಈಗಾಗಲೇ 10 ಜನ ಶಾಸಕರು ಸಹಿಯನ್ನು ಹಾಕಿದ ಪತ್ರಕ್ಕೆ ಮಾನ್ಯ ಶಿಕ್ಷಣ ಸಚಿವರಿಗೆ ಸಭೆ ಕರೆದಕ್ಕೆ ಇನ್ನು 4 ಶಾಸಕರು ಕಾರಣಾಂತರದಿಂದ ಅವ್ರ ಊರಿಗೆ ಬಂದಿರೋದು. ಎಕ್ಸಾಂಪಲ್ ನಿಮ್ಮ ಭೋಜೇಗೌಡ ಸರ್ ಅವತ್ತು ಅಧಿವೇಶನ ಮೊಟಕುಗೊಳಿಸಿದ ಊರಿಗೆ ಬಂದು ಸಿಗ್ಲಿಲ್ಲ. ಇನ್ನ ಜೊತೆ ಅಂದ್ರೆ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಇವೆಲ್ಲ ಕೊಟ್ಟ ಮೇಲೆ ಮಾನ್ಯ ಶಿಕ್ಷಣ ಸಚಿವ ಜೊತೆಗೆ ಸಭೆಯನ್ನು ಸೇರಿಸಿ ನಮ್ಮ ಸಮಸ್ಯೆಗಳು ಏನಿದೆಯೋ ಎಲ್ಲ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕ ನಿಟ್ಟಿನಲ್ಲಿ ಸಂಘ ಗಟ್ಟಿಯಾಗಿದೆ, ನಿಮ್ಮ ಬೆನ್ನೆಲುಬಾಗಿ ಇರುತ್ತೆ, ನೀವು ಯಾವುದೇ ರೀತಿ ಬೇರೆ ಇದಕ್ಕೆ ಅವಕಾಶ ಕೊಡಬಾರ್ದಂತ ಹೇಳ್ತಾ ಇವತ್ತು ನಮ್ಮ ಇನ್ನೊಂದು ಶಕ್ತಿ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ಇವತ್ತು ಅಧ್ಯಕ್ಷರು ಬಹಳ ಪ್ರಬಲವಾಗಿದೆ. ನೌಕರ ಸಂಘದ ಅಧ್ಯಕ್ಷ ಈ ಅಧ್ಯಕ್ಷನ ಮೊದಲೇ ಇದ್ದಿದ್ರೆ ನಮ್ಮ ಸಮಸ್ಯೆ ಇಲ್ಲಿ ಸ್ವಲ್ಪ ಬೇಗ ಬಗೆಹರ್ತಾ ಇತ್ತು ಏನೋ ಗೊತ್ತಿಲ್ಲ. ಅವರು ನಮ್ಮ ಬೆನ್ನೆಲುಬಾಗಿದ್ದಾರೆ. ಇವತ್ತೇನು ಡಿಪೋ ಸಮಸ್ಯೆ ಪ್ರಮೋಷನ್ ಆಗಿರ್ಬೋದು, ಡಿಪೋಗಳಾಗಿ ಈವಾಗಲೇ CS ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಅದೇ ರೀತಿ ಮುಖ್ಯ ಶಿಕ್ಷಕರಾಗಿರ್ಬೋದು, ಇವತ್ತು ಕ್ರೀಡಾಕೂಟಗಳಲ್ಲಿ ನಮಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ನೌಕರ ಕ್ರೀಡಾಕೂಟಗಳಲ್ಲಿ, ಅದಕ್ಕೆ ಪ್ರತ್ಯೇಕವಾಗಿ ಕ್ರೀಡಾಕೂಟ ಮಾಡಬಹುದು ಅಂತಕ್ಕಂಥದ್ದನ್ನ ಒಂದು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತೇನು ನಮ್ಮ ಡಿಪೋಗಳು ನಮ್ಮಲ್ಲಿ ಇದ್ದಾರೆ, ಯಾಕಂದ್ರೆ ಅವರು ನಮ್ಮಿಂದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಡಿಪೋಗಳಾಗಿ ಹೋಗಿರ್ತಕ್ಕಂಥದ್ದು. ದಯವಿಟ್ಟು ಅವರು ಸಭೆ ಸಮಾರಂಭಗಳಲ್ಲಿ ನಾಯಕರ ಜೊತೆ ಸಭೆ ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಸಭೆ ಆದಾಗ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಮಸ್ಯೆ ಬಗ್ಗೆ ಅವರು ಚರ್ಚೆ ಮಾಡಬೇಕಲ್ಲ.
ಇವತ್ತೇನಾಗಿದೆ, ಓಕೆ ಕುಂತ ಅವರು ಒಂದು ಯಾವುದೋ ಒಂದು ವಿಷಯ ಜೊತೆ ಚರ್ಚೆ ಮಾಡುವ ಜೊತೆಗೆ ಇವತ್ತು ನಮ್ಮ ವೃತ್ತಿ ಗಟ್ಟಿಯಾದ್ರೆ ಸಹ ಅಲ್ಲಿ ಡಿಪೋಗಳಾಗಿರ್ಬೋದು, ಡಿಪೋಲ್ ಗಟ್ಟಿಯಾಗಿರ್ತಕ್ಕಂಥ ತಾವು ನಮಗೆ ಸಹಕಾರವನ್ನ ಸಭೆಗಳ ಚರ್ಚೆ ಮಾಡಿ ಬಲವಾದಂತ ಒಂದು ವಾಯ್ಸ್ ಮಾಡಬೇಕಂತ ನಿಮ್ಮಲ್ಲಿ ನಾನು ವೇದಿಕೆಯಲ್ಲಿ ಮನವಿ ಮಾಡ್ಕೊಳ್ತಾ, ಈಗಾಗಲೇ ಸಮಯದ ಅಭಾವ ಬಹಳ ಕಡಿಮೆ ಇದೆ. ನಾನು ಏನೋ ಇನ್ನೂ ಹೆಚ್ಚಿನ ವಿಷಯ ನಿಮ್ ಗಮನ ತರಬೇಕಾಗಿತ್ತು, ಆದ್ರೂ ಊಟ ಇಲ್ಲ, ಹೆಚ್ಚು ಮಾತಾಡಕ್ ಹೋದಷ್ಟು ಅಮೃತ ಕೂಡ ವಿಷಯ ಆಗುತ್ತೆ, ಅದು ನನಗೂ ಅರ್ಥ ಮಾಡ್ಕೊಂಡಿದ್ದೇನೆ. ಆದ್ಮೇಲೆ ಈಗಾಗಲೇ ಸಂಘಟನೆ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಪ್ರತಿ ರಾಜ್ಯಾದ್ಯಂತ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ಯಾಕೆ ಮಾಡಿದೀವಿ ಅಂದ್ರೆ ಸಂಘ ಏನ್ ಮಾಡ್ತಾ ಇದೆ, ಮುಖ್ಯವಾಗಿ ನಮ್ಮ ಶಿಕ್ಷಕರ ಕಾಲಕ್ಕೆ ಏನು ಸಾಹಿತ್ಯ ಅಂತ ದೊರಕಬೇಕು ಅನ್ನೋದು ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾವಾರು ಗ್ರೂಪ್ಗಳು ಮಾಡಿದ್ದೀವಿ. ಅದು ನಿಮ್ಮ ಜಿಲ್ಲೆಯಲ್ಲಿ 2 ಗ್ರೂಪ್ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ. ಯಾರು ಗ್ರೂಪ್ ಅಲ್ಲಿ ಎಲ್ಲ ಸೇರ್ಕೊಳ್ಳಿ. ಇವತ್ತು ಸಂಘಟನೆಯಲ್ಲಿ ಇವತ್ತು ನಿಮ್ಮ ಜಿಲ್ಲಾಧ್ಯಕ್ಷ ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರ ನಿವೃತ್ತಿ ಟೈಮಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಿಜವಾಗ್ಲೂ ಉತ್ತಮವಾದಂತ ವಿಷಯ. ಅಂದ್ರೆ ಜಿಲ್ಲಾಧ್ಯಕ್ಷ ನಿವೃತ್ತಿ ಆಗಿದ ತಕ್ಷಣ ಸಂಘಟನೆ ಬೇರೆ ನಾಯಕತ್ವವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅತಿ ಶೀಘ್ರದಲ್ಲಿ ಇಲ್ಲಿ ವೇದಿಕೆಯಲ್ಲಿ ಮಾಡ್ಲಿ ಅಂತಕ್ಕಂಥ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ತಮ್ಗೆಲ್ಲರೂ ಅನ್ಸ್ತಾ, ನಿಮ್ಗೆ ಏನೇ ಸಮಸ್ಯೆ ಬರಲಿ ವಾಟ್ಸಪ್ ಇದೆ, ನಿರಂತರ ಪ್ರಕ್ರಿಯೆಯಲ್ಲಿ ಇರ್ತೀವಿ, ದೂರವಾಣಿ ಕರೆ ಮಾಡಿ ನಿಮ್ಮ ಸಮಸ್ಯೆ ಹೊಂದಿಸ್ತಕ್ಕಂಥ ಕೆಲಸ ಸಂಘಟನೆ ಮಾಡುತ್ತೆ. ಎಲ್ಲರ ಒಗ್ಗಟ್ಟಿಂದ ಈ ಒಂದು ದುಡಿದಾಗ ಮಾತ್ರ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮ ಸರ್, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಂಘಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತಕ್ಕಂಥದ್ರೆ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಆ ವಿಚಾರವಾಗಿ ನಾವು ಈಗಾಗಲೇ ನಮ್ಮ KH ನಾಯಕ್ ಸರ್ ಅವ್ರನ್ನ ರಾಜ್ಯ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಮಾಡಿದ್ದೀವಿ. 4 ವಿಭಾಗಕ್ಕೆ 4 ಕಾರ್ಯಾಧ್ಯಕ್ಷಗಳನ್ನು ಮಾಡಿದ್ದೀವಿ. ನಿಮ್ಮ ವಿಭಾಗದ ಕಾರ್ಯಾಧ್ಯಕ್ಷರಾಗಿ ಮೈಸೂರು ಗಣೇಶ್ ಅವರು ಮಾಡಿದ್ದೀವಿ. ಹಿರಿಯ ಉಪಾಧ್ಯಕ್ಷರಿದ್ದಾರೆ. ಮೇಡಮ್ ಅವರನ್ನು ಸಹ ಉಪಾಧ್ಯಕ್ಷರಿಗಿಂತ ಕಡಿಮೆ ಏನಿಲ್ಲ. ಆದ್ರೆ ಒಂದೇ ಜಿಲ್ಲೆಯಲ್ಲಿ 2 ಉಪಾಧ್ಯಕ್ಷರು ಕೊಡೋದಕ್ಕೆ ಕಷ್ಟ ಸಾಧ್ಯ ಅನ್ನೋದನ್ನ ಅರ್ಥ ಮೇಡಮ್ ಅವರನ್ನ ಏನ್ ಮಾಡಿದ್ವಿ, ನಾವು ಉಪಾಧ್ಯಕ್ಷ ತಗೊಂಡಿದ್ವಿ. ಆದ್ರೆ ಸುಮಾರು 1 ವರ್ಷದಿಂದ ನಮ್ಮ ತ್ಯಾಗಮ್ಮ ಅವರ ಸೇವೆಯನ್ನು ಗಮನಿಸ್ತಾ ಇದ್ದೀನಿ. ನಿಮ್ಮ ಜಿಲ್ಲೆಯ ಸಂಘಟನೆ ಅವರು ನಿರಂತರವಾಗಿ ಸಂಘಟನೆ ತೋರಿಸ್ಕೊಂಡು ಅದನ್ನು ಗುರುತಿಸಿ ಇವತ್ತು ರಾಜ್ಯ ಸಂಘದಲ್ಲಿ ತ್ಯಾಗಮ್ಮ ಅವರನ್ನ ಏನು ಈ ಒಂದು ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ, ಅವರನ್ನು ರಾಜ್ಯ ಸಂಘದಲ್ಲಿ ಪ್ರಚಾರ ಸಮಿತಿಯಲ್ಲಿ ಒಂದು ಸೂಕ್ತವಾದಂತಹ ಜವಾಬ್ದಾರಿಯನ್ನ ಕೊಡಬೇಕು ಅಂತಕ್ಕಂಥದನ್ನ ಸಂಘ ನಿರ್ಧರಿಸಿ 3ನೇವರನ್ನ ಜಿಲ್ಲೆಯಿಂದ ನಿಮ್ಮ ತ್ಯಾಗಮ್ಮನ ರಾಜ್ಯ ಸಂಘಕ್ಕೆ ಪದಾಧಿಕಾರಿಯಾಗಿ ತಗೊಂತಾ ಇದೆ ಅಂತ ಹೇಳ್ತಾ, ಮುಖ್ಯಸ್ಥರಾಗೆ ಮಾಡ್ಬೋದು ಅಥವಾ ಅದು ಒಂದು ಸಮಿತಿಯ ಒಂದು ಸಂಪೂರ್ಣ ಜವಾಬ್ದಾರಿ ಅಂತ ಕೊಡ್ಬೋದು. ಸಭೆ ಸಂಪೂರ್ಣ ನಿರ್ಧಾರ ಮಾಡಿ ಅವ್ರು ಉನ್ನತವಾದಂತಹ ಸ್ಥಾನ ಕೊಡ್ತಾರೆ ಅಂತಕ್ಕಂಥ ಹೇಳ್ತಾ ಅವರನ್ನ ರಾಜ್ಯ ಸಂಘಕ್ಕೆ ಸಂದರ್ಭ ತಗೊಳ್ತಾ ಇದೆ. ಅವರು ಸಹ ಹೆಚ್ಚಿನ ಸಂಖ್ಯೆ ರಾಜ್ಯ ಸಂಘದ ದುಡಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ಶುಭವಾಗಲಿ ಆಶಿಸ್ತಾ ಇದ್ದೀನಿ ಸರ್. ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣದಲ್ಲಿ ಇವತ್ತು ಏನಾದರೂ ಮೂಲ ಸಂಘ ಉಳಿಲಿಕ್ಕೆ ಕಾರಣಕರ್ತರಾಗಿರುವಂತಹ ಇವತ್ತೇನಾದ್ರೂ ಕಾರ್ಯಕ್ರಮ ಮೋಸ್ಟ್ಲಿ ನನಗೆ ಅನ್ಸುತ್ತೆ, ನಾನು ನೋಡಿದಾಗ ಅನ್ಕೊಂಡೆವು ನಿನ್ನೆ ಕಾರ್ಯಕ್ರಮದಾಗ ಏನಂದ್ರೆ ಬೆಂಗಳೂರಲ್ಲಿರೋ ವಿಧಾನಸೌಧ ಏನಾದ್ರೂ ಮಂಗಳೂರಲ್ಲಿ ಇದ್ದಿದ್ರೆ ಮೋಸ್ಟ್ಲಿ C&R ಕೇವಲ ಇಷ್ಟು ವರ್ಷ ಬೇಕಾಗಿಲ್ಲ, ಅಷ್ಟು ಬೇಗ ಆಗ್ತಿತ್ತು ಅಂತ ಭಾವನೆ. ಯಾಕೆಂದ್ರೆ CM ಹೇಳಿದ್ರು ಸಹ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನ ಬಹಳ ಜಲದಂಕ ಮಲ್ಲರಾಗಿ ನಿಂತ್ಕೊಂಡು ಇವತ್ತನ್ನು ಕಾರ್ಯಕ್ರಮನ ಆಯೋಜನೆ ಮಾಡಿ ಯಶಸ್ವಿ ಕಾರಣದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ಗೌರವಪೂರ್ವಕ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಇವತ್ತು ರಾಜ್ಯ ಸಂಘ ಬಹಳ ಸಕ್ರಿಯವಾಗಿ ಬಹಳ ಪಾಲ್ಗೊಳ್ಬೇಕಾದ್ರೆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಬೇಕಾದ್ರೆ ಈ ಜಿಲ್ಲೆಯ ಒಬ್ಬ ಮೇಧಾವಿ ಹಾಗೆ ಹಿರಿಯ ಉಪಾಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬಂದಿರುವಂತಹ ಶ್ರೀಯುತ KH ನಾಯಕರವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಸರಿ ಸರ್. ಹಾಗೇನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಪಾದರಸದಂತೆ ಜಿಲ್ಲೆಯಾದ್ಯಂತ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಸಹೋದರಿ ಶ್ರೀಮತಿ ಲಿಲ್ಲಿ ಪಾಯ್ಸ್ ರವರು ಸಹ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ರೂವಾರಿಗಳಾಗಿದೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಅಭಿನಂದನೆಯನ್ನ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ದಯವಿಟ್ಟು ಇದ್ದೀರಾ? ಬನ್ನಿ ಮೇಡಮ್, ಎಲ್ಲಿದ್ದೀರಿ? ಎಲ್ಲಿದ್ದಾರೆ? ಆಲಿಸ್ಕೊಂಡು ಬನ್ನಿ ಮೇಡಮ್. ಅವರು ಕೂಡ ನಮಗೆ ಬೆಳಗಿನ ಉಪಹಾರವನ್ನು ನೀಡಿ ಗೌರವಿಸಿದವರು. ಅವರಿಗೆ ಕೂಡ ಜೋರದ ಚಪ್ಪಲಿಯೊಂದಿಗೆ ಗೌರವವನ್ನು ಸಲ್ಲಿಸೋಣ. ನಮ್ಮ ಪ್ರಶಾಂತ್ ಕುಮಾರ್ ಅವರು ನಮ್ಮ ಬಂದಿದ್ದಾರೆ ಸರ್, ದಯವಿಟ್ಟು ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಪ್ರಶಾಂತ್ ಅವರು ಸಮನ್ವಯ ಅಧಿಕಾರಿಗಳು, ನಮ್ಮ ಆತ್ಮೀಯ ಮಿತ್ರರು, ನಮಗೆಲ್ಲರಿಗೂ ಮಾರ್ಗದರ್ಶಕರು. ಪ್ರಶಾಂತ್ ಅವರಿಗೆ ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಆಲಿಸ್ ಪಾಯಸ್ ಅವರು ದಯವಿಟ್ಟು ಬಂದರು, ಅವರಿಗೆ ಕೂಡ ಶಾಲೆ ಓದಿಸಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮೊದಲೊಂದು
ಮೊಮೆಂಟೋ ಕೊಡ್ಲಿಕ್ಕೆ ಮಿಸ್ ಆಯಿತು. ಶ್ರೀ ಪ್ರೀತಮ್ ಅವರು ನಮ್ಮ ನೆಚ್ಚಿನ ಉಪಾಧ್ಯಕ್ಷರು, ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿದ ಪ್ರೀತಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಕೂಡ ಶಾಲು ಹೊಲಿಸಿ ಅವರಿಗೊಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಪ್ರೀತಮ್ ಅವರು ನಮ್ಮ ಸಂಘದ ಉಪಾಧ್ಯಕ್ಷರು, ಹಲವಾರು ರಾಜ್ಯ ಮಟ್ಟದ ಪಂದ್ಯಾಟಗಳನ್ನ ಬಹಳ ಯಶಸ್ವಿಯಾಗಿ ಸಂಘಟಿಸಿದ ಕೀರ್ತಿಗೆ ಪಾತ್ರರಾದಂತಹ ಪ್ರೀತಮ್ ಅವರಿಗೆ ಕೂಡ ಈ ಒಂದು ಶಾಲನ ಹೊಲಿಸಿ ನೆನಪಿನ ಕಾಣಿಕೆಯನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು ಇಬ್ಬರು ನಿವೃತ್ತರು, ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ದಯವಿಟ್ಟು ಅದರ ಬಗ್ಗೆ ವಿವರಣೆಯನ್ನ ಈಗ ಹರೀಶ್ ಕೊಡ್ತಾರೆ. ಸರ್, ಶ್ರೀ ನಾಗೇಶ್ ನಾಯಕ್ ಮತ್ತು ಶ್ರೀ ಚಂದ್ರಕಾಂತ್ ನಾಯಕ್ ಸರ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರೀತಮ್ ಸರ್ ಅವರೇ ಹಾಡಿದಂತ ಒಂದು ಸಿಡಿ ಇದೆ, ರಾಗ ಸಂಯೋಜನೆ ಸಾಹಿತ್ಯ ಎಲ್ಲ ಬರೆದು ಅವರೇ ಮಾಡಿದಂತ ಒಂದು ಸಿಡಿ ಇದೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಮಂಗಳೂರು ದಕ್ಷಿಣ ವಿಭಾಗದಲ್ಲಿ ಎಷ್ಟು ಕ್ರಿಯಾಶೀಲರು ಅಂತ ಇದರಲ್ಲೇ ಗೊತ್ತಾಗ್ತದೆ. ಶ್ರೀಯುತ ಪ್ರೀತಮ್ ಕುಮಾರ್ ಸಾಲಿನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾಗೇಶ್ ನಾಯಕ್, ಚಂದ್ರಕಾಂತ್ ಸರ್, ವೇದಿಕೆ ಬನ್ನಿ ಸರ್. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಸಂಘದ ಅಧ್ಯಕ್ಷರು ತಲಾ 3,000 ಕೊಡುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾಗೇಶ್ ನಾಯಕ್ ಹಾಗೂ ಚಂದ್ರಕಾಂತ್ ಸರ್ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಮಂಗಳೂರು ಉತ್ತರದ ಕಾರ್ಯದರ್ಶಿಯಾಗಿ ಕೂಡ ನಮ್ಮ ಗೌರವದ ಅಭಿನಂದನೆಯನ್ನು ಸ್ವೀಕರಿಸಿದಂತ ಶ್ರೀ ನಾಗೇಶ್ ನಾಯಕ್ ಹಾಗೂ ಶ್ರೀ ಚಂದ್ರಕಾಂತ್ ನಾಯಕ್, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. 50 ವರ್ಷಗಳ ಮೊದಲು ಪ್ರಾರಂಭವಾದಂತಹ ಸಂಘ ಇವತ್ತಿಗೆ 50 ವರ್ಷ ತುಂಬಿ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು, ದೈಹಿಕ ಶಿಕ್ಷಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸೇರಿಕೊಂಡು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 50 ವರ್ಷಗಳಿಂದ ಈಚೆಗೆ ಇರುವಂಥ ಎಲ್ಲರನ್ನು ಕೂಡ ಸೇರಿಸುವಂಥ ಒಂದು ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುವರ್ಣ ಮಹೋತ್ಸವ ಮಾಡಬೇಕು ಅಂತ ಬಹುಶಃ ಲಾಸ್ಟ್ ಇಯರೇ ಅವರ ಯೋಜನೆ ಹಾಕೊಂಡಿರಬೇಕು. ನಾನು ಬಂದ ಸಂದರ್ಭದಲ್ಲಿ ಆಗಸ್ಟಲ್ಲಿ ಹೇಳಿದರು, ನಾವು ಆಗಸ್ಟ್ 5ಕ್ಕೆ ಜಾಯಿನ್ ಆಗಿದ್ದು. ಆಗ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ತ್ಯಾಗಂ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಕಚೇರಿಗೆ ಬಂದು ನಾವು ಈ ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಮೇಡಮ್ ಅಂತ ಹೇಳಿದರು. ಆವತ್ತು ಗೊತ್ತಾಗಿರೋದು ನನಗೆ ಈ ಒಂದು ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಹಾಗೂ ಅದಕ್ಕೆ ಇಂದಿನ ವರ್ಷದಿಂದಲೇ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ. ಆವತ್ತಿನಿಂದ ಇವರಿಗೆ ಸಾಕಷ್ಟು ತಯಾರಿಗಳನ್ನು ಮಾಡಿದ್ದಾರೆ, ರಾತ್ರಿ ಹಗಲೆನ್ನದೇ ಕಾರ್ಯ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಯೊಬ್ಬರ ಹೆಸರಲ್ಲಿ ಹೇಳ್ತಾ ಇಲ್ಲ, ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಮುಂದಿನ ಅಮೃತ ಮಹೋತ್ಸವವನ್ನು ಆಚರಿಸುವಂತಹ ಅವಕಾಶ ಒದಗಿ ಬರಲಿ, ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ರೂಪುಗೊಳ್ಳಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಇದಕ್ಕೆ ಶ್ರಮಪಟ್ಟು
ಮೊದಲಿನದಾಗಿ ಶ್ರಮಪಟ್ಟು ಇದಕ್ಕೆ ಕೆಲಸ ನಿರ್ವಹಿಸಿದವರು ನಮ್ಮ ಸಂಘದ ಅಧ್ಯಕ್ಷರು ತ್ಯಾಗನ್ ಸರ್, ಕಾರ್ಯದರ್ಶಿ ರಾಜೀವ್ ಸರ್, ಕೋಶಾಧಿಕಾರಿ ಲ್ಯಾನ್ಸಿ ಸರ್, ಮತ್ತೆ ರೊನಾಲ್ಡ್ ಸರ್ ಹಾಗೂ ಎಲ್ಲ ಪ್ರೀತಮ್ ಸರ್, ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹೆಸರು ಇಷ್ಟು ಉದ್ದ ಇದೆ. ಮೊದಲಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸತತವಾಗಿ 2 ತಿಂಗಳಿಂದ ಇದರ ಹಿಂದೆ ಬಿದ್ದಿದ್ದೇವೆ. ಸಡನ್ ಆಗಿ ನಿನ್ನೆ ಒಂದು ಬಂದಂತ ಆದೇಶದಿಂದ ಒಮ್ಮೆಲೆ ನಮ್ಮದು ಜೀವ ಹೋಗಿತ್ತು, ಮತ್ತೆ ಜೀವ 5ವರೆಗೆ ಬಂದಿದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ಸ್ವಲ್ಪ ತಡವಾಯಿತು, ಯಾಕೆಂದ್ರೆ 50 ವರ್ಷದ್ದು 5 ಗಂಟೆ ಆದ್ರೂ ಆಗ್ಬೇಕು, ನಾವು 3 ಗಂಟೆಯಲ್ಲಿ ಮಾಡಿ ಮುಗಿಸಿದ್ದೇವೆ. ಅದಕ್ಕೆ ಧನ್ಯವಾದ ಹೇಳಿ ನೀವು ನನಗೆ ಮೊದಲು. ಆಮೇಲೆ ಎಲ್ಲ ಕರೆದವರೆಲ್ಲರೂ ಬಂದಿದ್ದಾರೆ. ಮೊದಲ ನಾನು ಯಾರ್ದು ಹೆಸರು ಹೇಳಿಕೆ ಇಷ್ಟಪಡುದಿಲ್ಲ. ನಮ್ಮ ಎಲ್ಲ BO ಮೇಡಮ್ ಮೊದಲಾಗಿ ನಮಗೆ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ನಾಳೆ ಸಹ ಒಂದು ಓಡಿ ಕೊಟ್ಟರೆ ಒಳ್ಳೇದಿತ್ತು ಮೇಡಮ್ ಒಂದು. ಆಮೇಲೆ ನಮ್ಮ ಮಂಜುಳಾ ಮೇಡಮ್, ಗಾಯತ್ರಿ ಮೇಡಮ್, ಎಲ್ಲರಿಗೂ ಸಹ ಧನ್ಯವಾದಗಳು. ನಮ್ಮ ಉಪನಿರ್ದೇಶಕರು ಮಲ್ಲೇಸ್ವಾಮಿ ಸರ್ ಒಂದು ನಮಗೆ ಆದೇಶವನ್ನು ಮಾಡಲಿಕ್ಕೆ ತುಂಬಾ ರಜೆಯಲ್ಲಿದ್ರು, ಆದ್ರೂ ಕೂಡ ಬಂದು ಆದೇಶ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ADCಯಲ್ಲಿ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ರು. ಹಾಗೆಯೇ ಮಾಡಿದ್ದೇವೆ. ಅವರು ಏನು ಹೇಳಿದ್ದೇವೆ ಅವರನ್ನು ಸದಾ ನಾವು ಪಾಲಿಸಿದ್ದೇವೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ತಮಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಬೆಂಗಳೂರಿಂದ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ. ಶ್ರೀತಾ ಚೌಡಪ್ಪ ಸರ್ ಅಧ್ಯಕ್ಷರು ನಮ್ಮ ರಾಜ್ಯ ಸಂಘದ್ದು, ಹಾಗೂ ವೆಂಕಟೇಶ್ ಸರ್ ಹಾಗೂ ಚಂದ್ರಶೇಖರ್ ಸರ್, ಅವರು 3 ಜನರಿಗೂ ಸರ್ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಸಂಘದ TPO ಎಲ್ಲ ತಾಲೂಕಿನ TPOಗಳು ಕೂಡ ಇದ್ದಾರೆ, ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀತಾ ಶಿವರಾಮೇನಕರ್ ನಿವೃತ್ತರಾಗಿ ಅವರು ಇವತ್ತು ಶಾಲೆಯಲ್ಲಿ ಇರಬೇಕಿತ್ತು, ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೆ ತುಂಬಾ ಧನ ಸಹಾಯವನ್ನು ಸಹ ನೀಡಿದ್ದಾರೆ. ಅವರ ಮಗ ನಂದಿನಿ ಇದರಲ್ಲಿದ್ದಾರೆ. KMF ಆಡಳಿತ ನಿರ್ದೇಶಕರು ಅಲ್ಲಿ ಅವರು ನಮಗೆ ಮೊಸರನ್ನು ಉಚಿತವಾಗಿ ನೀಡುವಲ್ಲಿ ಶ್ರೀತಾ ಸಚಿನ್ ಅವರ ಮಗ ಅವರು ನಾವು ಒಮ್ಮೆ ಹೋಗಿ ಕೊಟ್ಟದ್ದಷ್ಟೇ, ಮತ್ತೆ ಎಲ್ಲ ಅವರೇ ನಿರ್ವಹಿಸಿ ಇಲ್ಲಿ ತಂದು ತಲುಪಿಸುವ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರ ಶ್ರೀಮತಿಯವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ಇಲ್ಲಿ TV ಮಾಧ್ಯಮ ಅವರು ಸಹ ಇದ್ದಾರೆ, ಅವರು ಎಲ್ಲ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ, ಅವರಿಗೆ ಸಹ ಧನ್ಯವಾದಗಳು. ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ, ಆಮೇಲೆ ಪ್ರಾರ್ಥನೆ ಮಾಡಿದವರಿಗೆ, ಮತ್ತೆ ಕಲಿಸಿದ ಸಾರಂಗಪಣಿ ಸರ್ ಅವರಿಗೆ, ಆಮೇಲೆ ಕಾರ್ಯಕ್ರಮ ನಿರ್ವಹಿಸಿದ ರಾಜೇಶ್ ಸರ್ ಹಾಗೂ ಮೋಹನ್ ಸರ್, ಶಿರ್ಲಾರ್ ಸರ್ ಅವರಿಗೆ ಸಹ ಧನ್ಯವಾದಗಳು. ಹಾಗೆ ಇಲ್ಲಿ ಎಲ್ಲ ತಾಲೂಕಿನಿಂದ ಆಗಮಿಸಿದ್ದಾರೆ. ಮತ್ತೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಆಮೇಲೆ ಪೊಲೀಸ್ ಇಲಾಖೆಯವರಿಗೆ, ಆರೋಗ್ಯ ಇಲಾಖೆಯವರಿಗೆ, ಆಮೇಲೆ ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರಿಗೆ, ಮತ್ತೆ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀ ರಘುನಾಥ್ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಆಮೇಲೆ ನಮಗೆ ಈ ಕಾರ್ಯಕ್ರಮಕ್ಕೆ ಇದು ಡೊನೇಷನ್ ಕೂಡ ಕೊಟ್ಟಿದ್ದಾರೆ ನಮ್ಮ BRC ಪ್ರಶಾಂತ್ ಸರ್. ಈಗ ಆಗಮಿಸಿದ್ರು, ಕೆಲಸದ ನಿಮಿತ್ತ ಹೋಗಿದ್ರು, ಅದು ಸಾಲಿಲ್ಲ ಹೇಳಿದ್ದೆ ನಾನು, ಆದ್ರೂ ಸರ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಸರ್ ನಿಮಗೆ ಸಹ. ಆಮೇಲೆ ಎಲ್ಲ ತಾಲೂಕಿನ ಅಧ್ಯಕ್ಷರು, ಗ್ರೇಡ್ 1 ಸಂಘದ ಅಧ್ಯಕ್ಷರು, ಮಾತೃ ಸಂಘದ ಅಧ್ಯಕ್ಷರು, ಗ್ರೇಡ್ 2 ಅಧ್ಯಕ್ಷರು, ಎಲ್ಲ ನಮ್ಮದೇ ಸಮೂಹ ಒಂದು ಇದು ಸಂಘ, ಅದು ಎಲ್ಲರೂ ಇವತ್ತು ಆಗಮಿಸಿದ್ದೀರಿ, ಸಂತೋಷ ಆಯಿತು. ಎಲ್ಲ ತಾಲೂಕಿನಿಂದ ಆಗಮಿಸಿದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಧನ್ಯವಾದಗಳು.